ಪ್ರಾಥಮಿಕ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆಗೆ ಆರಂಭದ ಮುನ್ನುಡಿಯನ್ನು ಮಂಡಿಸುತ್ತಿದ್ದೇನೆ. ವಿದ್ಯೆ ಎನ್ನುವುದು ಸಾಗರ, ಈಜಲು ಬಲು ಬೇಸರ, ಈಜಿ ದಡ ಸೇರಿದರೆ ಸಿಗುವುದು ಸುಖದ ಸಾಗರ. ಅದೇ ರೀತಿ ಸಂಘ ಎನ್ನುವುದು ಶಕ್ತಿ, ಅದರಿಂದ ಹೆಚ್ಚುವುದು ಜನರ ಹಿತಾಸಕ್ತಿ. ಶಕ್ತಿ ಹಿತಾಸಕ್ತಿಯು ಸೇರಿದಾಗ ಆಗುವುದು ಮಕ್ಕಳ ಸರ್ವತೋಮುಖ ಪ್ರಗತಿ. ಒಂದು ದೇಶದ ಸಿರಿ ಸಂಪತ್ತು ಆ ದೇಶದ ಪ್ರಜೆಗಳು. ಆದರೆ ನಮ್ಮ ಈ ಶಾಲೆಯ ಸಿರಿ ಸಂಪತ್ತು ಇಲ್ಲಿ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಸುಂದರ ಭವಿಷ್ಯವನ್ನು ಸೃಷ್ಟಿಸುವಲ್ಲಿ ಶಿಕ್ಷಕರು ಮತ್ತು ರಕ್ಷಕರು ಮಹತ್ತರವಾದ ಪಾತ್ರವನ್ನು ವಹಿಸುತ್ತಾರೆ. ಶಿಕ್ಷಕರು ಮತ್ತು ರಕ್ಷಕರು ಒಂದಾಗಿ ಕೆಲಸ ಮಾಡಿದಾಗ ವಿದ್ಯಾರ್ಥಿಯ ಜೀವನವು ಉಜ್ವಲವಾಗಿ ಬೆಳಗುತ್ತದೆ. ಜೊತೆಗೆ ಶಾಲೆಯು ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸುತ್ತದೆ. ಈ ಉದ್ದೇಶದಿಂದ ನಮ್ಮ ಈ ಭಗವತಿ ಶಾಲೆಯಲ್ಲಿ ಇಂದು ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಯುತ ಪ್ರೊಫೆಸರ್ ಚೇತನ್ ಮುಂಡಾಜೆ, ಸಹಾಯಕ ಪ್ರಾಧ್ಯಾಪಕರು, ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯ ಪೆರಿಯ ಕಾಸರಗೋಡು, ಇವರೊಂದಿಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀಯುತ ಸದಾಶಿವ ಉಳ್ಳಾಲ್, ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರಾಸ್ ಉಳ್ಳಾಲ್, ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದ ಶ್ರೀಯುತ ಮಾಧವ್ ತಲ್ಪಾಡಿ, ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಯವರಾದ ಶ್ರೀಯುತ ರಾಘವ್ ಎನ್ ಉಚ್ಚಿಲ್, 2025-26ನೇ ಸಾಲಿನ ಪ್ರಾಥಮಿಕ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಪ್ರವೀಣ್ ಬಸ್ತಿ, ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು, ಭಗವತಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಜೆ ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ, ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ನಾಯಕಿ ಫಾತಿಮತ್ ಶನು ಹಾಗೂ ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿ ನಾಯಕಿ ಸಮನ್ವಿ ಎಂ.ಆರ್. ಭಟ್, ವಿದ್ಯಾರ್ಥಿಗಳ ಪೋಷಕರು ನಮ್ಮೊಂದಿಗಿದ್ದಾರೆ. ಈಗ ಒಂದು ಸುಂದರ ನೃತ್ಯದ ಮೂಲಕ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಪ್ರಾಥಮಿಕ ವಿಭಾಗದ ನಲ್ಮೆಯ ವಿದ್ಯಾರ್ಥಿನಿಯರು. इसमें विधाता की
बरसते सागर का फिर भरता दामन, ऐसा ही रिश्ता अनोखा हमारा प्रभु से बना। चलो मनाएंगे इस प्यार के चंद लम्हों को हम। हर्ष मनाए नाचे गाए, हर्ष मनाए नाचे गाए, हर्ष मनाए नाचे गाए। हर्ष मनाए नाचे गाए, पल ये खुशी की मिलके मनाए। स्वागतम ओहो स्वागतम, प्रीत से प्रभु की खुद को सजाएंगे। हर्ष मनाए नाचे गाए, हर्ष मनाए नाचे गाए, हर्ष मनाए नाचे गाए रे। हर्ष मनाए नाचे गाए, हर्ष मनाए नाचे गाए, हर्ष मनाए नाचे गाए रे। ನಮ್ಮ ಪ್ರೀತಿಪೂರ್ವಕ ಆಮಂತ್ರಣಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಪ್ರೀತಿಯಿಂದ ವೇದಿಕೆಯ ಮೇಲೆ ಬರಮಾಡಿಕೊಳ್ಳಬೇಕಾಗಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಹಾಗೂ ಪ್ರೌಢ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಜೆ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಯಾವುದೇ ಕಾರ್ಯಕ್ರಮವು ಸುಸೂತ್ರವಾಗಿ ಮತ್ತು ಯಶಸ್ವಿಯಾಗಿ ನಡೆಯಬೇಕೆಂದರೆ ಅದರ ಆರಂಭವು ದೇವರ ಸ್ಮರಣೆ ಮತ್ತು ಪ್ರಾರ್ಥನೆಯಿಂದ ಆಗಬೇಕು. ಆದ್ದರಿಂದ ಈಗ ದೇವರ ಆಶೀರ್ವಾದವನ್ನು ಕೋರುತ್ತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಈಗ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ಓ ದೇವಾ ಕರುಣಾಳುವ, ಬರಿದಾದ ಈ ಮನದಿ ನೆಲೆಯಾಗುವ. ಓ ದೇವಾ ಕರುಣಾಳುವ, ಬರಿದಾದ ಈ ಮನದಿ ನೆಲೆಯಾಗುವ. ಓ ದೇವಾ ಜ್ಞಾನದ ತವನಿಧಿಯೇ, ಸುಜ್ಞಾನದ ತವ ಸಿರಿಯೇ, ಅಜ್ಞಾನವಾಣಿ ಅಳಿಸಲು. ಜ್ಞಾನದ ತವನಿಧಿಯೇ, ಸುಜ್ಞಾನದ ತವ ಸಿರಿಯೇ, ಅಜ್ಞಾನವಾಣಿ ಅಳಿಸಲು. ನಿಮ್ಮಯ ಕೃಪೆ ನೀಡವ. ಓ ದೇವಾ ಕರುಣಾಳುವ, ಬರಿದಾದ ಈ ಮನದಿ ನೆಲೆಯಾಗುವ. ಓ ದೇವಾ ಕರುಣಾಳುವ, ಬರಿದಾದ ಈ ಮನದಿ ನೆಲೆಯಾಗುವ. ಓ ದೇವಾ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ದೇವೋ ಭವ ಎಂಬ ಮಾತಿಗೆ ವಿಶೇಷ ಸ್ಥಾನವಿದೆ. ಅತಿಥಿಯನ್ನು ದೇವರಂತೆ ಕಾಣುವುದು ನಮ್ಮ ಪರಂಪರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ. Good morning everyone. On behalf of Bhagavati Primary School, I extend very warm and hearty welcome to each one of us present here for the PTA General Body Meeting of the year 2026-27. Parents Teachers Association is not just a committee, it is a bridge that connects parents, teachers and students. In school, parents are the roots, teachers are the branches and the students are the flowers of education. When parents support, teachers guide and the students learn with dedication, a school grows into a place where dreams are built and futures are shaped. On this special occasion, we extend a cordial welcome to our guest and a resource person, Professor Chetan Mundaji, Assistant Professor at Central University of Kerala. He is not only a teacher, he is a speaker, a writer and a poet. He is a celebrated author and his notable works includes Pingara, Sahitya Samskriti, Kadalu Dariya Kavitegalu.
He has also shared his thoughts on language, culture, and literature on All India Radio, Mangalore. For his work in literature, he has received many awards, including the Prajavani Deepavali Poetry Award, the Vijaya Kavita Award, and the Yuva Sahitya Puraskara Award. We are truly honored to have you with us today. Welcome, sir. We are very grateful to our management committee for their constant interest and support in developing our school. Your vision and effort have helped us improve our infrastructure, academic and students' activity year after year. Respected President of Sri Bhagavati Education Trust, Sri Sadashiv Ullal, has some work, important work. He couldn't come on time. He sent a message that he will join us later. So warm welcome to him. Secretary of Bhagavati Education Trust, Sri Chandrahas Ullal, a well-known personality in the political and social sphere, a deeply spiritual and strong-minded individual, takes special interest in every single development of our school. We welcome you with great respect. Welcome, sir. Trustee of Bhagavati Education Trust, Sri Madhava Talapadi, a person with a soft heart. Your effort in managing everything smoothly are highly appreciated. It is our pleasure to welcome you, sir. Sri Raghavenuchil, Trustee of Bhagavati Education Trust, your dedication and hard work behind the scenes keeps our school running smoothly. We welcome you wholeheartedly. With great respect and gratitude, we welcome our beloved headmistress, Srimati Sureka. Your patience and leadership leads us to the path of success. Welcome, dear madam. Today, we also acknowledge the wonderful service of our former president, Srimati Amrita P. Shetty. She also, as she is having sickness, she couldn't attend the meeting. So she also sent the message of wishes. And Vice President Sri Praveen Basti, your duty last year was tremendous. You gave your time and energy for the welfare of our students and school. Thank you for your support. We extend our wholehearted welcome to you, sir. And I would like to welcome school people leader of high school, Miss Shanum, and school people leader of primary school, Miss Samanvi Bhatt. Welcome, dears. We heartily welcome and congratulate our newly elected PTA President, Srimati Kavita Santosh, and Vice President, Srimati Renuka. We wish you great success in your responsibilities. We are confident that under your leadership, PTA will reach a new height. We are honored to welcome and congratulate the newly elected PTA members of this academic year. Your involvement, values, and support decide child's success. Parents are the first teachers. Hearty welcome to all my dear parents for being our partners in the beautiful journey of education. Our special welcome to Mrs. Jayamala, dance teacher, who trained our students for the welcome dance. It is an especial welcome to all our teachers who are the pillars of the school and work tirelessly for the progress of our children. I would like to welcome our future leaders, young minds, the cabinets of Bhagavati Primary School. Our special welcome to Mr. Vidyadhar Shetty from Posakural Media and Santosh Marla from Crystal Studio for covering today's event. Our warm welcome to Mr. Gautam from Somnath Electricals for the excellent sound system. Welcome one and all. Thank you. ಸ್ವಾಗತಿಸಿದ ತಮಗೂ ಆದರದ ಸ್ವಾಗತ ಎಂಬ ನಿರ್ಧಾರ ನನ್ನಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ. ಈ ನುಡಿಮುತ್ತನ್ನು APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಸೋಲೆ ಗೆಲುವಿನ ಮೆಟ್ಟಿಲು ಎಂಬುದೇ ಇದರ ಒಳಾರ್ಥ. ಈ ನಿಟ್ಟಿನಲ್ಲಿ ಆ ಗೆಲುವು ಎಂಬ ಮೆಟ್ಟಿಲು ಮಕ್ಕಳಿಗೆ ದೊರೆಯಬೇಕಾದರೆ ಹೆತ್ತವರು ಯಾವ ರೀತಿ ಪ್ರಯತ್ನಿಸಬೇಕು ಮತ್ತು ಇದರಲ್ಲಿ ಹೆತ್ತವರ ಪಾಲು ಎಂಬುದರ ಬಗ್ಗೆ ಕೆಲವೊಂದು ಹಿತನುಡಿಗಳನ್ನು
ಹಂಚಿಕೊಳ್ಳಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಶ್ರೀಯುತ ಪ್ರೊಫೆಸರ್ ಚೇತನ್ ಮುಂಡಾಜೆ, ಸಹಾಯಕ ಪ್ರಾಧ್ಯಾಪಕರು, ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯ, ಪೆರಿಯ, ಕಾಸರಗೋಡು. ಸರ್, ತಮಗಾಗಿ ಈ ವೇದಿಕೆ. ಎಲ್ರಿಗೂ ನಮಸ್ಕಾರ. ಭಗವತಿ ಹೈಯರ್ ಪ್ರೈಮರಿ ಸ್ಕೂಲ್ನ ಈ ಪೋಷಕರ ಮತ್ತು ಶಿಕ್ಷಕ ರಕ್ಷಕ ಸಂಘದ ಸಭೆಯ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಸಂಸ್ಥೆಯ ಒಬ್ಬೊಬ್ಬರ ಹೆಸರನ್ನು ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಈ ಸಂಸ್ಥೆಯ ಆಡಳಿತ ಮಂಡಳಿಯವರೇ, ಹಾಗೆಯೇ ಈ ಸಂಸ್ಥೆಯ ಹೈಸ್ಕೂಲ್ ವಿಭಾಗದ ಮುಖ್ಯ ಶಿಕ್ಷಕರೇ, ಹಾಗೆಯೇ ಪ್ರೈಮರಿ ವಿಭಾಗದ ಮುಖ್ಯ ಶಿಕ್ಷಕರೇ, ಹಾಗೆಯೇ ವೇದಿಕೆಯ ಮೇಲಿರುವಂಥ PTA ಹೊಸ ಪೋಷಕ ರಕ್ಷಕ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಹಾಗೆಯೇ ವಿದ್ಯಾರ್ಥಿ ಪ್ರತಿನಿಧಿಗಳೇ, ಎಲ್ಲಕ್ಕಿಂತ ಮುಖ್ಯವಾಗಿ ವೇದಿಕೆಯ ಮುಂದುಗಡೆ ಇವತ್ತು ವಿಶೇಷವಾದ ಕಾರ್ಯಕ್ರಮ ರಕ್ಷಕ ಶಿಕ್ಷಕ ಸಂಘದ ಸಭೆಯಲ್ಲಿ ಆಸೀನರಾಗಿರುವಂಥ ಶಿಕ್ಷಕರ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಎನ್ನುವ ದೃಷ್ಟಿಯಲ್ಲಿ ಇಲ್ಲಿ ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದಿರುವಂಥ ಎಲ್ಲ ರಕ್ಷಕರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಸಭೆಯಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವವರು ಹೇಳಿದರು, ನಮ್ಮ ರಕ್ಷಕರಿಗೆ ಹೇಗಿರಬೇಕು ಏನು ಅಂತ ಅದನ್ನು ಮಾಹಿತಿ ಕೊಡಬೇಕು ಅಂತ. ಬಹುಶಃ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮೇಡಮ್ ಅವರು ಕರೆ ಮಾಡಿದಾಗ ನಾನು ತಕ್ಷಣಕ್ಕೆ ಒಪ್ಪಿಕೊಂಡಿಲ್ಲ. ಯಾಕೆ ಒಪ್ಪಿಕೊಂಡಿಲ್ಲ ಅಂದರೆ ಕಾರ್ಯಕ್ರಮ ಯಾವುದು ಅಂತ ಕೇಳಿದೆ. ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸೋ ದೊಡ್ಡ ಸಂಗತಿ ಅಲ್ಲ ಬಿಡಿ, ಆದರೆ ಶಿಕ್ಷಕ ರಕ್ಷಕ ಸಂಘದ ಸಭೆ ಅಂದಾಗ ಇದರಲ್ಲಿ ಬಹಳ ಯೋಚನೆ ಮಾಡತಕ್ಕ ಸಂಗತಿ ಅಂತ ನನಗೆ ಅನಿಸ್ತು. ಯಾಕಂದರೆ ನಾನು ಶಿಕ್ಷಕನಾಗಿ, ಒಬ್ಬ ಅಧ್ಯಾಪಕನಾಗಿ ಸುಮಾರು ಒಂದು 15-16 ವರ್ಷಗಳ ಕಾಲದ ಅನುಭವ ಇದೆ. ಆ ಅನುಭವದಿಂದ ಮಾತ್ರ ಅಲ್ಲ, ನಾನು ಒಂದಷ್ಟು ವರ್ಷ ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡಿದವನು. ಆ ಸಂದರ್ಭದಲ್ಲಿ ಶಿಕ್ಷಕ ರಕ್ಷಕ ಸಂಘದ ಸಭೆ ಕೋಆರ್ಡಿನೇಟರ್ ಇರ್ತಾರಲ್ಲ, ಸಂಯೋಜಕನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ. ಹಾಗಾಗಿ ಈ ದಿವಸ ಶಿಕ್ಷಕರ ಒತ್ತಡ ಏನು ಅಂತ ನಂಗೆ ಗೊತ್ತು, ಪೇರೆಂಟ್ಸ್ಗಳ ಒತ್ತಡ ಏನು ಅಂತಲೂ ಗೊತ್ತು, ಎಷ್ಟು ಕಷ್ಟದಿಂದ ಒಂದು ಮಧ್ಯಾಹ್ನ ತನಕ ಕಳಿಬೇಕು ಅಂತಲೂ ಕೂಡ ಗೊತ್ತು ನನಗೆ. ಬರದಿದ್ದರೆ ಟೀಚರ್ಸ್ ಕೇಳ್ತಾರೆ ಯಾಕೆ ಬರಲಿಲ್ಲ ಅಂತ. ಹಾಗಾಗಿ ಎಲ್ಲ ಒತ್ತಡಗಳ ಮಧ್ಯೆ ನಾವಿಂದು ಇವತ್ತು ಇದ್ದೇವೆ. ಇಂಥ ಸಂದರ್ಭದ ಒಳಗೆ ಇದರಲ್ಲಿ ನಾನು ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಬಹಳ ಮುಖ್ಯವಾದ ಕಾರಣ, ನಾನು ಆಗ ತಾನೇ ಹೇಳಿದೆ, ಅಧ್ಯಾಪಕನಾಗಿರಿ ಸುಮಾರು ಒಂದು 10-16 ವರ್ಷದ ಕಾಲ ವಿದ್ಯಾರ್ಥಿಗಳನ್ನು ತುಂಬ ಹತ್ತಿರದಿಂದ ನೋಡ್ತಾ ಬಂದಂಥ ಒಂದು ಅನುಭವ. ಪೇರೆಂಟ್ಸ್ಗಳ ಜವಾಬ್ದಾರಿ ಏನಪ್ಪ ಅಂದರೆ, ನಾನು ಕೂಡ ಒಂದು ಮಗುವಿನ ಪೇರೆಂಟ್ ಆಗಿರುವುದರಿಂದ ಅದರ ಬಗ್ಗೆ ಇರುವಂಥ ಕೆಲವು ನಮ್ಮದೇ ಆದ ಕಲ್ಪನೆಗಳಿದ್ದಾವೆ. ಆ ಎರಡು ಕಾರಣಗಳಿಂದಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಎನ್ನುವಂಥ ನಿಟ್ಟಿನಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ಮಾತಾಡಿದ ಏನಾದರೂ ಹೇಳಬೇಕಾದಂಥ ಸಂಗತಿ ಇದೆಯಾ ಅಂತ ಕೂಡ ಯೋಚನೆ ಮಾಡಿದೆ. ಖಂಡಿತವಾಗಿಯೂ ಹೌದು. ಶಿಕ್ಷಕ ಮತ್ತು ರಕ್ಷಕ ಸಂಘದ ಸಭೆ ಅದು ಕೇವಲ ವಿದ್ಯಾರ್ಥಿಯ ಪ್ರಗತಿಯನ್ನು ಕೇಂದ್ರದಲ್ಲಿ ಇಟ್ಟುಕೊಂಡಿರುವಂಥದ್ದು ಅಲ್ಲ. ಅದು ಆಗ ತಾನೇ ಮುಖ್ಯೋಪಾಧ್ಯಾಯರು ಅದನ್ನು ಪ್ರಸ್ತಾಪ ಮಾಡಿದ್ರು. ಶಿಕ್ಷಕರು ಮತ್ತು ರಕ್ಷಕರು ಒಟ್ಟಿಗೆ ಹೋದಾಗ ಮಾತ್ರ ವಿದ್ಯಾರ್ಥಿಯ ಪ್ರಗತಿ ಸಾಧ್ಯ ಇದೆ ಅಂತ. ಅಂದರೆ ಅದು ಒಟ್ಟಿಗೆ ಹೋಗುವುದಂದ್ರೆ ಹೇಗಪ್ಪ ಅಂದರೆ, ನಮ್ಮಲ್ಲಿ ಒಂದು ಕಲ್ಪನೆ ಇದೆ. ನಾನು ಕೇರಳದಿಂದ ಈ ಕಡೆ ಬರ್ತಾ ಇರಬೇಕಾದ್ರೆ ನಾನು ಆ ಭಾಗದಿಂದ ನೋಡ್ತಾ ಬರ್ತೀನಿ. ನಮ್ಮ ಕಾಂಜಂಗಾಡು ಅದಕ್ಕಿಂತಲೂ ಆಚೆಗೆ ಕೂಡ ಇದೆ. ಅಲ್ಲಿಂದ ನೀವು ಮಂಗಳೂರು ತನಕ ನೋಡ್ತಾ ಬಂದರೆ ರೋಡ್ ಸೈಡಲ್ಲಿ ಎಷ್ಟು ಬ್ಯಾನರ್ಗಳಿದ್ದಾವೆ ಅಂತ ಒಮ್ಮೆ ನೋಡ್ತಾ ಬನ್ನಿ. ಎಲ್ಲ ಬ್ಯಾನರ್ಗಳಲ್ಲಿ ಕೂಡ
ನಮ್ಮ ಮಂಗಳೂರಿನಲ್ಲಿ ಒಳ್ಳೆ ಎಜುಕೇಷನ್ ಇದೆ, ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಬನ್ನಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಂದರೆ ಒಂದು ರೀತಿಯ ಶಿಕ್ಷಣ ಸಹ್ಯಾದ್ರಿ ಅಂತ ಏನೋ ಹೇಳ್ಬೋದು ಅಂತ ನನಗೆ ಅನಿಸುತ್ತೆ ಈ ನಮ್ಮ ಕರಾವಳಿಯ ಈ ಜಿಲ್ಲೆಯನ್ನು. ಯಾಕಂದರೆ ಈ ಕಡೆಯಿಂದ ಕೇರಳದಿಂದ ವಿದ್ಯಾರ್ಥಿಗಳು ಬರ್ತಾರೆ, ಈ ಕಡೆಯಿಂದ ಘಟ್ಟದ ಮೇಲ್ಗಡೆಯಿಂದ ಕೂಡ ವಿದ್ಯಾರ್ಥಿಗಳು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಹಾಗಾದರೆ ಇವರೆಲ್ಲರೂ ಕೂಡ ಶಿಕ್ಷಣಕ್ಕಾಗಿ ಈ ಕಡೆಗೆ ಬರ್ತಿದ್ದಾರೆ. ಹಾಗಾದರೆ ಅವರಿಗೆ ಯಾವ ರೀತಿಯ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ? ಮಾತಲ್ಲ, ನಮ್ಮ ಶಿಕ್ಷಣದ ಗುರಿ ಹೇಗಿದೆ, ನಮ್ಮ ಶಿಕ್ಷಣ ಯಾವ ಕಡೆಗೆ ಚಲಿಸ್ತಾ ಇದೆ, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಅಂತ. ನಾವು ಇದರ ಬಗ್ಗೆ ಚಿಂತನೆಯನ್ನು ನಡೆಸಿದಾಗ ನಮ್ಮ ಶಿಕ್ಷಣದ ಬಗ್ಗೆ ಯೋಚನೆ ಇದು ಇಬ್ಬರು ಕೂತು, ಕೇವಲ ಅಧ್ಯಾಪಕರು ಮಾತ್ರ ಶಿಕ್ಷಣ ತಜ್ಞರು ಮಾತ್ರ ಕೂತು ಯೋಚನೆ ಮಾಡೋ ಸಂಗತಿ ಅಲ್ಲ. ಅಧ್ಯಾಪಕರು, ಶಿಕ್ಷಣ ತಜ್ಞರು, ಹೆತ್ತವರು, ಈ ಮೂವರು ತ್ರಿಕೋನದಲ್ಲಿ ಕೂತು ಶಿಕ್ಷಣದ ಹೇಗಿರಬೇಕೆನ್ನೋ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಯಾಕಂದರೆ ನಿಮಗೆಲ್ಲ ಕೂಡ ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿದ್ದಾರೆ. ನನಗೂ ಕೂಡ ಒಂದಷ್ಟು ಕಾಲ ನಾನು PUC ಮಕ್ಕಳಿಗೆ ಪಾಠ ಮಾಡಿದ್ದೆ. ಆ PUC ಮಕ್ಕಳ ಮನಸ್ಥಿತಿ ನಂಗೆ ಗೊತ್ತು. ಹೇಗಪ್ಪ ಅಂದರೆ, ನಾನು PUC ಪಾಠ ಮಾಡಿದ್ದೆ, ಡಿಗ್ರಿ ಪಾಠ ಮಾಡಿದ್ದೆ, PGಗೆ ಏಕಂ ಪಾಠ ಮಾಡ್ತಿದ್ದೆ. ನನಗೆ 3 ಹಂತದ ವಿದ್ಯಾರ್ಥಿಗಳು ಕೂಡ ಗೊತ್ತು. ಎಷ್ಟೋ ಬಾರಿ ಅನಿಸುತ್ತೆ ಈ ಪ್ರಾಥಮಿಕ ಹಂತ ಇದೆಯಲ್ಲ, ಪ್ರಾಥಮಿಕ ಅಥವಾ PU ತನಕದ ಹಂತ, ಅದು ಹಸಿಗೋಡೆಯ ಮೇಲೆ ಕಲ್ಲು ಬಿಸಾಡಿದ ಹಾಗೆ ಅಂತ. ಅದು ಏನು ನಾವು ಟೀಚರ್ಸ್ ಕ್ಲಾಸಲ್ಲಿ ಹೇಳಿದ್ದು ಕೂಡ ಅದನ್ನು ಮಕ್ಕಳು ಒಪ್ಪಿಕೊಳ್ತಾರೆ, ಕೇಳ್ತಾರೆ. ಆದರೆ ಆನಂತರದ ಹಂತದಲ್ಲಿ ಮಕ್ಕಳು ಬದಲಾಗ್ತಾ ಹೋಗ್ತಾರೆ, ಮೆಚ್ಯೂರ್ ಆಗ್ತಾ ಹೋಗ್ತಾರೆ. ಆದರೆ ಈಗ ನಾನು ಕೆಲವೊಂದು ಉದಾಹರಣೆಗಳನ್ನು ಕೊಡಬೇಕಾಗುತ್ತೆ. ಈ ನಮ್ಮ ಸುತ್ತಮುತ್ತಲಿನ ಉದಾಹರಣೆಯನ್ನು ಕೊಡ್ತೀನಿ. ಅದ್ರ ಜೊತೆಗೆ ನಾನು ತುಂಬ ಹತ್ತಿರದಿಂದ ನೋಡ್ತಾ ಇರುವಂಥ ಒಬ್ಬ PG ಸ್ಟೂಡೆಂಟ್ನ ಉದಾಹರಣೆಯನ್ನು ಕೂಡ ಇಲ್ಲಿ ಕೊಡಬೇಕು ಅಂತ. ಕಳೆದ ವರ್ಷ ನಮ್ಮಲ್ಲಿಗೆ ಶಿವಮೊಗ್ಗದ ಒಬ್ಬ ವಿದ್ಯಾರ್ಥಿಯ ಪೇರೆಂಟ್ಸ್ ತನ್ನ ಮಗನನ್ನು ಕರ್ಕೊಂಡು ಬಂದಿದ್ದರು. ವಿಶ್ವವಿದ್ಯಾನಿಲಯಕ್ಕೆ ಮಾಸ್ಟರ್ ಡಿಗ್ರಿ ಮಾಡುವುದಕ್ಕಾಗಿ ತನ್ನ ಮಗನನ್ನು ಕರ್ಕೊಂಡು ಬಂದಿದ್ದರು. ಮಗನನ್ನು ಕರ್ಕೊಂಡು ಬಂದು ಆ ಪೇರೆಂಟ್ಸ್ಗೆ ಎಷ್ಟು ಕಾಳಜಿ ಅಪ್ಪ ಅಂದರೆ ನನಗೆ ಆಶ್ಚರ್ಯ ಆಯಿತು. ಇದು ಹೇಳ್ಬೋದು ಅಂತ ಅನಿಸುತ್ತೆ, ಎಲ್ಲರ ಪೇರೆಂಟ್ಸ್ ಇರೋದ್ರಿಂದ. ನಮ್ಮನ್ನು PUC ತನಕ ಪೇರೆಂಟ್ಸ್ ಬಂದು ಸೇರಿಸಿದ್ದು, ಡಿಗ್ರಿ PGಗೆ ನಾವೇ ಹೋಗಿ ಸೇರಿಕೊಂಡದ್ದು ಅಂತ ನನಗೆ ಅಚ್ಚರಿ ಆಯಿತು. ಮಾಸ್ಟರ್ ಡಿಗ್ರಿ ಕೂಡ ಒಬ್ಬ ಪೇರೆಂಟ್ಸ್ ಬಂದು ಮಕ್ಕಳನ್ನು ಸೇರಿಸ್ತಾರೆ. ಮಾತ್ರ ಅಲ್ಲ, ಆ ಪೇರೆಂಟ್ಸ್ಗೆ ಎಷ್ಟು ಕಾಳಜಿ ಅಪ್ಪ ಅಂದರೆ ಅವರು ಸೇರಿಸಿದ ನಂತರ 3-4 ಸಲ ನಮ್ಮ ಹತ್ತಿರಕ್ಕೆ ಬಂದು ಮಾತಾಡಿದ್ರು. ಅವ್ರು ಹೇಳಿದ್ದಿಷ್ಟೇ, ನನ್ನ ಮಗನನ್ನು ಶಿವಮೊಗ್ಗದಲ್ಲಿ ಡಿಗ್ರಿ ಓದಿಸಿದೆ, ಡಿಗ್ರಿ ಓದಿಸಿದ ನಂತರ ನನಗೆ ಅವ್ರ ಕಾಂಟ್ರಾಕ್ಟರ್, ಅವರ ತಂದೆ, ಡಿಗ್ರಿ ಓದಿಸಿದ ನಂತರ ಅವನನ್ನು IAS ಆಫೀಸರ್ ಮಾಡಬೇಕು ಅಂತ ಇತ್ತು ನನ್ನ ತಲೆಯಲ್ಲಿ. ಅವನನ್ನು IAS ಆಫೀಸರ್ ಮಾಡಬೇಕು ಅಂತ ಅಂದ್ಕೊಂಡು ಬೆಂಗಳೂರಿನಲ್ಲಿ ಒಂದು ಕೋಚಿಂಗ್ ಸೆಂಟರಿಗೆ ಅವನನ್ನು ಸೇರಿಸಿದೆ. ಕೋಚಿಂಗ್ ಸೆಂಟ್ರಲ್ಲಿ 2 ವರ್ಷ ಇದ್ದ. 2 ವರ್ಷ ಇದ್ದ ಕೋಚಿಂಗ್ ಸೆಂಟ್ರಲ್ಲಿ ಏನೂ ಫಲಪ್ರದ ಆಗಲಿಲ್ಲ. ಒಂದೇ ಒಂದು ಎಕ್ಸಾಮೂ ಪಾಸ್ ಮಾಡಲಿಲ್ಲ. ಟೋಟಲ್ 10 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಮಾಸ್ಟ್ರೇ. 10 ಲಕ್ಷ ರೂಪಾಯಿನಷ್ಟು ಹಣವನ್ನು ಖರ್ಚು ಮಾಡಿದ್ದೇನೆ. ಆದರೆ ಈಗ ನಮಗೆ ನಿಮ್ಮಲ್ಲಿ ಮಾಸ್ಟರ್ ಡಿಗ್ರಿ ಇದೆ ಅಂತ ಗೊತ್ತಾಯಿತು. ಏನಾದರೂ ಮಾಡಿ ಅವನನ್ನು ಮಾಸ್ಟರ್ ಡಿಗ್ರಿ ಮಾಡಿಸಬೇಕು. ಮಾಸ್ಟರ್ ಡಿಗ್ರಿ ಮಾಡಿದ ನಂತರ ಅಷ್ಟೊತ್ತಿಗೆ ನಮ್ಮಲ್ಲಿ ಟೀಚರ್ಸ್ ಕೂಡ ಹೇಳಿದ್ದು ಬರ್ಬೋದು, ಆದರೆ ಅದಕ್ಕೆ ಬೇರೆ ಬೇರೆ ಇಲ್ಲಿ ಕೂಡ ಮಾಸ್ಟರ್ ಡಿಗ್ರಿ ಮಾಡಿ ಟೀಚಿಂಗ್ಗೆ ಹೋಗ್ಬೋದು. ಅದಕ್ಕೆ ಸಂಬಂಧಪಟ್ಟ NET ಕೋಚಿಂಗ್, ಬೇರೆ ಬೇರೆ ಕೋಚಿಂಗ್ಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದು. ಅಷ್ಟೊತ್ತಿಗೆ ಅವ್ರು ಹೇಳಿದ್ದು, ಆಯಿತು, ನಮ್ಮ ಮಗನನ್ನು ಏನಾದರೂ ಮಾಡಿ ಅವನನ್ನು ಮಾಸ್ಟರ್ ಡಿಗ್ರಿ ಮಾಡಿಸಿ ಒಂದು ಟೀಚರ್ ಆದರೂ ಮಾಡಿ, ಅವನು IAS ಆಫೀಸರ್ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗೋದಿತ್ತು ಅಂದರೆ ಎಲ್ಲ ಒಂದು ಒಬ್ಬ ಟೀಚರ್ ಆದರೂ ಆಗಲಿ ಅಂತ ಆಯಿತು. ಅವನು ಸೇರಿ 2 ವರ್ಷ ಆಯಿತು. 2 ವರ್ಷದ ಮಾಸ್ಟರ್ ಡಿಗ್ರಿ ಮೊನ್ನೆ ಮುಗಿಯಿತು. ಮೊನ್ನೆಯ ಏಪ್ರಿಲ್ಗೆ ಮುಗಿಯಿತು. ನನಗೆ ಗೊತ್ತಿರುವ ಹಾಗೆ ಆ ಪೇರೆಂಟ್ಸ್ ತಿಂಗಳಿಗೆ ಒಂದು ಸಲ ಆದರೂ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಮಾಡ್ತಾ ಹೇಳೋದು ಒಂದೇ, ಹೇಗೆ ಸರ್ ಅವನು ಮಾಸ್ಟರ್ ಡಿಗ್ರಿಯಲ್ಲಿ ಈ ಸಲ UGC ಪಾಸಾಗಿದ್ದಾನಲ್ಲ, ಅವ್ನು ಜಾಬ್ ಸಿಗುತ್ತಲ್ಲ, ಗೌರ್ಮೆಂಟಿಗೆ ಹೋಗ್ಬೋದಲ್ಲ, ಈ ರೀತಿಯಾಗಿ ಕೇಳ್ತಾರೆ. ಯಾಕಂದರೆ ನಾವು UPSCಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ, ಇಲ್ಲಾದರೂ ಅವನ ಬದುಕು ಉದ್ಧಾರ ಆಗಲಿ ಅಂತ. ನನಗೆ ಮತ್ತೆ ಕಾಲ್ ಬರುವಾಗ
ಈ ಕಾಲ್ ನನಗೆ ಮಾತ್ರ ಅಲ್ಲ, ನಮ್ಮಂಥ 3-4 ಮಂದಿ ಅಧ್ಯಾಪಕರಿದ್ದೇವೆ, ಅವರಿಗೆಲ್ಲರಿಗೂ ಕೂಡ ಕಾಲ್ ಬರ್ತಾಯಿತ್ತು. ಆವಾಗ ನಾನು ಅವರಿಗೆ ಹೇಳಿದ ಉತ್ತರ ಎಷ್ಟೇ, ಒಂದು ದಿವಸ ಆ ಹುಡುಗನನ್ನೇ ಕರೆದು ಕೇಳಿದೆ, ನಿಜವಾಗಿಯೂ ನಿನಗೆ IAS ಆಫೀಸರ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಬೇಕು ಅಂತ ಉಂಟಾ? ಮತ್ತೆ PGಗೆ ಬಂದ ನಂತರ ಕೇಳಿದೆ, ನಿಮಗೆ ಟೀಚರ್ ಆಗಬೇಕು ಅಂತ ಆದರೂ ಏನಾದರೂ ಉಂಟಾ ಅಂತ. ಆ ಹುಡುಗ ತುಂಬ ಆಪ್ತವಾಗಿ ನಾವು ಬಂದು ಮಾತಾಡುವಾಗ ಅವನು ಹೇಳಿದ್ದೆಷ್ಟೇ, ಪೇರೆಂಟ್ಸ್ ಒತ್ತಾಯದಿಂದ ನಾನು ಬೆಂಗಳೂರಿಗೆ ಹೋದೆ, ಅವರ ಒತ್ತಾಯದಿಂದಲೂ ಇಲ್ಲಿಗೆ ಬಂದೆ. ಆದರೆ ಇಲ್ಲಿಗೆ ಬಂದ ನಂತರ ನನ್ನ ದೃಷ್ಟಿ ಬದಲಾಯಿತು. ನನಗೆ ಮಾಸ್ಟರ್ ಡಿಗ್ರಿಯಲ್ಲಿ ಟೀಚರ್ ಆಗಬೇಕು ಅಂತಲೇ ಇಲ್ಲ, ಯಾವುದು IAS ಆಫೀಸರ್ ಆಗಬೇಕು ಅಂತಲೇ ಇಲ್ಲ, ನನಗೆ ಬಿಸ್ನೆಸ್ ಮಾಡಬೇಕು ಅಂತ ಇದೆ ಅಂತ. ಈ ಮಾತನ್ನು ನಾನು ನೇರವಾಗಿ ಅವರ ಅಪ್ಪ ಫೋನ್ ಮಾಡುವಾಗ ನಾನು ಹೇಳಿದೆ, ಸರ್ ನಿಮ್ಮ ಮಗ ಅವನು IAS ಆಫೀಸರ್ ಆಗ್ತಾನಾ ಅಥವಾ ಟೀಚರ್ ಆಗ್ತಾನೋ ಗೊತ್ತಿಲ್ಲ, ಆದರೆ ಅವನಿಗೆ ಬೇಕಾದಂಥ ದಾರಿಯಲ್ಲಿ ಹೋಗುವುದಕ್ಕೆ ಅವನಿಗೊಂದು ಅವಕಾಶ ಮಾಡಿಕೊಡಿ, ಅವನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ನಾವೊಂದು ಅವಕಾಶ ಮಾಡಿಕೊಡಬೇಕು ಅಂತ. ಇದು ಒಂದು ಚಿತ್ರ. ಇದು ಏನಾಯಿತು ಕತೆ ತುಂಬ ಇದೆ, ಅದು ಬೇರೆ ಪ್ರಶ್ನೆ. ನಾನು ತುಂಬ ಸಣ್ಣದಾಗಿ ಹೇಳಿದೆ. ಇದು ಒಂದು ಪೇರೆಂಟ್ಸ್ ಬಯಸುವುದು ಮತ್ತು ವಿದ್ಯಾರ್ಥಿಗಳು ಹೋಗುವ ದಾರಿ. ಇನ್ನೊಂದು ಚಿತ್ರವನ್ನು ನಾನು ಕೊಡಬೇಕು, ಪೇರೆಂಟ್ಸ್ಗಳ ಮುಂದೆ ಕೊಡಬೇಕು. ಇದು ಕೂಡ ನಾನು ಹೇಳಬೇಕಾದಂಥದ್ದು. ಇದು ಎಲ್ಲಿ ಅಂತ ಬೇಡ, ಒಂದು ಸಂಸ್ಥೆಯಲ್ಲಿ ಆದ ಘಟನೆ ಇದು. ಹಾಸ್ಟೆಲಲ್ಲಿ ಒಂದು ಸಂಸ್ಥೆಯಲ್ಲಿ ತನ್ನ ಮಗನನ್ನು ಸೇರಿಸ್ತಾರೆ. ಹಾಸ್ಟೆಲ್ನ ವಾರ್ಡನಿಗೆ ಶಾಲೆಯಲ್ಲಿ ಹಾಸ್ಟೆಲಲ್ಲಿ ಒಮ್ಮೆ ಸರ್ಚ್ ಮಾಡ್ತಿರ್ಬೇಕಾದ್ರೆ, ರೂಮ್ಗಳನ್ನು ಸರ್ಚ್ ಮಾಡುವಾಗ ಅಲ್ಲಿ ಡ್ರಿಂಕ್ಸ್ ಬಾಟಲ್ಗಳು ಸಿಗ್ತವೆ. ಈ ಕಾರಣಕ್ಕಾಗಿ ವಿದ್ಯಾರ್ಥಿಯನ್ನು ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿದ ನಂತರ ಆ ವಿದ್ಯಾರ್ಥಿ ಬೇರೆ ಬೇರೆ ರೀತಿಯಿಂದ ಬಂದು ಟೀಚರ್ಸನ್ನು ಕೈಕಾಲಿಗೆ ಬೀಳ್ತಾನೆ. ನನ್ನಲ್ಲಿ ಒಂದು ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸ್ಬಿಡಿ, ಹಾಗೆ ಹೀಗೆ ಅಂತ. ಅಷ್ಟೊತ್ತಿಗೆ ಮತ್ತೆ ಟೀಚರ್ಸ್ ಅವನನ್ನು ಕೌನ್ಸಿಲಿಂಗ್ ಮಾಡ್ತಾರೆ, ಏನು ಕಾರಣ ಅಂತ. ಅಷ್ಟೊತ್ತಿಗೆ ವಿದ್ಯಾರ್ಥಿ ಹೇಳ್ತಾನೆ, ಸರ್ ನನಗೆ ಇದನ್ನು ಬಿಟ್ಟು ಬದುಕಲಿಕ್ಕೇ ಆಗಲ್ಲ ಅಂತ, ಇದನ್ನು ಬಿಟ್ಟು ಬದುಕಲಿಕ್ಕೇ ಆಗದಂಥ ಸ್ಥಿತಿಯಲ್ಲಿ ನಾನು ಇದ್ದೇನೆ ಎನ್ನುವಂಥ ಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ. ಹಾಗಾದರೆ ಇದೊಂದು ಚಿತ್ರ, ಇದೊಂದು 2 ಚಿತ್ರಗಳಾಯಿತು. ಅದರ ಜೊತೆಗೆ ನಮ್ಮ ಸುತ್ತಮುತ್ತ ಆಗ್ತಿರುವಂಥ ಘಟನೆಗಳನ್ನ ಗಮನಿಸಿ, ಇದು ನಮ್ಮ ವಿದ್ಯಾರ್ಥಿಗಳ ಮಟ್ಟಕ್ಕೆ ನಾನು ಬರ್ತಾ ಇದ್ದೇನೆ. ಎಕ್ಸಾಮಲ್ಲಿ ಫೇಲ್ ಆದೆ ಅಂತ ಕಳೆದ ಪತ್ರಿಕೆಗಳಲ್ಲಿ 1 ವರ್ಷದ ಪತ್ರಿಕೆಯಲ್ಲಿ ಬಂದ ವರದಿಗಳನ್ನು ಗಮನಿಸಿ, ಎಷ್ಟು ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆಗಳನ್ನು ಮಾಡಿದ್ದಾರೆ, ಎಷ್ಟು ಮಂದಿ ವಿದ್ಯಾರ್ಥಿಗಳು ತಮ್ಮ ಉತ್ಸಾಹವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಅದೇ ಮನೆಯಲ್ಲಿ ಅಪ್ಪ ಅಮ್ಮ ಮೊಬೈಲ್ ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಎಷ್ಟು ಮಂದಿ ವಿದ್ಯಾರ್ಥಿಗಳು ಈ ರೀತಿಯ ಬದುಕನ್ನೇ ಬೇಡ ಅಂತ ಹೇಳುವಂಥ ನಿರ್ಧಾರಕ್ಕೆ ತಲುಪಿದ್ದಾರೆ. ಅದೇ ಮೊನ್ನೆ ಆದಂಥ ನಮಗೆಲ್ಲರಿಗೂ ಕೂಡ ಅಚ್ಚರಿಯನ್ನು ತಂದಂಥ ಘಟನೆ, ಬಂಟ್ವಾಳದಲ್ಲಿ ನಡೆದಂಥ ಒಂದು ಹತ್ಯೆಯ ಘಟನೆ ಇದೆಯಲ್ಲ, ಇದು ಕೂಡ ನಮ್ಮ ಶಿಕ್ಷಣ ವಲಯದಲ್ಲಿ ಮತ್ತೆ ನಮಗೆ ಕಾಡಬೇಕಾದ ಸಂಗತಿಗಳು ಅಂತ. ಹಾಗಾದರೆ ಇಷ್ಟೆಲ್ಲ ಸಮಸ್ಯೆಗಳ ಸರಮಾಲೆಯನ್ನು ನಾನು ಹೇಳಿದ್ನಲ್ಲ, ಇದಕ್ಕೆ ಕಾರಣ ಏನು ಅಂತ, ಎಲ್ಲಿ ಕಾರಣ ಏನು, ತಪ್ಪಿದ್ದು ಎಲ್ಲಿ ಅಂತ, ನಾವು ತಪ್ಪದೇ ಇರುವುದು ಎಲ್ಲಿ ಅಂತ ನಾವು ಯೋಚನೆ ಮಾಡಬೇಕು. ಅದು ಕೇವಲ ಟೀಚರ್ಸ್ ಯೋಚನೆ ಮಾಡಬೇಕಾದ್ದಲ್ಲ, ಶಿಕ್ಷಣ ತಜ್ಞರು ಯೋಚನೆ ಮಾಡಬೇಕಾದ್ದಲ್ಲ, ಅಧ್ಯಾಪಕರು ಯೋಚನೆ ಮಾಡಬೇಕು, ಪೋಷಕರು ಯೋಚನೆ ಮಾಡಬೇಕು. ಇವೆರಡರ ಮಧ್ಯೆ, ಈ ತ್ರಿಕೋನದ ಮಧ್ಯೆ ವಿದ್ಯಾರ್ಥಿಗಳನ್ನು ನಾವು ಹೇಗೆ ಬೆಳೆಸ್ತಾ ಇದ್ದೀವಿ ಎನ್ನುವುದು ಬಹಳ ಮುಖ್ಯ ಆಗುತ್ತೆ ಅಂತ. ಈ ದೃಷ್ಟಿಯಿಂದ ನನಗೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ಅನ್ನಿಸ್ತಾ ಇದೆ. ನನಗೆ ಎಷ್ಟೋ ಬಾರಿ ಇಲ್ಲಿಗೆ ಬರುವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ನನ್ನ ಬದುಕಲ್ಲಿ ನೆನಪು ಇರುವುದು ಯಾವುದು ಅಂತ. ಇಡೀ ಈಗ ಮಾಸ್ಟರ್ ಡಿಗ್ರಿ ಎಲ್ಲ ಆಯಿತು, ಎಲ್ಲ ಓದ್ಕೊಂಡಿದ್ದೀವಿ, ಎಲ್ಲ ಸುಮಾರು 10-15 ವರ್ಷ ಪಾಠ ಮಾಡಿದ್ದೀನಿ. ಆದರೂ ಕೂಡ ನನ್ನ ಬದುಕಲ್ಲಿ ನೆನಪಿರುವ ಆ ಟೀಚಿಂಗ್ ಇರ್ಬೋದು, ಆ ಅವಿಸ್ಮರಣೀಯ ನೆನಪುಗಳಂದರೆ ಯಾವುದಪ್ಪ ಅಂದರೆ, ನನಗೆ ಈಗಲೂ ಕೂಡ ನೆನಪಿರುವುದು, ನಾನು ಮತ್ತೆ ಏನೋ ಪತ್ರಿಕೆಗಳಲ್ಲಿ ಬರೆದಿರ್ಬೋದು, ಅದೆಲ್ಲ ಇರ್ಬೋದು, ಆದರೆ ಈಗಲೂ ಕೂಡ ನೆನಪಿರುವುದು ನನ್ನ ಪ್ರೈಮರಿ ಶಾಲೆಯಲ್ಲಿ, ಹೈಸ್ಕೂಲಲ್ಲಿ ನಾನು ವೇದಿಕೆಯಲ್ಲಿ ಮೊದಲು ಹೋಗಿ ಒಂದು ಪೇಪರನ್ನು ಇಟ್ಕೊಂಡು ಬಡ ಅಂತ ಇಟ್ಕೊಂಡು ಆ ವೈಬ್ರೇಷನಲ್ಲಿ ಓದಿದ್ನಲ್ಲ, ಸ್ವಾಗತ ಮಾಡಿದ್ನಲ್ಲ, ಅದು ನೆನಪಾಗುತ್ತೆ. ಅದೇ ಅಲ್ಲಿ ಏನೋ ಒಂದು ಭಾಷಣ ಮಾಡಿದ್ನಲ್ಲ, ಭಾಷಣ ಮಾಡುವಾಗ ನಮ್ಮ ಟೀಚರ್ ಕರೆದ್ರು, ಏನೂ ಇಲ್ಲದ ಭಾಷಣವನ್ನು ಕೂಡ ಅವರ
ನಿಷ್ಕಲ್ಮಶ ಹೃದಯದಿಂದ ಅದ್ಭುತವಾಗಿ ಮಾತಾಡಿದ್ದಿ ಅಂತ ಹೇಳಿದ್ರಲ್ಲ ಅವತ್ತು. ನಂಗೆ ಗೊತ್ತು ನಾನೇನು ಅಂತ ಈಗ, ಆದರೆ ಆವಾಗ ಅವರು ಹೇಳಿದ್ರಲ್ಲ ಆ ಟೀಚರ್, ಅದು ನನಗೆ ನೆನಪಾಗಿ ಉಳಿಯುತ್ತೆ. ಬಹುಶಃ ನಮ್ಮೆಲ್ಲರ ಬೆಳವಣಿಗೆ ಇರುವುದು, ನಿಮ್ಮದು ಕೂಡ ಇರ್ಬೋದು, ವೇದಿಕೆಯಲ್ಲಿ ಇರುವವ್ರದ್ದು ಕೂಡ, ಆ ಎಲ್ಲರ ಬೆಳವಣಿಗೆ ಇರುವುದು ಆ ಮೊದಲು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಹಂತದಲ್ಲಿ ಹಾಕಿದಂಥ ಈ ಗಟ್ಟಿಯಾದಂಥ ವೇದಿಕೆಯಿಂದ ಅಂತ. ಆವತ್ತು ಕೊಟ್ಟಂಥ ವೇದಿಕೆ ಏನಿದೆ ನಮಗೆಲ್ಲರಿಗೂ ಕೂಡ ಬೆಳವಣಿಗೆಗೆ ಅವಕಾಶ ಆಗಿದೆ. ಈ ದೃಷ್ಟಿಯಿಂದ ಬಹುಶಃ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯಲ್ಲಿದೆಯಲ್ಲ, ನಾವು ನನಗೆ ಅನಿಸುತ್ತೆ ತರಗತಿಯಲ್ಲಿ ಏನು ಪಾಠ ಮಾಡಿದ್ದಾರೆ ಎಂಬುದು ಮಕ್ಕಳ ಮನಸ್ಸಲ್ಲಿ ಉಳಿಯುವುದಿಲ್ಲ, ನನಗೂ ಉಳಿಯುವುದಿಲ್ಲ. ತರಗತಿಯಲ್ಲಿ ಹೈಸ್ಕೂಲ್ ಪಿ ಯು ಸಿಯಲ್ಲಿ ಏನು ಪ್ರಾಥಮಿಕದಲ್ಲಿ ಪಾಠ ಮಾಡಿದ್ದ ನೆನಪಿಲ್ಲ. ಆದರೆ ಅಲ್ಲಿ ನಮಗೆ ಟೀಚರ್ಗಳು ಏನು ಮಾಡಿದ್ದಾರೆ ಅದು ನೆನಪನ್ನು ಉಳಿಯುತ್ತೆ ಅಂತ. ಟೀಚರ್ಗಳು ಹೇಗೆ ಒಂದು ಸಂಗತಿ ಹೇಳಬೇಕು, ಸ್ಟೂಡೆಂಟ್ಸ್ ಇಲ್ಲ, ಪೇರೆಂಟ್ಸೇ ಇದ್ದೀರಿ. ನನಗೆ ನೆನಪಿರೋದು ಯಾವುದಪ್ಪ ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ಟೀಚರ್ ಪಾಠ ಯಾವುದೂ ನೆನಪಿಲ್ಲ. ಆದರೆ ಟೀಚರ್ಗಳ ಮಧ್ಯದಲ್ಲಿ ಒಂದು ಪೇರೆಂಟ್ಸ್ಗಳಿರುವುದರಿಂದ ನೀವು ಟೀಚರ್ಸ್ ಆಗಿರ್ತೀರಿ, ಹಾಗೆ ಹೇಳ್ಬೋದು. ನೆನಪಿರೋದು ನಮ್ಮ ಪ್ರೈಮರಿ ಶಾಲೆಯಲ್ಲಿ ಟೀಚರ್ಗಳ ಮಧ್ಯೆ ಒಂದು ಕಾಂಪಿಟಿಷನ್ ಇರ್ತಿತ್ತು. ಮೊದಲು ಬರುವ ಫಸ್ಟ್ ಪಿರಿಯಡ್ ಟೀಚರಿಗೂ ಸೆಕೆಂಡ್ ಪಿರಿಯಡ್ ಟೀಚರಿಗೂ. ನಮ್ಮಲ್ಲಿ ಸೆಕೆಂಡ್ ಪಿರಿಯಡ್ಗೆ ಬರುವಂಥ ಟೀಚರ್ ಏನು ಮಾಡ್ತಿದ್ದಪ್ಪ ಅಂದರೆ ಅವರು ಸಮಯವನ್ನು ಸ್ವಲ್ಪ ಬೇಗ ಇಡೋದು. ಯಾಕಂದರೆ ಫಸ್ಟ್ ಪಿರಿಯಡ್ಗೆ ಬಂದ ಟೀಚರ್ ಬೇಗ ಹೋಗುವುದಿಲ್ಲ ಅಂತ. ನನಗೆ ನೆನಪಿರೋದು ಅದು ಮಾತ್ರ, ಅವ್ರು ಮಾಡಿದ ಪಾಠ ನೆನಪೇ ಇಲ್ಲ ಅಂತ. ಒಂದು ಸಲ ಏನಾಗ್ತಿತ್ತಪ್ಪ ಅಂದರೆ ಒಂದು ಘಟನೆ ನೆನಪಾಗುತ್ತೆ, ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂತ ಅನಿಸುತ್ತೆ. ಪ್ರಾಥಮಿಕ ಶಾಲೆ ಹೈಸ್ಕೂಲ್ ಹೇಗಪ್ಪ ಅಂದರೆ, ಒಂದು ಸಲ ಒಂದು ಊರಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ನಾಟಕ ಆಗ್ತಿತ್ತಂತೆ. ಒಬ್ಬ ಅಪ್ಪ ಆ ನಾಟಕವನ್ನು ತೋರಿಸಲಿಕ್ಕೆ ಕರ್ಕೊಂಡೋಗಿತ್ತ. ಒಳ್ಳೆಯ ನಮ್ಮ ಪುರಾಣದ ಬಗ್ಗೆ ಇರೋ ನಾಟಕ ನೋಡಬೇಕು ಅಂತ. ಆಯಿತು, ನಾಟಕ ಎಲ್ಲ ಮುಗಿಯಿತು. ಮತ್ತೆ ಅಪ್ಪನಿಗೆ ತನ್ನ ಕ್ಯೂರಿಯಾಸಿಟಿ, ಆ ಪಾತ್ರಗಳನ್ನು ಮಾಡಿದಾರಲ್ಲ ಅವರು ಹಿಂದುಗಡೆಯ ಯಾವುದು ವೇದಿಕೆಯಲ್ಲಿ ಚೌಕಿ ಅಂತ ಏನು ಹೇಳ್ತೀವಿ ಅಲ್ಲಿ ಇರ್ತಾರಲ್ಲ, ಅವರನ್ನು ತೋರಿಸುವ ನನ್ನ ಮಗನಿಗೆ ಅಂತ. ಹಾಗಾಗಿ ಮಗನನ್ನು ನೇರವಾಗಿ ವೇದಿಕೆಯ ಹಿಂದುಗಡೆ ವೇಷ ಕಳಚಿದ ನಂತರ ವೇಷಧಾರಿ ಇರ್ತಾರಲ್ಲ ಅವರ ಬಳಿಗೆ ಕರ್ಕೊಂಡು ತೋರಿಸ್ತಾನಂತೆ. ಅಷ್ಟೊತ್ತಿಗೆ ಆ ವೇಷಧಾರಿ, ರಾಮನ ವೇಷಧಾರಿ, ಅವನು ಎಲ್ಲ ವೇಷ ಎಲ್ಲ ಬಿಟ್ಟು ಕಡೆಗೆ ಆರಾಮದಲ್ಲಿ ಒಂದು ಬೀಡಿಯನ್ನು ಇಟ್ಕೊಂಡು ಬೀಡಿ ಎಳೀತಾ ಇದ್ದಂತೆ. ಆವಾಗ ಕೂಡಲೇ ಅಪ್ಪನಿಗೆ ಏನು ಅನಿಸ್ಲಿಲ್ಲ. ಮಗ ತಕ್ಷಣಕ್ಕೆ ಕೇಳಿತಂತೆ, ಅಪ್ಪ ರಾಮ ಬೀಡಿ ಎಳಿತಾನ ಅಂತ. ಅಪ್ಪ ರಾಮ ಬೀಡಿ ಎಳಿತಾನ ಅಂತ. ಅಂದರೆ ನಾನು ಹೇಳ್ತಾ ಇರುವುದು ಇಷ್ಟೇ, ನಾವು ಏನು ಕಲಿಸ್ತೀವಿ ಎನ್ನುವುದನ್ನು ಮಕ್ಕಳು ಕಲಿಯುವುದಿಲ್ಲ, ನಾವೇನು ಮಾಡ್ತೀವಿ ಅದನ್ನು ಕಲಿತಾರೆ. ಹಾಗಾಗಿ ನಾವೇನೆಲ್ಲ ನೋಡ್ತೀವಿ ನಾಡಿ ಮಕ್ಕಳನ್ನು, ಅದು ಪೇರೆಂಟ್ಸು ಇದನ್ನು ನಾವು ರಕ್ಷಕರೂ ಗಮನಿಸಬೇಕು, ಟೀಚರ್ಸು ಅಧ್ಯಾಪಕರು ಗಮನಿಸಬೇಕು. ಎಷ್ಟೋ ಬಾರಿ ಮಕ್ಕಳು ನಮ್ಮನ್ನು ನಂಬುವುದು, ಟೀಚರ್ಸ್ನ ಜವಾಬ್ದಾರಿಯನ್ನು ಹೇಳಬೇಕು ನಾನು. ಯಾಕಂದ್ರೆ ನಾನು ಟೀಚರ್ ಆಗಿರೋದ್ರಿಂದ ಟೀಚರ್ಸ್ ಏನನ್ನು ತೋರಿಸ್ತಾರೆ ನೋಡಿ, ಅವ್ರು ಹೇಗಿರ್ತಾರೆ ನೋಡಿ, ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ಅದು ಟೀಚರ್ಸ್ಗೆ ಮಾತ್ರ ಅಲ್ಲ, ಪೋಷಕರಿಗೂ ಕೂಡ ಅಷ್ಟೇ. ಮನೆಯಲ್ಲಿ ಪೋಷಕರು ಹೇಗಿದ್ದಾರೆ ನೋಡಿ, ಮಕ್ಕಳು ಅದನ್ನು ನೋಡ್ತಾರೆ, ಅದನ್ನೇ ಕಲಿತಾರೆ. ನಾವು ಮಗನೇ ನೀನು ಉದ್ಧಾರ ಆಗುವಂಥ ಮಕ್ಕಳಿಗೆ ಹೇಳಿದರೆ ಮಕ್ಕಳು ಉದ್ಧಾರ ಆಗುವುದಿಲ್ಲ. ಮೊದಲು ನಾನು ಪ್ರಾಮಾಣಿಕವಾಗಿದ್ದುಕೊಂಡು ಬದ್ಧತೆಯಿಂದ ಮನೆಯಲ್ಲಿ ಪೇರೆಂಟ್ಸ್ ಆಗಿ ಇರ್ತೀವ ಅಂತ, ಅದು ಬಹಳ ಮುಖ್ಯ ಅಂತ. ಹಾಗಾಗಿ ಸ್ನೇಹಿತರೆ, ತುಂಬ ಇದರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಒಬ್ಬ ವ್ಯಕ್ತಿ ಅಂತ ಆದಾಗ ಅವನಿಗೆ ಹಲವು ರೀತಿಯ ಮುಖವಾಡಗಳಿದ್ದಾವೆ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಅದನ್ನೇ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಅದು ಮಾಸ್ಕ್ ಅಂತ. ನಾವು ಮಾಸ್ಕ್ಗಳನ್ನು ತೊಟ್ಕೊಂಡು ಸಮಾಜದಲ್ಲಿ ಇರ್ತೇವೆ. ಅಂದರೆ ನಾನು ಮನೆಗೆ ಹೋದಾಗ ನನ್ನ ಮಗನಿಗೆ ಅಪ್ಪ, ನನ್ನ ಹೆಂಡತಿಗೆ ಗಂಡ, ಸ್ಕೂಲಿಗೆ ಬರುವಾಗ ನನ್ನ ವಿದ್ಯಾರ್ಥಿಗಳಿಗೆ ಟೀಚರ್, ನನ್ನ ಸ್ನೇಹಿತರಿಗೆ ನಾನು ಸ್ನೇಹಿತನಾಗಿರ್ತೇನೆ. ಹಾಗಾಗಿ ಒಂದೊಂದು ಕಡೆಯಲ್ಲಿ ನನ್ನ ಮುಖವಾಡಗಳನ್ನು ಬದಲು ಮಾಡ್ತಾ ನಾವು ಬದುಕಬೇಕಾಗುತ್ತೆ. ಹಾಗಾಗಿ ನಾವು ಮನೆಯಲ್ಲಿರುವಾಗ ಪೋಷಕರಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಹೇಗೆ ಬೆಳೆಸ್ತೀವಿ, ಸ್ಕೂಲ್ಗೆ ಬಂದಂಥ ವಿದ್ಯಾರ್ಥಿಗಳನ್ನು ನಮ್ಮ ಟೀಚರ್ ಆಗಿ ನಾನು ಹೇಗೆ ನೋಡ್ತೇನೆ ಅಂತ. ಇತ್ತೀಚೆಗೆ ನಾನೊಂದು ಮಕ್ಕಳಲ್ಲಿ ಒಂದು ಪ್ರಯೋಗಕ್ಕಾಗಿ ಸುಮ್ಮನೆ ಕೇಳ್ತಾ ಇದ್ದೆ. ಮಕ್ಕಳೇ, ನಮ್ಮಲ್ಲೆಲ್ಲ ಟೀಚರ್ ಆಗಲಿಕ್ಕೆ ಬರುವವರು ನೆಕ್ಸ್ಟ್. ಹಾಗಾಗಿ ನಾನು ಅವರಿಗೆ ಕೇಳುವುದಿದೆ ಯಾವತ್ತು ಕೂಡ, ನೀವು ನಾಳೆ ಟೀಚರ್ ಆಗಿ ಹೋಗ್ತೀರಲ್ಲ,
ನಾಳೆ ನೀವು ಹೋಗುವಾಗ ಏನಾಗ್ತೀರಿ ಅಂತ, ಏನಾಗಬೇಕು, ಟೀಚರ್ ಆಗಿ ಹೇಗಿರಬೇಕು ಅಂತ ಇರ್ತೀರಿ ಅಂತ. ಆಗ ಅನೇಕ ಆಯ್ಕೆಗಳನ್ನು ಅವರು ನಾನು ಕೊಡ್ತೀನಿ, ಅವರು ಆಯ್ಕೆ ಮಾಡ್ತಾರೆ. ಫ್ರೆಂಡ್ ಆಗಿರ್ತೀನಿ, ಮತ್ತು ಅಪ್ಪನ ಹಾಗೆ ತಾಯಿಯ ಹಾಗೆ ನೋಡ್ಕೊಳ್ತೀನಿ, ಸ್ನೇಹಿತರಾಗೆ ಪಾಠ ಮಾಡ್ತೀನಿ ಅಂತ. ಆದರೆ ನಮ್ಮ ಶಿಕ್ಷಣ ಪದ್ಧತಿಯ ಒಳಗಡೆ ಒಬ್ಬ ಟೀಚರ್ ಆಗಿರುವುದು ಯಾವಾಗ? ನೀವೆಲ್ಲವೂ ಹೌದು, ತಾಯಿಯಾಗಿ ಅದಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ. ಆದರೆ ಒಬ್ಬ ತರಗತಿಯಲ್ಲಿ ಸ್ನೇಹಿತನೋ ಅಮ್ಮನೋ ಅಥವಾ ಬೇರೇನೋ ಆಗೋದಕ್ಕಿಂತಲೂ ಬಹಳ ಮುಖ್ಯವಾಗಿ ಒಬ್ಬ ಟೀಚರ್ ಹೇಗಿರಬೇಕು ಅಂತ. ಟೀಚರ್ನ ಒಳಗಡೆ ಇದೆಲ್ಲವೂ ಕೂಡ ಇರುತ್ತೆ ಟೀಚರ್ನ ಒಳಗೆ. ಆದರೆ ಈ ಎಲ್ಲದ ಒಳಗಡೆ ಕೂಡ ಟೀಚರ್ ಆಗಿದ್ಕೊಂಡವನು ಏನನ್ನು ದಾಟಿಸ್ತೇ ಇರ್ತಾನೆ ಅನ್ನೋದು ಬಹಳ ಮುಖ್ಯವಾಗಿ. ಹಾಗಾಗಿ ಈ ಸಮಾಜದ, ಈ ದೇಶದ ಬಹಳ ಮುಖ್ಯ ನಿರ್ಮಾತೃ ಅಂದರೆ ಅವನೊಬ್ಬ ಅಧ್ಯಾಪಕ ಅಂತ. ಒಬ್ಬ ಡಾಕ್ಟ್ರು ತಪ್ಪು ಮಾಡಿದರೆ ಒಬ್ಬ ಪೇಷಂಟ್ ಸಾಯ್ಬಹುದು. ಒಬ್ಬ ಡಾಕ್ಟ್ರು ತಪ್ಪು ಮಾಡಿದ ಒಬ್ಬ ಪೇಷಂಟ್ ಸಾಯ್ಬಹುದು. ಒಬ್ಬ ಅಧ್ಯಾಪಕ ತಪ್ಪು ಮಾಡಿದರೆ ಇಡೀ ಸಮುದಾಯವೇ ತಪ್ಪುದಾರಿಗೆ ಹೋಗ್ಬೋದು ಅಂತ. ಹಾಗಾಗಿ ಅಧ್ಯಾಪಕ ಹಾಗೆಯೇ ಪೇರೆಂಟ್ಸ್ಗಳು ಏನಿದ್ದೀವಿ ಆ ಒಂದೇ ದೋಣಿಯಲ್ಲಿ ಹೋಗ್ತಿರುವಂಥ ದೋಣಿಯನ್ನು ನಡೆಸುವವರಾಗಿದ್ದಾರೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಹೇಗೆ ನಾವು ಮುಂದಕ್ಕೆ ಕೊಂಡೋಗ್ತೀವಿ ಎನ್ನುವಂಥದ್ದು ಬಹಳ ಮುಖ್ಯವಾದ್ದು ಅಂತ. ಹಾಗಾದರೆ ತುಂಬ ಹೊತ್ತು ಕೊಂಡೋಗೋದಿಲ್ಲ, 5 ನಿಮಿಷದಲ್ಲಿ ಮುಗಿಸ್ತೀನಿ. ಹಾಗಾದರೆ ಇಷ್ಟೆಲ್ಲ ನಾನು ಮಾತಾಡಿದ್ದು ಶಿಕ್ಷಣದ ಉದ್ದೇಶ ಏನು ಅಂತ. ಹಾಗಾದರೆ ಶಿಕ್ಷಣ ಏನು ಮಾಡಬೇಕು? ಬಹಳಷ್ಟು ಮಂದಿ ನಮ್ಮಲ್ಲಿ ತಿಳ್ಕೊಂಡಿರ್ಬೋದು, ಶಿಕ್ಷಣ ನನ್ನ ಮಗುವಿಗೆ ಜಾಬ್ ಕೊಡಿಸಬೇಕು, ನನ್ನ ಮಗುವಿನ ಭವಿಷ್ಯನ ಉದ್ಧಾರ ಮಾಡಬೇಕು, IITಗೆ ಹೋಗಬೇಕು, ಮೊನ್ನೆ ನೀಟ್ ಆಗ್ತಿತ್ತಲ್ಲ, ಇಂಥ ಎಕ್ಸಾಮ್ಗಳನ್ನು ಪಾಸ್ ಮಾಡಬೇಕು, ಅಲ್ಲಿ ಕೋಚಿಂಗ್ ಕೊಡ್ತಾರೆ ಅದಕ್ಕಾಗಿ ಹೋಗಬೇಕು. ಇದೆಲ್ಲವೂ ಕೂಡ ಕಲ್ಪನೆಗಳಿದ್ದಾವೆ. ಆದರೆ ಶಿಕ್ಷಣ ಮಾಡಬೇಕಾದ್ದು ಇವಿಷ್ಟನೆಯ ಉದ್ಯೋಗ ಕೊಡುವುದು ಮಾತ್ರ ಶಿಕ್ಷಣವ? ಒಂದು ಕಾಲದಲ್ಲಿ ಇತ್ತು. ಶಿಕ್ಷಣ ಎನ್ನುವುದು ಇದು ಹೊಸತಲ್ಲ, ನಮ್ಮ ಕಾಲಕ್ಕೆ ಹೊಸತಲ್ಲ. ಪುರಾಣದಲ್ಲೂ ಶಿಕ್ಷಣ ಇತ್ತು, ಅಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ಕ್ರಮಗಳಿದ್ದು ಯಾರಿಗೂ ಉದ್ಯೋಗದ ಪ್ರಶ್ನೆಯೇ ಇರಲಿಲ್ಲ. ಆಗ ಅದು ಬದಲಾಯಿತು, ಶಿಕ್ಷಣ ಬದಲಾಗ್ತಾ ಬಂತು. ಈಗ ನಮ್ಮ ಕಾಲದಲ್ಲಿ ನಿಂತ್ಕೊಂಡ್ರೆ ಶಿಕ್ಷಣ ಎನ್ನುವುದು ಅದು ವಿದ್ಯಾರ್ಥಿ ಕೇಂದ್ರಿತವೋ, ಅಧ್ಯಾಪಕ ಕೇಂದ್ರಿತವೋ, ಅಥವಾ ಯಾವುದೋ ಉದ್ಯೋಗ ಕೇಂದ್ರಿತವೋ ಅಂತ ನೋಡಿದರೆ ನನಗೆ ಅನಿಸುತ್ತೆ ಈಗಿನ ಶಿಕ್ಷಣ ಅದು ಉದ್ಯೋಗ ಕೇಂದ್ರಿತ ಅಂತ. ಎಷ್ಟೋ ಮಂದಿ ನನಗೆ ಆತಂಕ ಆಗುತ್ತೆ. ನಮ್ಮ ಊರಿಗೆ ಹೋದಾಗ ನಾವು ಟೀಚರ್ಸ್ ಅಂತ ಗೊತ್ತಿರ್ತೀವಿ, ಇದು ನನ್ನಂಥದ್ದು ಎಲ್ಲ ಟೀಚರ್ಸ್ ಅನುಭವ ಕೂಡ ಇರ್ಬೋದೇನೋ ಅಂತ. ಎಷ್ಟೋ ಮಂದಿ ಪೇರೆಂಟ್ಸ್ ಬಂದು ಅವ್ರಿಗೆ ಗೊತ್ತಿರಲ್ಲ ಪಾಪ, ತನ್ನ ಮಗನನ್ನು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಇರುತ್ತೆ. ಹಾಗಾಗಿ ಅವರು ಬಂದು ಕೇಳೋದಿದೆ, ಮಾಸ್ಟ್ರೇ ಎನ್ನ ಮಗನ ಡಿಗ್ರಿ ಆ್ಯಂಡ್ PUC ಆ್ಯಂಡ್ ನನಗೂ ಇನ್ನು ಕಲ್ಪ ಓಡು ಒಂದು ಒಯ್ಕ್ ಪೋಂಡ ಸ್ಕೋಪ್ ಉಂಡು ಒಂದು. ಈ ಪ್ರಶ್ನೆ ಕೇಳಿದಾಗ ನಿಜಕ್ಕೂ ನಾನು ವಿಚಲಿತನಾಗ್ತೇನೆ. ಯಾಕಂದರೆ ಸ್ಕೋಪ್ ಎನ್ನುವಂಥದ್ದು ಅವನಿಗೆ ಒಳ್ಳೆಯ ಉದ್ಯೋಗವನ್ನು ದೊರಕಿಸಿಕೊಡುತ್ತಾ ಎನ್ನುವ ಬಗ್ಗೆ ಯೋಚನೆ ಮಾಡ್ತದೆ. ಅವನಿಗೆ ಒಳ್ಳೆಯ ಉದ್ಯೋಗ ಕೊಡುತ್ತದೆಯೇ ಎನ್ನುವ ಬಗ್ಗೆ ಯೋಚನೆ ಮಾಡುತ್ತೇ ಹೊರತು ಯಾವ ಅಧ್ಯಾಪಕ, ಯಾವ ಪೋಷಕರು ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಅವನಲ್ಲಿ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡುವಂತಹ, ಅವನಿಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಕೆಟ್ಟ ಯೋಚನೆಗಳು ಬಾರದೆ ಮುನ್ನುಗ್ಗುವಂತಹ ಧೈರ್ಯವನ್ನು ಬೆಳೆಸುವ ಶಿಕ್ಷಣ ಕೊಡುತ್ತಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡಬಹುದು. ಆದರೆ ಸ್ಕೋಪ್ ಇದೆಯಾ ಅಂತ ಕೇಳಿದಾಗ ನಾನಂತೂ ವಿಚಲಿತನಾಗ್ತೇನೆ. ಯಾಕಂದರೆ ಮತ್ತೆ ನನ್ನ ಸಜೆಷನ್ ಇಷ್ಟೇ, ಎಲ್ಲ ಈ ಕಾರಣಕ್ಕಾಗಿ ನಾನು ಬಂದಿರುವಂಥದ್ದು. ಹೀಗೆ ಕೇಳುವ ನಿಮ್ಮಲ್ಲಿ ಕೂಡ ಇರ್ಬೋದು, ಯಾವುದಕ್ಕೆ ಹೋಗ್ಬೋದು ಅಂತ. ನಾನು ಕೊಡುವ ಉತ್ತರ ಇಷ್ಟೇ. ನಾನೀಗ ಪ್ರೊಫೆಸರ್ ಆಗಿದ್ದರೆ ನನಗೆ ನಿಜವಾಗಿಯೂ ಗೊತ್ತಿರಲಿಲ್ಲ ನಾನೊಬ್ಬ ಅಧ್ಯಾಪಕ ಆಗ್ತೇನೆ ಅಂತ. ನನಗೆ ಡಿಗ್ರಿ ಮಾಡುವ ತನಕ ನನಗೇನು ಗುರಿಯೇ ಇರಲಿಲ್ಲ. ನಂಗೆ ಗೊತ್ತಿಲ್ಲ, ನಮ್ಮ ಹಿರಿಯರು ಹೇಳ್ತಾರೆ ಬೊಲ್ಲೊಡು ತಾರಾಯಿ ಬತ್ತಿಲಕ ಬೈದಿನಿ ಅಂತ. ನೆರೆಯಲ್ಲಿ ತೆಂಗಿನಕಾಯಿ ಬರುತ್ತಲ್ಲ, ಹಾಗೆ ಬಂದು ಎಲ್ಲ ಒಂದು ಕಡೆ ಸೇರ್ಕೊಂಡು ಬಿಡ್ತೀವಿ ಅಂತ. ಯಾಕಂದ್ರೆ ನಮ್ಮ ಅಪ್ಪಮ್ಮನಿಗೆ ಅಂತ ಒಂದು ಏನು ಈ ಮಗನನ್ನು ಹೀಗೆ ಓದಿಸಬೇಕು ಅಂತ ಯಾವ ಪ್ಲ್ಯಾನ್ಗಳಿರಲಿಲ್ಲ. ಪಾಪ ಅವರಿಗೆ ಗೊತ್ತಿರಲಿಲ್ಲ.
ನಾವೇ ನಮ್ಮ ವ್ಯಕ್ತಿತ್ವಗಳನ್ನು ರೂಪಿಸ್ತಾ ಇಲ್ಲಿ ತನಕ ಬಂದಿದ್ದೀವಿ. ಹಾಗಾಗಿ ಈಗೇನಾಗಿದೆಯಪ್ಪ ಅಂದರೆ, ಮಕ್ಕಳಿಗೆ ಅವರು LKG UKG ಹೋಗ್ತಾರೆ, ಮಕ್ಕಳಿಗೆ ಗೊತ್ತಿರಲ್ಲ ಡಾಕ್ಟ್ರ್ ಏನು, ಪೊಲೀಸ್ ಏನು, ಅಥವಾ ಮತ್ತೆ ಯಾವುದು. ಆದರೆ ಪೇರೆಂಟ್ಸಿಗೆ ಒಂದು ಕ್ಲಿಯರ್ ಆದ ಒಂದು ಚಿತ್ರ ಇದೆ. ನನ್ನ ಮಗನನ್ನು ಮಾಡಿದರೆ ಡಾಕ್ಟ್ರೇ ಮಾಡೋದು ಅಂತ, ನನ್ನ ಮಗನನ್ನು ಮಾಡಿದರೆ ಇಂಜಿನಿಯರೇ ಮಾಡೋದು. ಯಾಕೆ? ಪಕ್ಕದ ಮನೆಯವರು ಅದೇ ಮಾಡ್ತಾರೆ. ದಯವಿಟ್ಟು ಪೋಷಕರೇ ಹೇಳುವುದಿಷ್ಟೇ, ಅವರು ಏನಾಗ್ತಾರೋ ಬಿಡ್ತಾರೋ ಅದು ವಿದ್ಯಾರ್ಥಿ ಕೇಂದ್ರಿತವಾಗಿರಲಿ. ನಿಮ್ಮ ಮಗುವಿಗೆ ಏನು ಇಷ್ಟ ಇದೆ ಅದನ್ನು ಕೊಡಿಸಿ, ಅದರಲ್ಲಿ ಅವನು ಸಕ್ಸಸ್ ಆಗ್ತಾನೆ. ಇಲ್ಲದಿದ್ದರೆ ಕೈ ತುಂಬ ಸಂಬಳದ IIT ತನಕ ಓದಿಸ್ತೀವಿ. ಆದರೆ ಇತ್ತೀಚೆಗೆ ಹೇಳ್ತಿದ್ರು, ನಮ್ಮ IIT ಮಾಡಿದವರು, ಹೈಯರ್ ಎಜುಕೇಷನ್ ಮಾಡಿದವರು ಎಲ್ಲ ಎಲ್ಲಿರ್ತಾರೆ ಅಂತ ಕೇಳಿದರೆ ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಒಂದು ದಾರಿಯನ್ನು ಹೇಳ್ತಾ ಇದ್ದೇನೆ. ಏನಾಗ್ತಿದ್ದಾರಪ್ಪ ಅಂದರೆ, ನೀವು ಬೆಂಗಳೂರಲ್ಲಿ ಇಸ್ಕಾನ್ಗೆ ಹೋದರೆ, ಅಥವಾ ನಾನೇ ನೋಡಿದ್ದೀನಿ ಕೊಯಮತ್ತೂರಲ್ಲಿ ಏನು ಒಂದು ಆಧ್ಯಾತ್ಮ ಕೇಂದ್ರ ಇದೆ, ಈ ಇಶಾ ಇದು ಅಂತ. ನನಗೆ ಗೊತ್ತಿರುವ ಹಾಗೆ ನಾನೇ ಡಿಗ್ರಿಯಲ್ಲಿ ಪಾಠ ಮಾಡಿದ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಸ್ವಯಂ ಸೇವಕರಾಗಿ ಭಾಗವಹಿಸಿದ್ದಾರೆ, ದೊಡ್ಡ ದೊಡ್ಡ ಜುಬ್ಬಗಳನ್ನು ಹಾಕ್ಕೊಂಡು. ಅಂದರೆ ನಾನು ಕೇಳಿದ್ದೀನಿ, ಯಾಕೆ ನೀವು ಜಾಬಲ್ಲಿ ಇದ್ರಲ್ಲ, ಯಾಕೆ ಬಿಟ್ಟು ಬಂದಿರಿ ಅಂತ. ಸರ್, ಜಾಬಲ್ಲಿ ಇದ್ವಿ, ನೆಮ್ಮದಿ ಇಲ್ಲ ಅಂತ. ನನ್ನದೇ ವಿದ್ಯಾರ್ಥಿಗಳು ಹಿಂದೆ ಡಿಗ್ರಿ ಮಾಡಿದವರು ಬೆಂಗಳೂರಿಗೆ ಹೋದಾಗ ಎಷ್ಟೋ ಪ್ಯಾಕೇಜ್ ಇಟ್ಕೊಂಡು, ಇಷ್ಟು ಪ್ಯಾಕೇಜ್ ಎಷ್ಟೋ ಲಕ್ಷಾಂತರ ರೂಪಾಯಿದ ಪ್ಯಾಕೇಜ್ ಸಿಕ್ಕಿದೆ ಸರ್, ನನಗಿಂತ ಹೆಚ್ಚು ದುಡಿತಾರೆ ಅವರು, ವರ್ಷಕ್ಕೆ ಎಷ್ಟೋ ಲಕ್ಷದ ಪ್ಯಾಕೇಜ್. ಆದರೆ ನಾನು ಕೇಳ್ತೀನಿ, ಹೇಗಾಗುತ್ತೆ ಜಾಬ್ ಅಂತ. ಸರ್, ಜಾಬ್ ಇದೆ, ಹಣ ಇದೆ, ಆದರೆ ನೆಮ್ಮದಿ ಇಲ್ಲ. ಒಂದು 10 ವರ್ಷ ದುಡಿಯುವುದು ಸರ್, ಮತ್ತೆಲ್ಲ ಅದೊಂದು ಹಳ್ಳಿಯಲ್ಲಿ ಮನೆ ತಗೊಂಡು ಸುಮ್ಮನೆ ಇರೋದು. ನಾನು ಹೇಳೋದು, ಬದುಕಿನಲ್ಲಿ ಇಷ್ಟು ಬೇಗ ಆ ನಿರುತ್ಸಾಹ ಹೇಗೆ ಬಂತು ಅಂತ, ಉತ್ಸಾಹ ಇಲ್ಲದ ಚಿತ್ರಣ ಬಂತಲ್ಲ, ಯಾಕೆ ಅಂದರೆ ಆ ವಿದ್ಯಾರ್ಥಿಗಳಿಗೆ, ಆ ಮಕ್ಕಳಿಗೆ ಗೊತ್ತಾಗಿದೆ, ಬದುಕಿನಲ್ಲಿ ಹಣ ಮಾತ್ರ ಮುಖ್ಯ ಅಲ್ಲ, ಹಣ ಮಾತ್ರ ಬದುಕಲ್ಲ, ಬದುಕಿನಲ್ಲಿ ಹಣ ಒಂದು ಭಾಗ ಅಷ್ಟೇ. ಅದ್ರ ಜೊತೆಗೆ ಬದುಕಿನಲ್ಲಿ ಸಂಭ್ರಮ ಇದೆ, ಸಂಬಂಧಗಳಿದ್ದಾವೆ, ಬೇರೆ ಬೇರೆ ಕಲೆಗಳಿದ್ದಾವೆ. ಹಾಗಾಗಿ ನಾವೆಲ್ಲರೂ ಕೂಡ ಪೋಷಕರು ಇದನ್ನು ಯೋಚನೆ ಮಾಡಬೇಕೆನ್ನೋ ಕಾರಣಕ್ಕಾಗಿ ಹೇಳ್ತೀನಿ. ಹಾಗಾದರೆ ಶಿಕ್ಷಣ ಏನು ಮಾಡಬೇಕು ಅಂತ, ಶಿಕ್ಷಣ ನಮ್ಮನ್ನು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ಕಲಿಸಿಕೊಡಬೇಕು ಅಂತ. ಒಂದು ಘಟನೆ ನೆನಪಾಗುತ್ತೆ, 2016 ಇರಬೇಕು, 2016 ಇರಬೇಕು. ನೀವೆಲ್ಲ ಪತ್ರಿಕೆಗಳು ಓದಿರ್ತೀರಿ. ಭಾರತದ ಅತ್ಯಂತ ದೊಡ್ಡ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಂದರೆ UPSC ಎಕ್ಸಾಮ್. ಆಗ ತಾನೇ ಹೇಳಿದ IAS ಅಂತ. ಅದರಲ್ಲಿ ಪಾಸಾದಂಥ ಒಬ್ಬ ವಿದ್ಯಾರ್ಥಿನಿಯನ್ನು, ಪಾಸಾಗೋದು ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ಫಸ್ಟ್ ರ್ಯಾಂಕ್ ಬಂದವಳು. ಯಾವುದನ್ನು ನಾವು ತುಂಬ ಹಿಂದುಳಿದ ಪ್ರದೇಶ ಅಂತ ಹೇಳ್ತೀವಿ, ಕೋಲಾರ ಅಂತ, ಅಲ್ಲಿಂದ ಬಂದಂಥ ಒಬ್ಬಳು ಹುಡುಗಿ ಇಡೀ ಇಂಡಿಯಾದಲ್ಲಿ ಫಸ್ಟ್ ರ್ಯಾಂಕ್ ಗಮನಿಸಿ, ಎಷ್ಟೋ ಲಕ್ಷಾಂತರ ಮಂದಿ UPSCಯಲ್ಲಿ ಎಕ್ಸಾಮ್ ಬರೀತಾರೆ. ಅಂಥದ್ರಲ್ಲಿ ಕರ್ನಾಟಕದ ಕೋಲಾರದ ಒಬ್ಬ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಬರ್ತಾಳೆ. ಅವಳು ಕೋಲಾರದ ನಂದಿನಿ ಎನ್ನುವಂಥ ವಿದ್ಯಾರ್ಥಿನಿ. ಅವಳು ತನ್ನ PUC ಮುಗಿಸಿದ್ದು ನಮ್ಮ ಮಂಗಳೂರಲ್ಲೇ. ನನಗೆ ಬಹಳ ಮುಖ್ಯ ಇರುವಂಥದ್ದು, ಅವಳಿಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ IAS ಬರೆದು ಪಾಸ್ ಮಾಡಿದವರಿಗೆ ಕರ್ನಾಟಕ ಗೌರ್ಮೆಂಟ್ ಅವರನ್ನು ಕರೆದು ಸನ್ಮಾನ ಮಾಡುತ್ತೆ, ಎಷ್ಟೋ ಲಕ್ಷ ರೂಪಾಯಿ ಹಣ ಕೊಡುತ್ತೆ. ಆವಾಗ ನನಗೆ ಎಲ್ಲಕ್ಕಿಂತ ಮುಖ್ಯ ಇರೋದು, ಆ ಸನ್ಮಾನದ ದಿವಸ ಅವಳು ಅದಕ್ಕೆ ಸನ್ಮಾನಕ್ಕೆ ಉತ್ತರವಾಗಿ ಮಾತಾಡ್ತಾಳೆ. ಕೋಲಾರದ ನಂದಿನಿ ಎನ್ನುವಂಥ ಹುಡುಗಿ ಅವಳು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾಳೆ. ನಿಮಗೆಲ್ಲ UPSC ಎಕ್ಸಾಮ್ ಅಂದರೆ ಗೊತ್ತಿದೆ, ತುಂಬ ಕಷ್ಟದ ಎಕ್ಸಾಮ್ ಅಂತ ನಮ್ಮಲ್ಲಿ ತಿಳುವಳಿಕೆ ಇದೆ, ಗೊತ್ತಿಲ್ಲ ಕಷ್ಟವೇ ಅಂತ. ಏನಪ್ಪ ಅಂದರೆ 3 ಸ್ಟೆಪ್ಪಲ್ಲಿ ಎಕ್ಸಾಮ್ ಇದೆ, ಪ್ರಿಲಿಮಿನರಿ, ಮೈನ್, ಇಂಟರ್ವ್ಯೂ. ಇದರಲ್ಲಿ ಒಂದರಲ್ಲಿ ನೀವು ಪ್ರಿಲಿಮಿನರಿ, ಮೈನ್, ಇಂಟರ್ವ್ಯೂಗೆ ಓದಿ ಅಲ್ಲಿ ಬಿದ್ದುಕೊಂಡ್ರೂ ಕೂಡ ಮತ್ತೆ ಎಕ್ಸಾಮ್ ಪ್ರಿಲಿಮಿನರಿಯಿಂದ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಈ ಎಕ್ಸಾಮಲ್ಲಿ ಪಾಸಾಗಿ ಫಸ್ಟ್ ರ್ಯಾಂಕ್ ಬಂದಂಥ ಕೋಲಾರದ ನಂದಿನಿ ಎನ್ನುವಂಥ ಹುಡುಗಿ ಮಾತಾಡ್ತಾ ಹೇಳಿದ್ಲು, ಅವಳು ಹೆಚ್ಚಿನಂಶ 2ನೇ 3ನೇ ಅಟೆಂಪ್ಟ್ ಅಂತ ಅನಿಸುತ್ತೆ ಆ ಎಕ್ಸಾಮಲ್ಲಿ. ಕೋಲಾರದ ನಂದಿನಿ ಅವಳು 3ನೇ ಅಟೆಂಪ್ಟ್ ಅಂತ ಅನಿಸುತ್ತೆ, ಅದರಲ್ಲಿ ಅವಳು ಫಸ್ಟ್ ರ್ಯಾಂಕ್ ಬಂದಿದ್ಲು. ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ಲು, ನನಗೆ ಬಹಳ ಮುಖ್ಯದ ಮಾತು ಅಂತ ಅನಿಸ್ತದೆ ಇವತ್ತಿಗೆ ಕೂಡ. ಅವಳು 2016 ಹೇಳಿದ್ದು. ಅವಳು ಉತ್ತರ ಕೊಟ್ಟದ್ದಿಷ್ಟೇ,
ನಾನು ಸೋತಾಗ, ಗೆದ್ದಾಗ, ಬಿದ್ದಾಗ ನನ್ನನ್ನು ಕೈ ಹಿಡಿದು ನಡೆಸಿದ್ದು ಕನ್ನಡ ಸಾಹಿತ್ಯ ಅಂತ, ಲಿಟ್ರೇಚರ್ ನನ್ನನ್ನು ಕೈ ಹಿಡಿದು ನಡೆಸಿದೆ ಅಂತ. ನನಗೆ ಓದುವ ಅಭ್ಯಾಸ ಇತ್ತಲ್ಲ, ಹಾಗಾಗಿ ನನಗೆ ಎಲ್ಲಿ ಕೂಡ ನಾನು ಮಾನಸಿಕವಾಗಿ ಎದೆಗುಂದಲಿಲ್ಲ. ನನಗೆ ಧೈರ್ಯವಾಗಿ ಆ ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ. ಬಹುಶಃ ಸ್ನೇಹಿತರೆ, ನಮ್ಮ ಮಕ್ಕಳು ಇನ್ನೂ ಸಣ್ಣವರಿದ್ದಾರೆ, ಅವರಿಗೆ ಮುಂದಿನ ಬದುಕಿನ ಗುರಿ ಏನು ಅಂತ ಗೊತ್ತಿಲ್ಲ. ಅಂಥ ಮಕ್ಕಳನ್ನು ನಾವು ಪೋಷಕರು ಅವರಿಗೆ ಏನೆಲ್ಲ ಆ ವಯಸ್ಸಿಗೆ ಸಿಗಬೇಕಾದಂಥ ಸಮೃದ್ಧವಾದ ಬದುಕಿದೆ ಅದೆಲ್ಲವನ್ನು ಒದಗಿಸಿಕೊಡೋಣ, ಅವರ ಇಷ್ಟಗಳನ್ನು ಪೂರೈಸೋಣ. ಆ ಮೂಲಕವಾಗಿ ವಿದ್ಯಾರ್ಥಿಗಳನ್ನು, ನಮ್ಮ ಮಕ್ಕಳನ್ನು ಒಳ್ಳೆಯ ನಾಗರಿಕರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡೋಣ. ಅಧ್ಯಾಪಕರು ಅವರು ನಮ್ಮಲ್ಲೊಂದು ತಪ್ಪು ಕಲ್ಪನೆ ಇದೆ, ಶಿಕ್ಷಕರಂದರೆ ಶಿಕ್ಷೆ ಕೊಡುವವರು ಅಂತ. ಅಲ್ಲ, ಅಧ್ಯಾಪಕರಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಅವರು ಸಮಾಜದ ನಿರ್ಮಾತೃಗಳದು, ಅಂಥ ನಿರ್ಮಾತೃಗಳನ್ನು ಸೃಷ್ಟಿಸುವವರು. ಹಾಗಾಗಿ ಆಗತಾನೇ ಹೇಳಿದೆ, ಒಬ್ಬ ಡಾಕ್ಟರ್ ತಪ್ಪು ಮಾಡಿದರೆ ಒಬ್ಬ ಪೇಷಂಟನ್ನು ಕಳ್ಕೊಳ್ಬೋದು, ಒಬ್ಬ ಅಧ್ಯಾಪಕ ತಪ್ಪು ಮಾಡಿದರೆ ಇಡೀ ಸಮುದಾಯವೇ ತನ್ನ ದಾರಿಯನ್ನು ತಪ್ಪಿಬಿಡ್ಬೋದು ಅಂತ. ಹಾಗಾಗಿ ಪೋಷಕರಿಗೂ ಜವಾಬ್ದಾರಿ ಇದೆ, ಅಧ್ಯಾಪಕರಿಗೂ ಜವಾಬ್ದಾರಿ ಇದೆ. ಈ ಎರಡು ಜವಾಬ್ದಾರಿಗಳನ್ನು ನಿರ್ವಹಿಸುವುದಕ್ಕೆ ಇರುವಂಥ ಒಂದು ವೇದಿಕೆ ಬಹುಶಃ ಅದು ರಕ್ಷಕ ಶಿಕ್ಷಕದ ಸಂಘದ ಸಭೆ ಅಂತ. ಈ ರಕ್ಷಕ ಶಿಕ್ಷಕದ ಸಂಘದ ಸಭೆ ಏನಿದೆ, ಇದು ಕೇವಲ ನಿಮ್ಮ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ರಿಪೋರ್ಟ್ ಏನಿದೆ, ಸರ್ಟಿಫಿಕೇಟ್ನ ಪ್ರಗತಿಯನ್ನು ಪರಿಶೀಲನೆ ಮಾಡೋದು ಮಾತ್ರ ಅಲ್ಲ, ಮಗುವಿನ ವರ್ತನೆಯಲ್ಲಿ ಏನು ಬದಲಾವಣೆ ಆಗಿದೆ. ನನ್ನ ಮಗು ಶಾಲೆಗೆ 1ನೇ ಕ್ಲಾಸಿಂದ 2ನೇ ಕ್ಲಾಸಿಗೆ ಬಂದಾಗ, LKGಯಿಂದ UKGಗೆ ಬಂದಾಗ ಏನು ಚೇಂಜಸ್ ಆಗಿದೆ, ವರ್ತನೆಯಲ್ಲಿ ಆಗ್ತಿರೋ ಬದಲಾವಣೆ ಏನು, ತರಗತಿಯಲ್ಲಿ ಅವನು ಪಡ್ಕೊಳ್ಳುತ್ತಿರುವಂಥ ಶಿಕ್ಷಣ ಇರ್ಬೋದಿಯಲ್ಲ ಅದು ಏನು, ಅದು ಹೇಗಿದೆ, ಅವನನ್ನು ಬೆಳೆಸ್ತಾ ಇದೆಯಾ, ಅವನಲ್ಲೊಂದು ಗುರಿಯನ್ನು ನಿರ್ಧರಿಸುವುದಕ್ಕೆ ಅದು ಸಹಕಾರ ಆಗ್ತಿದೆಯಾ ಎಂಬುದರ ಬಗ್ಗೆ ಕೂಡ ಒಂದು ರೀತಿಯ ಕೂಲಂಕಷವಾದ ಒಂದು ಚರ್ಚೆ ಅಥವಾ ಒಂದು ರೀತಿಯ ಸಂವಾದ ನಿಮ್ಮಲ್ಲಿ ಸಾಧ್ಯ ಆಗಬೇಕು. ಹಾಗಾಗಿ ಸಾಧ್ಯ ಆದಷ್ಟು ನಾನು ಪ್ರಾರಂಭದಲ್ಲಿ ಹೇಳಿದೆ, ಅನೇಕ ಸಮಸ್ಯೆಗಳಿದ್ದಾವೆ ಅಂತ. ನಮ್ಮ ವಿದ್ಯಾರ್ಥಿಗಳಿಗೆ ಅನೇಕ ಸಮಸ್ಯೆಗಳಿದ್ದಾವೆ. ಅದು ವಿದ್ಯಾರ್ಥಿಗಳ ಆಯ್ಕೆ ಒಂದು, ಪೇರೆಂಟ್ಸ್ಗಳ ಆಯ್ಕೆ ಒಂದು. ಪೇರೆಂಟ್ಸ್ಗಳಿಗೆ ನನ್ನ ಮಗ ಇದೇ ಆಗಬೇಕು ಅಂತ ಇರುತ್ತೆ, ಅದು ಆಗದಿದ್ದರೆ ಅವರಿಗೆ ಬೇಸರ. ಅಧ್ಯಾಪಕನಿಗಿರುತ್ತೆ, ನಿಮಗೆ ಇದರಲ್ಲಿ ಎಷ್ಟೋ ಬಾರಿ ತಪ್ಪು ತಿಳ್ಕೊಳ್ಬೇಡಿ, ಇಲ್ಲಿ ಅಧ್ಯಾಪಕರಿದ್ದರೆ ನಾನೇ ಕೇಳಿದ್ದೀನಿ, ನಮ್ಮಲ್ಲಿ ಕೂಡ ಯಾವುದೋ ಒಂದು ಬೇರೆ ಆಸಕ್ತಿಯ ಕ್ಷೇತ್ರಕ್ಕೆ ಹೋದರೆ ಎಕ್ಸಾಮ್ ಬಂತು ನೀನು ಅದರಲ್ಲೇ ಹೋಗು ಹಾಳಾಗ್ತಿ ಅಂತ, ಡ್ರಾಯಿಂಗೋ ಮತ್ತು ಯಾವುದೋ ಈ ಥರ. ನನಗೆ ಅನಿಸುತ್ತೆ ವಿದ್ಯಾರ್ಥಿಗಳ ಆಯ್ಕೆ ಏನಿದೆ ಅದರ ಬಗ್ಗೆ ಹೆಚ್ಚು ಗಮನ ಕೊಡೋಣ ಅಂತ. ಅವರಲ್ಲಿ ಅದರಿಂದ ಏನೋ ಸುಖ, ಆತ್ಯಂತಿಕವಾಗಿ ಎಲ್ಲ ಶಿಕ್ಷಣದಿಂದ ಸಿಗಬೇಕಾದ್ದೇನು ಧೈರ್ಯ, ಆನಂದ, ಆ ಮೂಲಕವಾಗಿ ವಿದ್ಯಾರ್ಥಿಯ ಶ್ರೇಯಸ್ಸು, ಅದನ್ನು ಕೊಡ್ತಾ ಇದೆಯಾ? ಅದಕ್ಕಾಗಿ ನಮ್ಮ ಶಿಕ್ಷಣವನ್ನು ನಾವು ರೂಢಿಸ್ಕೊಳ್ತಾ ಇದ್ದೀವಿ ಎನ್ನುವುದು ಬಹಳ ಮುಖ್ಯವಾಗಿ ಇಲ್ಲಿ ನಾವು ಯೋಚನೆ ಮಾಡಬೇಕಾದಂಥ ಸಂಗತಿ. ಇಂಥ ಸಂದರ್ಭದ ಒಳಗೆ ಬಹುಶಃ ಸ್ವಲ್ಪ ಹೆಚ್ಚು ಮಾತಾಡಿದೆ ಅಂತ ಅನಿಸುತ್ತೆ. ಇಷ್ಟು ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರಿಗೆ, ನನ್ನೆಲ್ಲ ಸ್ನೇಹಿತರಿಗೆ, ಹಾಗೆಯೇ ಈ ಸಂಸ್ಥೆಯ ಆಡಳಿತ ವರ್ಗದವರಿಗೆ, ನನ್ನ ಸ್ನೇಹಿತ ಶಿವಪ್ರಸಾದ್ ಅವರಿಗೆ, ಎಲ್ಲರಿಗೂ ಕೂಡ ಅಧ್ಯಾಪಕ ವರ್ಗದವರಿಗೆ ಎಲ್ಲರಿಗೂ ಕೂಡ ವಂದಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ನಿಮ್ಮ ಪ್ರೋತ್ಸಾಹದಾಯಕ ಸಂದೇಶಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಸರ್. Shri Sadashiv Lal sir, President of Mangalore Urban Development Authority, a respectful political leader who works tirelessly day and night for the improvement of our school. Your dedication, vision have brought so much growth to our institution. A warm welcome to you, sir.
ಶ್ರೀಯುತರಿಗೆ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಸದಾಶಿವ್ ಉಳ್ಳಾಲ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಿಕ್ಷಣ ಸಂಸ್ಥೆಯು ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಉನ್ನತವಾದ ಅಭಿವೃದ್ಧಿಯತ್ತ ಸಾಗಿದೆ. ಇದಕ್ಕೆ ಹಲವಾರು ನಿದರ್ಶನಗಳು ಸಾಕ್ಷಿಯಾಗಿವೆ. ಪಾಠಗಳ ಜೊತೆ ಕ್ರೀಡೆಯಲ್ಲೂ ಹೆಸರನ್ನು ಮಾಡಿ ಉತ್ತಮ ಶಾಲೆ ಎಂಬುದಾಗಿ ಎಲ್ಲೆಡೆ ಗುರುತಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ನೀಡಿದಂತಹ ಶೈಕ್ಷಣಿಕ ಸಹಕಾರವು ಸ್ವಾಗತಾರ್ಹ. ಅದರ ಒಂದು ಕಿರುಚಿತ್ರಣ ಈಗ ನಿಮ್ಮ ಮುಂದೆ ಮಂಡಿಸಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ನಿವೇದಿತಾ. ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಹಾಗೂ ಆತ್ಮೀಯ ಪೋಷಕರಿಗೆ ನನ್ನ ಶುಭ ನಮನಗಳನ್ನು ಸಲ್ಲಿಸುತ್ತೇನೆ. ವಾರ್ಷಿಕ ವರದಿ ಎಂಬುದು ಶಾಲೆಯ ಒಂದು ವರ್ಷದ ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ ಹಾಗೂ ವಿವಿಧ ಸಹಪಠ್ಯ ಚಟುವಟಿಕೆಗಳ ಸಾಧನೆಗಳು ಮತ್ತು ಪ್ರಗತಿಯ ಸಂಕ್ಷಿಪ್ತ ಚಿತ್ರಣವಾಗಿದೆ. ಶೈಕ್ಷಣಿಕ ವರ್ಷ 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಕಳೆದ ವರ್ಷದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ್ದು, ಶೈಕ್ಷಣಿಕ ಕ್ಷೇತ್ರದ ಜೊತೆಗೆ ಕ್ರೀಡೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಸ್ಪರ್ಧೆಗಳು ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡಿದೆ. ಈ ಸಾಧನೆಗಳ ಹಿಂದೆ ನಮ್ಮ ವಿದ್ಯಾರ್ಥಿಗಳ ಪರಿಶ್ರಮ, ಶಿಕ್ಷಕರ ಮಾರ್ಗದರ್ಶನ, ಪೋಷಕರ ಸಹಕಾರ ಮತ್ತು ಆಡಳಿತ ಮಂಡಳಿಯ ಸಂಪೂರ್ಣ ಬೆಂಬಲವಿದೆ. ನಮ್ಮ ವಿದ್ಯಾಸಂಸ್ಥೆಯು 2000ನೇ ಇಸವಿಯಲ್ಲಿ LKG ತರಗತಿಯಿಂದ ಪ್ರಾರಂಭಗೊಂಡು ತದನಂತರ ವರ್ಷಂಪ್ರತಿ ವಿದ್ಯಾರ್ಥಿಗಳ ಸಂಖ್ಯೆಯು ಹೆಚ್ಚುತ್ತಾ ಹೋಗಿ ಪ್ರಸ್ತುತ 26ನೇ ವರ್ಷದಲ್ಲಿ ನರ್ಸರಿಯಿಂದ ಒಳಗೊಂಡು 7ನೇ ತರಗತಿಯವರೆಗೆ 656 ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ. ಅಂತೆಯೇ ಪರಿಸರದಲ್ಲೆಲ್ಲ ಉತ್ತಮ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನರ್ಸರಿಯಿಂದ 7ನೇ ತರಗತಿಯವರೆಗೆ 2 ಕಂಪ್ಯೂಟರ್ ಶಿಕ್ಷಕಿಯರು ಹಾಗೂ ದೈಹಿಕ ಶಿಕ್ಷಕರನ್ನು ಒಳಗೊಂಡು 22 ಶಿಕ್ಷಕ ವೃಂದ ಹಾಗೂ 4 ಶಿಕ್ಷಕೇತರ ಸಿಬ್ಬಂದಿಗಳನ್ನು ಒಳಗೊಂಡಿದೆ. ಪ್ರಾಥಮಿಕ ವಿಭಾಗದ ಎಲ್ಲ 14 ತರಗತಿಗಳಲ್ಲಿ ಹಾಗೂ ನರ್ಸರಿ ವಿಭಾಗದ 1 ತರಗತಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಒದಗಿಸಿದ್ದು, ಒಟ್ಟು 15 ಎಬಿಕ್ಸ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಕಳೆದ ಶೈಕ್ಷಣಿಕ ವರ್ಷವು ಮೇ 31ರಂದು ಶಾಲಾ ಪ್ರಾರಂಭೋತ್ಸವದೊಂದಿಗೆ ಅದ್ದೂರಿಯಾಗಿ ಆರಂಭಗೊಂಡಿತು. ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ವಿದ್ಯಾರ್ಥಿಗಳನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ಜೂನ್ ತಿಂಗಳ 2ನೇ ವಾರದಲ್ಲಿ 5ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 10 ದಿನಗಳ ಕಾಲ ಯೋಗ ತರಬೇತಿಯನ್ನು ನೀಡಲಾಗಿತ್ತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಶಾಲೆಯಲ್ಲಿ ಯೋಗವನ್ನು ಪ್ರದರ್ಶಿಸಿ ವಿದ್ಯಾರ್ಥಿಗಳು ಎಲ್ಲರ ಗಮನವನ್ನು ಸೆಳೆದರು. ಕೆಲ ದಿನಗಳ ನಂತರ ನಡೆದ ವನಮಹೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಭಗವತಿ ಎಜುಕೇಷನ್ ಟ್ರಸ್ಟ್ನ ಪದಾಧಿಕಾರಿಗಳು, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಕ್ಕಳ ಜೊತೆಗೂಡಿ ಅದ್ದೂರಿಯಾಗಿ ನಡೆಸಿಕೊಟ್ಟರು. ಶಾಲೆಯಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯು ಇದಕ್ಕೆ ಹೊರತಾಗಿರಲಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು ಶಿಕ್ಷಕರಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಶಿಕ್ಷಕರನ್ನು ರಂಜಿಸಿದರು. ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಪ್ರಾಥಮಿಕ ವಿಭಾಗದ 3 ಮಕ್ಕಳು ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ 5 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಹಾಗೂ 4 ವಿದ್ಯಾರ್ಥಿಗಳು ತೃತೀಯ ಸ್ಥಾನವನ್ನು ಗಳಿಸಿ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಇನ್ನು ಕ್ರೀಡಾ ಕ್ಷೇತ್ರಕ್ಕೆ ಬಂದರೆ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ಪ್ರಾಥಮಿಕ ವಿಭಾಗದ ಬಾಲಕ ಮತ್ತು ಬಾಲಕಿಯರ ತಂಡವು ಹೋಬಳಿ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟವನ್ನು ಪ್ರವೇಶಿಸಿತ್ತು.
ತದನಂತರ ತಾಲೂಕು ಮಟ್ಟದಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ 7ನೇ ತರಗತಿಯ ಶ್ರೇಯ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನ ಹಾಗೂ ಸಾನ್ವಿ 200 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ ಚಾರ್ವಿ ಉದ್ದ ಜಿಗಿತದಲ್ಲಿ ತೃತೀಯ ಸ್ಥಾನ, ಸಾನ್ವಿ 80 ಮೀಟರ್ ಹರ್ಡಲ್ಸ್ನಲ್ಲಿ ತೃತೀಯ ಸ್ಥಾನ ಹಾಗೂ ವಿಯಾನ್ ಡಿಸೋಜಾ ಎತ್ತರ ಜಿಗಿತದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 7ನೇ ತರಗತಿಯ ಕುಮಾರಿ ನಿಧಿ ಶೆಟ್ಟಿ ಹಾಗೂ ಮಾಸ್ಟರ್ ಹಿತೇಶ್ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಹಿತೇಶ್ ದ್ವಿತೀಯ ಸ್ಥಾನ ಪಡೆದಿರುತ್ತಾನೆ. ನಿಧಿ ಶೆಟ್ಟಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ನಂತರ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ನಿಧಿ ಶೆಟ್ಟಿ ತೃತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾಳೆ. ಈ ವಿದ್ಯಾರ್ಥಿಗಳು ಶ್ರೀಯುತ ಅಶೋಕ್ MC ಅವರಿಂದ ಕರಾಟೆ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಇದರ ಜೊತೆಯಲ್ಲಿ ಶ್ರೀಮತಿ ಜಯಮಾಲಾ ಇವರಿಂದ ಹಲವಾರು ವರ್ಷಗಳಿಂದ ಭರತನಾಟ್ಯ ತರಗತಿಗಳು ಸಹ ನಡೆಯುತ್ತಿದೆ. ರಕ್ಷಕ ಶಿಕ್ಷಕ ಸಂಘದ ವತಿಯಿಂದ ಆಷಾಢ ಮಾಸದಲ್ಲಿ ಆಟಿದ ಕೂಟಾಟಿಕೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಏರ್ಪಡಿಸಿದ್ದರು. ಎಲ್ಲರಿಗೂ ಪ್ರೀತಿಯಿಂದ ಉಣಬಡಿಸಿ ತಾವೂ ಸವಿದು ಎಲ್ಲರನ್ನೂ ಸಂತೋಷಪಡಿಸಿದರು. 25ನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ರಜತ ಸಂಭ್ರಮ ಎಂಬ ಶೀರ್ಷಿಕೆಯೊಂದಿಗೆ ಬಹಳ ವಿಜೃಂಭಣೆಯಿಂದ ಹಾಗೂ ಬಹಳ ಅದ್ಧೂರಿಯಾಗಿ 2 ದಿನಗಳ ಕಾಲ ಆಚರಿಸಲಾಯಿತು. 2ನೇ ದಿನ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರು ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ವಿವಿಧ ಮನರಂಜನಾ ಕಾರ್ಯಕ್ರಮಗಳೊಂದಿಗೆ ಅದ್ಧೂರಿಯಾಗಿ ನಡೆಸಿದರು. ನಮ್ಮ ಶಾಲೆಯ 25ನೇ ವರ್ಷದ ಪ್ರಯುಕ್ತ ಶಾಲೆಯಲ್ಲಿ ವಿಜ್ಞಾನ ಮತ್ತು ಕಲಾ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಪ್ರತಿ ತರಗತಿಯನ್ನು ವಿವಿಧ ರಾಜ್ಯಗಳ ಕಲೆ ಸಂಸ್ಕೃತಿಗಳಿಗೆ ಅನುಗುಣವಾಗಿ ಪ್ರದರ್ಶಿಸಲಾಯಿತು. ವಿದ್ಯಾರ್ಥಿಗಳೆಲ್ಲರೂ ಬಹಳ ಉತ್ಸಾಹದಿಂದ ಹಲವು ರೀತಿಯ ವಿಜ್ಞಾನ ಹಾಗೂ ಕಲಾ ಮಾದರಿಗಳನ್ನು ಪ್ರದರ್ಶಿಸಿದರು. ಬಂದಿರುವ ತೀರ್ಪುಗಾರರು ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಪರಿಶ್ರಮವನ್ನು ಶ್ಲಾಘಿಸಿದರು. ಪೋಷಕರು ಸಹ ತಮ್ಮ ಮಕ್ಕಳ ಪ್ರದರ್ಶನವನ್ನು ಕಂಡು ಸಂತಸಪಟ್ಟರು. ಶಿಕ್ಷಕ ವೃಂದದವರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುತ್ತಾ ಸಂಸ್ಥೆಯ ಎಲ್ಲ ಬೇಡಿಕೆಗಳನ್ನು ಪೂರೈಸುತ್ತಾ ಪ್ರೋತ್ಸಾಹ ನೀಡುತ್ತಿರುವ ಆಡಳಿತ ಮಂಡಳಿಯು ಶಿಕ್ಷಕ ವೃಂದದವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದೆ. ಹಾಗೆಯೇ ನಮ್ಮ ಸಂಸ್ಥೆಯ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಉತ್ತಮವಾಗಿ ಸಹಕಾರವನ್ನು ನೀಡುತ್ತಿರುವವರು ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು. ಇವರ ಜೊತೆಯಲ್ಲಿ ಎಲ್ಲ ಪೋಷಕರು ನೀಡಿದ ಸಹಕಾರವು ಅತ್ಯಮೂಲ್ಯವಾಗಿದೆ. ಸರ್ವರ ಹಾರೈಕೆಯಿಂದಾಗಿ ನಮ್ಮ ಈ ವಿದ್ಯಾಸಂಸ್ಥೆಯು ದಿನದಿಂದ ದಿನಕ್ಕೆ ಬಾನೆತ್ತರಕ್ಕೆ ಬೆಳೆಯುತ್ತಿದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರವು ಮುಂದೆಯೂ ನಮ್ಮೊಂದಿಗೆ ಇದೇ ರೀತಿ ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿಯೂ ನಮ್ಮ ಶಾಲೆ ಇನ್ನಷ್ಟು ಉತ್ತಮ ಸಾಧನೆಗಳನ್ನು ಮಾಡಲಿ ಎಂದು ಹಾರೈಸುತ್ತಾ ನಮ್ಮ ಶಾಲೆಯ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ನಾಯಕತ್ವ ಎಂದರೆ ಅಧಿಕಾರವಲ್ಲ, ಸೇವೆಯ ಮೂಲಕ ವಿಶ್ವಾಸ ಗಳಿಸುವ ಗುಣ. ಒಳ್ಳೆಯ ನಾಯಕನು ಆಜ್ಞೆ ನೀಡುವುದಕ್ಕಿಂತ ಪ್ರೇರಣೆ ನೀಡುತ್ತಾನೆ. ಶಿಕ್ಷಕರು ಪೋಷಕರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ 2026-27ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ನೂತನ ಪದಾಧಿಕಾರಿಗಳ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಪರಿಚಯ ಮತ್ತು ಅಧಿಕಾರ ಹಸ್ತಾಂತರ ಕಾರ್ಯಕ್ರಮವನ್ನು ನನ್ನ ಸಹ ಶಿಕ್ಷಕಿ ಶ್ರೀಮತಿ ರೋಶ್ನಿ ಇವರು ನಡೆಸಿಕೊಡಲಿರುವರು. ನಮಸ್ಕಾರ. ಅಧಿಕಾರ ಎಂಬುದು ಕೇವಲ 4 ಅಕ್ಷರದ ಪದವಲ್ಲ, ಅದಕ್ಕಿರುವ ಇನ್ನೊಂದು ಹೆಸರೇ ಜವಾಬ್ದಾರಿ. ಪ್ರತಿಯೊಬ್ಬ ವ್ಯಕ್ತಿಯು ತನಗೊಪ್ಪಿಸಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಿದಾಗ ಪ್ರತಿಯೊಂದು ಕ್ಷೇತ್ರವು ಸಾಧನೆಯ ಪಥದತ್ತ ಮುನ್ನಡೆಯುವುದರಲ್ಲಿ 2 ಮಾತಿಲ್ಲ. ಅದಕ್ಕೆ ಸವಾಲೆಂಬಂತೆ ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಿದವರು
ನಮ್ಮಿ ಭಗವತಿ ಹಿರಿಯ ಪ್ರಾಥಮಿಕ ವಿಭಾಗದ 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು. ಪ್ರತಿಯೊಂದು ವಿಷಯದಲ್ಲೂ ಅಚ್ಚುಕಟ್ಟುತನವನ್ನು ತೋರಿಸಿ ಎಲ್ಲರ ಶ್ಲಾಘನೆಗೆ ಪಾತ್ರರಾದ ತಮಗೆ ನಮ್ಮ ಶಾಲೆ ಆಡಳಿತ ಮಂಡಳಿ, ಬೋಧಕ ಹಾಗೂ ಬೋಧಕೇತರ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಎಂದೆಂದಿಗೂ ಚಿರಋಣಿಗಳಾಗಿರುತ್ತೇವೆ. ತಮಗೆ ನಮ್ಮ ಮನದಾಳದ ಕೃತಜ್ಞತೆಗಳು. ಅಂತೆಯೇ ನಮ್ಮ ಈ ಭಗವತಿ ಶಾಲೆಯಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಶೈಕ್ಷಣಿಕ ವರ್ಷ 2026-27ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ನೂತನ ಸದಸ್ಯರ ಆಯ್ಕೆಯು ನಡೆದಿತ್ತು. ಈ ಪ್ರಕ್ರಿಯೆಯಲ್ಲಿ ರಕ್ಷಕ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷೆಯಾಗಿ ಶ್ರೀಮತಿ ಕವಿತಾ ಸಂತೋಷ್ ಇವರು ಆಯ್ಕೆಯಾಗಿರುತ್ತಾರೆ. ಇವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದರ ಜೊತೆಗೆ ನೂತನ ಉಪಾಧ್ಯಕ್ಷೆಯಾಗಿ ಶ್ರೀಮತಿ ರೇಣುಕಾ ಬಿ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಇವರು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಜೊತೆಗೆ ಹಲವಾರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅವರ ಹೆಸರುಗಳು ಈ ರೀತಿ ಇವೆ. ನರ್ಸರಿ ವಿಭಾಗದಿಂದ ಶ್ರೀಮತಿ ಕಲ್ಪನಾ, ಮಗುವಿನ ಹೆಸರು ಲಿಖಿತ್, ಮತ್ತು ಶ್ರೀಮತಿ ಸೌಮ್ಯ, ಮಗುವಿನ ಹೆಸರು ಅಥರ್ವ್. LKG A ವಿಭಾಗದಿಂದ ಶ್ರೀಮತಿ ಗಾಯತ್ರಿ, ಮಗುವಿನ ಹೆಸರು ವೈಷ್ಣವಿ. ಶ್ರೀಮತಿ ರೇಷ್ಮಾ, ಮಗುವಿನ ಹೆಸರು ರೋನಿಕ್. UKG A ವಿಭಾಗದಿಂದ ಶ್ರೀಮತಿ ಎಲಿಜಬೆತ್, ಮಗುವಿನ ಹೆಸರು ನ್ಯಾನ್ಸಿ. UKG B ವಿಭಾಗದಿಂದ ಶ್ರೀಮತಿ ಕವಿತಾ ಸಂತೋಷ್, ಮಗುವಿನ ಹೆಸರು ಶಾರ್ವಿಕ್, ಮತ್ತು ಶ್ರೀಮತಿ ಶಗುಪ್ತ ಭಾನು, ಮಗುವಿನ ಹೆಸರು ಅರ್ಹನ್. ಪ್ರಾಥಮಿಕ ವಿಭಾಗ ಫಸ್ಟ್ ಸ್ಟ್ಯಾಂಡರ್ಡ್ A ಸೆಕ್ಷನ್, ಇದರಿಂದ ಶ್ರೀಮತಿ ರೇವತಿ, ವಿದ್ಯಾರ್ಥಿ ಹೆಸರು ಲಾವ್ನಿಕ್. ಫಸ್ಟ್ ಸ್ಟ್ಯಾಂಡರ್ಡ್ B ಸೆಕ್ಷನ್ ಶ್ರೀಮತಿ ರೂಪಾ, ವಿದ್ಯಾರ್ಥಿನಿ ಜಾನ್ವಿ ಎಂ ಹೆಗ್ಡೆ. ಸೆಕೆಂಡ್ ಸ್ಟ್ಯಾಂಡರ್ಡ್ A ಶ್ರೀ ಸುಲೈಮಾನ್ KH, ವಿದ್ಯಾರ್ಥಿ ಹೆಸರು ಮೊಹಮ್ಮದ್ ಹಸನ್ ಹಮ್ದಾನ್. ಸೆಕೆಂಡ್ ಸ್ಟ್ಯಾಂಡರ್ಡ್ B ಶ್ರೀಮತಿ ರೇಣುಕಾ ಬಿ, ವಿದ್ಯಾರ್ಥಿ ಹೆಸರು ತನಿಷ್ ಎಸ್. ಥರ್ಡ್ ಸ್ಟ್ಯಾಂಡರ್ಡ್ A ಶ್ರೀಮತಿ ಬೇಬಿ ಕೆ, ವಿದ್ಯಾರ್ಥಿಯ ಹೆಸರು ದಿವಿಜ್ PV, ಮತ್ತು ಶ್ರೀಮತಿ ಸ್ವಾತಿ, ವಿದ್ಯಾರ್ಥಿನಿ ಹೆಸರು ಧನ್ವಿ. ಥರ್ಡ್ ಸ್ಟ್ಯಾಂಡರ್ಡ್ B ಶ್ರೀಮತಿ ಜ್ಯೋತಿ, ವಿದ್ಯಾರ್ಥಿನಿ ಹೆಸರು ಭುವಿಕಾ. ಫೋರ್ತ್ ಸ್ಟ್ಯಾಂಡರ್ಡ್ A ಇಂದ ಶ್ರೀಮತಿ ಸುಷ್ಮಾ, ವಿದ್ಯಾರ್ಥಿ ಹೆಸರು ದಕ್ಷ್. ಫೋರ್ತ್ ಸ್ಟ್ಯಾಂಡರ್ಡ್ B ಶ್ರೀಮತಿ ಸ್ವಾತಿ, ವಿದ್ಯಾರ್ಥಿನಿ ಹೆಸರು ವೃದ್ಧಿ R, ಮತ್ತು ಶ್ರೀ ಮೊಹಮ್ಮದ್ ಇಕ್ಬಾಲ್ UA, ವಿದ್ಯಾರ್ಥಿನಿ ಹೆಸರು ಇಶಾ ಖತೀಜಾ U. ಫಿಫ್ತ್ ಸ್ಟ್ಯಾಂಡರ್ಡ್ A ಶ್ರೀಮತಿ ಸ್ವಾತಿ, ವಿದ್ಯಾರ್ಥಿನಿ ಹೆಸರು ಕೃತಿ, ಮತ್ತು ಶ್ರೀಮತಿ ಪ್ರಿಯಾಂಕಾ, ವಿದ್ಯಾರ್ಥಿನಿ ಶಾರ್ವಿ. ಫಿಫ್ತ್ ಸ್ಟ್ಯಾಂಡರ್ಡ್ B ಶ್ರೀಮತಿ ಭಾಗ್ಯಲಕ್ಷ್ಮಿ, ವಿದ್ಯಾರ್ಥಿನಿ ಮೋಕ್ಷಶ್ರೀ, ಹಾಗೂ ಶ್ರೀಮತಿ ಸುಮಾ, ವಿದ್ಯಾರ್ಥಿ ಓಂಕಾರ್, ಮತ್ತು ಶ್ರೀ ಶಶಿಧರ್, ವಿದ್ಯಾರ್ಥಿ ಹೆಸರು ಪ್ರಣವ್. ಸಿಕ್ಸ್ ಸ್ಟ್ಯಾಂಡರ್ಡ್ A ಶ್ರೀ ಜಗದೀಶ್, ವಿದ್ಯಾರ್ಥಿ ಹೆಸರು ವಿಹಾನ್ ಜೆ ಗಟ್ಟಿ. ಸಿಕ್ಸ್ ಸ್ಟ್ಯಾಂಡರ್ಡ್ B ಶ್ರೀಮತಿ ಮಲ್ಲಿಕಾ, ವಿದ್ಯಾರ್ಥಿ ಹೆಸರು ಆರವ್. ಸೆವೆಂತ್ ಸ್ಟ್ಯಾಂಡರ್ಡ್ A ಶ್ರೀಮತಿ ಪುಷ್ಪಾ, ವಿದ್ಯಾರ್ಥಿ ಹೆಸರು ದ್ವಿತಿಕ್ ಎಸ್ ಪೂಜಾರಿ. ಸೆವೆಂತ್ ಸ್ಟ್ಯಾಂಡರ್ಡ್ B ಶ್ರೀ ಸುದರ್ಶನ್, ವಿದ್ಯಾರ್ಥಿನಿ ಹೆಸರು ಸಾಂಚಿ. ಇವರು ಆಯ್ಕೆಯಾಗಿರುತ್ತಾರೆ. ಆಯ್ಕೆಯಾದಂತಹ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳು. ಈಗ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿದೆ. ಶೈಕ್ಷಣಿಕ ವರ್ಷ 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆಯಾಗಿದ್ದಂತಹ ಶ್ರೀಮತಿ ಅಮೃತಾ ಪಿ ಶೆಟ್ಟಿ ಇವರ ಅನುಪಸ್ಥಿತಿಯಲ್ಲಿ ಆ ಜವಾಬ್ದಾರಿಯನ್ನು ಉಪಾಧ್ಯಕ್ಷರಾಗಿದ್ದಂತಹ ಶ್ರೀಯುತ ಪ್ರವೀಣ್ ಬಸ್ತಿ ಇವರು ನೂತನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆಯಾಗಿ ಆಯ್ಕೆಗೊಂಡಂತಹ ಶ್ರೀಮತಿ ಕವಿತಾ ಸಂತೋಷ್ ಇವರಿಗೆ ಹೂವನ್ನು ನೀಡುವುದರ ಮೂಲಕ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನೂತನ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಶ್ರೀಮತಿ ರೇಣುಕಾ ಬಿ ಇವರಿಗೂ ಶ್ರೀಯುತ ಪ್ರವೀಣ್ ಬಸ್ತಿ ಇವರು ಹೂವನ್ನು ನೀಡುವುದರ ಮೂಲಕ ಜವಾಬ್ದಾರಿಯನ್ನು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸದಸ್ಯರಿಗೆ ಅಭಿನಂದನೆಗಳು. ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲಿ. ನಿಮ್ಮ ಸಲಹೆ ಸೂಚನೆಗಳನ್ನು ಸ್ವೀಕರಿಸಲು ನಾವು ಯಾವಾಗಲೂ ಸಿದ್ಧರಿರುತ್ತೇವೆ. 2025-26ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿದ್ದಂತಹ ಶ್ರೀಯುತ ಪ್ರವೀಣ್ ಬಸ್ತಿ ಇವರು ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶ್ರೀ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೆ ವಂದಿಸುತ್ತಾ
ಈ ಶಾಲೆಯ ಮುಖ್ಯ ಶಿಕ್ಷಕರಿಗೂ ವಂದಿಸುತ್ತಾ, ವೇದಿಕೆಯಲ್ಲಿರುವಂತಹ ಸಂಪನ್ಮೂಲ ವ್ಯಕ್ತಿಗಳಿಗೂ ವಂದಿಸುತ್ತಾ, ಹೊಸತಾಗಿ ಆಯ್ಕೆಯಾದಂತಹ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೂ ವಂದಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ಶಾಲೆಯ ನಾಯಕಿಗಳಿದ್ದರೆ ಇಬ್ಬರು, ಇವರಿಗೂ ಸಹ ವಂದಿಸುತ್ತಾ, ಭಗವತಿ ಎಜುಕೇಷನ್ ಟ್ರಸ್ಟ್ ಭಗವತಿ ಶಾಲೆಯ ಕಳೆದ ವರ್ಷ 25-26ನೇ ಸಾಲಿನ ಅವಧಿಯಲ್ಲಿ ಉಪಾಧ್ಯಕ್ಷೆಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಒಂದು ಯಶಸ್ವಿಯಾದ ರಕ್ಷಕ ಶಿಕ್ಷಕ ಸಂಘ ಎಂಬ ಒಂದು ಬಿರುದನ್ನು ನಾವು ಆಡಳಿತ ಮಂಡಳಿಯಿಂದ ಪಡ್ಕೊಂಡಿದ್ದೇವೆ. ಈ ಹೊತ್ತಲ್ಲಿ ಅಭಿನಂದಿಸಲಿಕ್ಕಿರುವುದು ನಾವು ಯಾವ್ರಿಗೆ ಅಂದರೆ ಭಗವತಿ ಶಾಲೆಯ ಆಡಳಿತ ಮಂಡಳಿಗೆ. ಕಳೆದ ಅವಧಿಯಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾಗಿರುವಂತಹ ಸದಾಶಿವ ಒಳ್ಳಲಾಗಿರ್ಬೋದು, ಕಾರ್ಯದರ್ಶಿಯಾಗಿರುವಂತಹ ಚಂದ್ರ ಸೊಳ್ಳಲಾಗಿರ್ಬೋದು, ಬಹಳಷ್ಟು ವಿನೂತನ ರೀತಿಯಲ್ಲಿ ನಮಗೊಂದು ಸಹಕಾರವನ್ನು ನೀಡಿದ್ದಾರೆ. ಕಳೆದ ವರ್ಷ ರಜತ ಮಹೋತ್ಸವ ಸಂದರ್ಭದಲ್ಲಿ ನಮಗೆ ಹಳೆ ವಿದ್ಯಾರ್ಥಿಗಳು ಅದೇ ರೀತಿ ರಕ್ಷಕ ಶಿಕ್ಷಕ ಸಂಘದ ಇಬ್ಬರಿಗೂ ಒಂದು ದಿನದ ವಾರ್ಷಿಕೋತ್ಸವದ ಉತ್ಸವವನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಅದು ಈ ಪರಿಸರದಲ್ಲಿ ಪ್ರಪ್ರಥಮವಾದ ಒಂದು ವಾರ್ಷಿಕೋತ್ಸವ ಅಂತ ಹೇಳ್ಬೋದು. ಯಾವುದೇ ಶಾಲೆಯಲ್ಲಿ ನಮಗೆ ಸಪರೇಟ್ ಆಗಿ ರಕ್ಷಕ ಶಿಕ್ಷಕ ಸಂಘಕ್ಕೆ ಕೊಡೋದಿಲ್ಲ. ಅದು ನಮಗೆ ಬಹಳಷ್ಟು ಒಂದು ಖುಷಿ ಸಂಗತಿಯಾಗಿದೆ. ಅದಕ್ಕಾಗಿ ನಾನು ಯಾವಾಗಲೂ ಭಗವತಿ ಎಜುಕೇಷನ್ ಟ್ರಸ್ಟ್ನವರಿಗೆ ಖಂಡಿತವಾಗಲೂ ಆಭಾರಿಯಾಗಿರುತ್ತೇನೆ. ದ್ವಿತೀಯವಾಗಿ ನಾನು ಶಾಲೆಯ 2 ಮುಖ್ಯ ಶಿಕ್ಷಕರು. ಈ ಶಾಲೆಗೆ ನಾನು ಯಾವಾಗಲೂ ಹೇಳೋದು 2 ಕಣ್ಣುಗಳು. ಒಂದು ಸುರೇಖಾಜಿ ಆಗಿರ್ಬೋದು, ಇನ್ನೊಂದು ಪ್ರಮೀಳಾ ಮೇಡಮ್ ಆಗಿರ್ಬೋದು. ರಕ್ಷಕ ಶಿಕ್ಷಕ ಸಂಘ ಸಭೆ ಆಗುವಾಗ ಯಾವಾಗಲೂ ಅವರು ಹಾಜರು. ಏನಾದರೂ ತಪ್ಪು ಇದ್ರೆ ಅದನ್ನು ಸರಿಪಡಿಸುವಂತಹ ಮುಂಚೂಣಿಯಲ್ಲಿ ನಿಂತು ಸರಿಪಡಿಸುವವರು ಆ ಇಬ್ಬರು ಶಿಕ್ಷಕರು. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾವ ಶಾಲೆಯಲ್ಲಿ ನೀವು ನೋಡಬಿರ್ಬೋದು, ರಕ್ಷಕ ಶಿಕ್ಷಕ ಸಂಘವು ಇಷ್ಟು ಒಂದು ನಮಗೆ ಒಂದು ಫ್ರೀಡಮ್ ಹೇಳ್ತಾರೆ, ನಮಗೆ ಸ್ವಾತಂತ್ರ್ಯವನ್ನು ನೀಡಿದಂತಹ ಅದರ ಶಾಲೆ ಇಲ್ಲ. ಭಗವತಿ ಶಾಲೆ ಅದರಲ್ಲಿ ಒಂದು ಮೊದಲನ ಸ್ಥಾನದಲ್ಲಿ ನಿಂತಿದೆ. ಈ ವರ್ಷ ಒಂದು ವಿಶೇಷವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ಲ. ಈ ವರ್ಷದ ಈ ಶಾಲೆಯಲ್ಲಿ ಕಲಿಯುವಂತಹ LKGಯಿಂದ ಹಿಡಿದಿರ್ಬೋದು SLC ವರೆಗೆ ಪ್ರತಿ ಮಕ್ಕಳಿಗೂ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಅನ್ನು ಮಾಡಿದ್ದಾರೆ. ಅದೊಂದು ನಮಗೆ ಬಹಳಷ್ಟು ಒಂದು ಖುಷಿಯ ವಿಚಾರ. ಯಾವ ಶಾಲೆಯಲ್ಲಿ ಮಾಡಿದಂತಹ ಆ ಒಂದು ಇನ್ಸೂರೆನ್ಸ್ ಅನ್ನು ನಮ್ಮ ಈ ಒಂದು ಭಗವತಿ ಶಾಲೆ ಮಾಡಲಿಕ್ಕೆ ನಮಗೆ ಹೆಮ್ಮೆ ಇದೆ ಅಂತ ಹೇಳ್ತಾ, ಒಮ್ಮೆ ಜೋರಾದ ಕೈ ಚಪ್ಪಾಳೆ ಆ ಒಂದು ಆಡಳಿತ ಮಂಡಳಿಗೆ ನೀಡಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ವರ್ಷ ಕಳೆದ ವರ್ಷ ನಾವು ನೀಡಿದಂತಹ ಆಟದ ಕೂಟ ಈ ವರ್ಷ ಶಾಲೆಯಲ್ಲಿ ಒಂದು ವಿನೂತನ ರೀತಿಯಲ್ಲಿ ನಾವು ಆಚರಿಸ್ತೇವೆ. ಅದಕ್ಕೆ ಪ್ರತಿ ಒಂದು ಶಿಕ್ಷಕ ವರ್ಗ ಆಗಿರ್ಬೋದು, ಆಡಳಿತ ವರ್ಗ ನಮಗೂ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದೇವೆ. ಖಂಡಿತವಾಗ್ಲೂ ಈ ಒಂದು ಆಡಳಿತ ಮಂಡಳಿ ಶಿಕ್ಷಕರಿಗೂ ನಮ್ಮ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ, ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ, ಈ ಒಂದು ಶಾಲೆಯಲ್ಲಿ ಈ ವರ್ಷ ವಿಶೇಷವಾದ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ. ನಮಗೆ ಶಾಲೆಯ ಯೂನಿಫಾರ್ಮ್ ಅನ್ನೊಂದು ಚೇಂಜ್ ಮಾಡಿದ್ದಾರೆ. ಶಾಲೆಯ ನೋಟ್ಬುಕ್ ಅನ್ನು ಈ ಶಾಲೆಯಲ್ಲಿ ವಿತರಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ವಿಶೇಷವಾದ ನಮಗೆ ಖುಷಿಯ ವಿಷಯ ಏನಂದರೆ, ಮುಂದಿನ ಅವಧಿಗೆ ಆಯ್ಕೆಯಾದಂತಹ ನನ್ನ ಆತ್ಮೀಯರಾಗಿರುವಂತಹ ಕವಿತಾ ಸುರೇಶ್ ಆಗಿರ್ಬೋದು, ರೇಣುಕಕ್ಕ ಆಗಿರ್ಬೋದು, ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ಬಾರಿಗೆ ಆಯ್ಕೆಯಾದಂತಹ ಪ್ರಾಥಮಿಕ ವಿಭಾಗದ ರಕ್ಷಕ ಶಿಕ್ಷಕ ಸಂಸ್ಥೆಯ ಸದಸ್ಯರು ದಯವಿಟ್ಟು ಈ ಸಭೆ ಮುಗಿದ ನಂತರ ಒಂದು 5 ನಿಮಿಷ ತಾವು ನಿಲ್ಲಬೇಕು. LKG UKGಯಿಂದ ಬಂದಂತಹ ಯಾರು ಸದಸ್ಯರಿದ್ದಾರೆ ನಮಗೆ ಖಂಡಿತವಾಗ್ಲೂ ಅದರ ಪರಿಚಯವಿಲ್ಲ. ದಯವಿಟ್ಟು ತಾವು ಈ ಒಂದು ಸಭೆ ಮುಗಿದ ತಕ್ಷಣ ಒಂದು 5 ನಿಮಿಷ 10 ನಿಮಿಷ ಇದ್ದು ನಮ್ಮೊಂದಿಗೆ ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳುತ್ತಾ, ಇಷ್ಟರ ತನಕ ಈ ಒಂದು ಶಾಲೆಯಲ್ಲಿ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶಾಲೆಯ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತಿಗಾಗಿ ವಿರಾಮದ ಚುಕ್ಕಿರುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ರಕ್ಷಕ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಶ್ರೀಮತಿ ಕವಿತಾ ಸಂತೋಷ್ ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜಾಸ್ತಿ ಅಂತ ಗೊತ್ತಿದ್ದನ್ನು ಮಾತ್ರ ಮಾತಾಡ್ತೇನೆ. ಎಂತಾದರೂ ಮಾತಲ್ಲಿ ತಪ್ಪಿದ್ರೆ ಕ್ಷಮಿಸಿ ಆಯಿತಾ. ಮೊದಲು ವೇದಿಕೆಗೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಹಾಗೂ ಶಿಕ್ಷಕರಿಗೆ ಹಾಗೂ ನಮ್ಮ ನೆಚ್ಚಿನ ಪೋಷಕರಿಗೆ ನನ್ನ ಪೂರ್ವಕ ವಂದನೆಗಳು. ನನ್ನ ಹೆಸರು ಕವಿತಾ. ನಾನು ಈ ವರ್ಷದ ಪ್ರಾಥಮಿಕ PTA ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದೇನೆ. ಒಂದು ಹೊಸ ಅನುಭವ, ಹೊಸ ಜವಾಬ್ದಾರಿಯನ್ನು ವಹಿಸಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ನನ್ನ ಮಗ ಇಲ್ಲಿ 2ನೇ ವರ್ಷ ಕಲಿತಾ ಇದ್ದಾನೆ. ಶಾಲೆ ವಿಷಯ ಜಾಸ್ತಿ ಗೊತ್ತಿಲ್ಲ, ಮಕ್ಕಳಾಗಲಿ ಟೀಚರ್ಸ್ ಆಗಲಿ ಜಾಸ್ತಿ ಗೊತ್ತಿಲ್ಲ. ಗೊತ್ತಿದ್ದಷ್ಟು ಮಟ್ಟದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನನ್ನ ಮಗ 2ನೇ ವರ್ಷ ಆದರೂ ನನ್ನ ಫ್ಯಾಮಿಲಿ ಮಕ್ಕಳು, ನಂತರ ನೇಬರ್ಸ್ ಮಕ್ಕಳೆಲ್ಲ ಇಲ್ಲೇ ಕಲ್ತಿದ್ದಾರೆ. ಅದನ್ನೆಲ್ಲ ಮನಸ್ಸಿನಲ್ಲಿಟ್ಟು ಹಾಗೂ ನನ್ನ 1 ವರ್ಷ
ವರ್ಷದ ಅನುಭವ ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟು ಒಂದು ಮಾತು ಹೇಳಬೇಕಾದ್ರೆ, ಎಜುಕೇಷನ್ ವಿಷಯದಲ್ಲಿ ಹೇಳುವುದಾದರೆ ಭಗವತಿ ಸ್ಕೂಲ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಚೆಂದ ಕಲಿಸಿಕೊಡ್ತಾರೆ ಮಕ್ಕಳಿಗೆ. ಎಂಥ ಟೀಚರ್ಸ್ ಆಗಲಿ, ಎಚ್ ಎಮ್ ಆಗಲಿ ಟೀಚರ್ಸ್ ಆಗಲಿ ಸ್ಟಾಫ್ ಆಗಲಿ ಯಾರು ರೂಢಾಗಿ ಬಿಹೇವ್ ಮಾಡಲ್ಲ. ತುಂಬ ಪೊಲೈಟಾಗಿ ಮಕ್ಕಳಿಗೆ ಅರ್ಥ ಮಾಡಿಕೊಡ್ತಾರೆ. ಅಂದರೆ ನನಗೆ ಗೊತ್ತಿದ್ದ ಪ್ರಕಾರ ನಾನು 1 ವರ್ಷದಲ್ಲಿ ಮಗನಿಗೆ ನಾನು ಎಂತ ಕಲಿಸಲೇ ಇಲ್ಲ, ಎಲ್ಲ ಶಾಲೆಯಲ್ಲೇ ಕಲಿತು ಬರ್ತಾನೆ. ಈಗ ಲಾಸ್ಟ್ ಇಯರ್ ಗುಣ ಟೀಚರ್ ಇದ್ದರು, ಈ ವರ್ಷ ನಯನ ಟೀಚರ್. ಎಂತ ನನಗೆ ಕಲಿಸ್ಲಿಕ್ಕೇನೆ ಸಿಗಲಿಲ್ಲ, ಅವನು ನನಗೆ ಹೇಳಿಕೊಡ್ತಾನೆ. ಅದಲ್ಲ ಮಮ್ಮಿ ಇದು ಅಂತ ನನಗೇನೆ ಹೇಳಿಕೊಡ್ತಾನೆ. ಸೊ ಹಾಗಾಗಿ ಶಿಕ್ಷಣ ವಿಷಯದಲ್ಲಂತೂ ಎರಡು ಮಾತೇ ಇಲ್ಲ, ಅಷ್ಟು ಚಂದ ಕಲಿಸಿಕೊಡ್ತಾರೆ ಶಾಲೆಯಲ್ಲಿ ಟೀಚರ್ಸ್ನವರು. ಸ್ಟಾಫ್ ಆಗಲಿ ಯಾರು ರೂಢಾಗಿ ಬಿಹೇವ್ ಮಾಡೋದಿಲ್ಲ. ಅಂತ ಮಾತಾಡಲಿಕ್ಕಿಲ್ಲ ಇಲ್ಲಿ. ನನಗೆ ಮಾತಾಡಲಿಕ್ಕೆ ಅದಕ್ಕೆ ಅವಕಾಶ ಕೊಟ್ಟ ಶಿಕ್ಷಕರಿಗೆ ಹಾಗೂ ನನ್ನ ಮಾತನ್ನು ಕೇಳಿದ ತಮಗೆಲ್ಲರಿಗೂ ನನ್ನ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ರಕ್ಷಕ ಶಿಕ್ಷಕ ಸಂಘದ ನೂತನ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಶ್ರೀಮತಿ ರೇಣುಕಾ ಬಿ ಇವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಡುತ್ತಿದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರೇ ಹಾಗೂ ಗುರು ಹಿರಿಯರೇ, ಹಾಗೆಯೇ ನೆರೆದಿರುವಂತಹ ನನ್ನ ಎಲ್ಲ ಪ್ರೀತಿಯ ಪೋಷಕರೇ, ನಾನಿಲ್ಲಿ ಉಪಾಧ್ಯಕ್ಷ ಆಗ್ತೇನೆ ಅಂತೇಳಿ ಕನಸಲ್ಲೂ ಇರಲಿಲ್ಲ. ಆದರೆ ಎಲ್ಲರ ಒಂದು ಅವಿರೋಧ ಆಯ್ಕೆಯಾಗಿ ನನ್ನನ್ನು ಇಲ್ಲಿ ಉಪಾಧ್ಯಕ್ಷರನ್ನು ಮಾಡಿದ್ದಾರೆ. ನಾನು ಉಪಾಧ್ಯಕ್ಷರಂತೇಳಿ ಬೀಗುತ್ತಿಲ್ಲ, ಆದರೆ ನಿಮ್ಮಂತೆ ನಾನು ಕೂಡ ಒಬ್ಬಳು ಪೋಷಕರು. ನಾವೆಂತ ಮಾಡಿದಂತೆ ನಮಗೆ ಇಲ್ಲಿ ಒಂದು ಒಳ್ಳೆಯ ಎಜುಕೇಷನ್ ಇದ್ದ ಕಾರಣ ನಮ್ಮ ಮಕ್ಕಳನ್ನು ಇಲ್ಲಿ ಹಾಕಿದೆ. ಆದರೆ ಇಲ್ಲಿ ನಾವು ಯಾರು ಕೂಡ ಒಂದು ಶಾಲೆಯ ಬಗ್ಗೆ ಹೊರಗಾಗಲಿ ಒಳಗೆ ಏನೇ ಇದ್ದರೂ ಕೂಡ ಒಳಗಡೆ ಬಂದು ನಮ್ಮ ಒಂದು ಮುಖ್ಯೋಪಾಧ್ಯಾಯರ ಈ ಶಾಲಾ ಟೀಚರ್ಸ್ನವರು ನಮಗೆ ಹೇಗಿದ್ದಾರೆ ಅಂತೇಳಿದರೆ, ನಮ್ಮ ಮಕ್ಕಳನ್ನವರು ಕೆಟ್ಟ ದೃಷ್ಟಿಯಿಂದ ನೋಡಿ, ಅಥವಾ ನಮಗೆ ನಾವು ಏನಾದರೂ ಒಂದು ಅವರ ಬಗ್ಗೆ ಮಕ್ಕಳ ಬಗ್ಗೆ ಏನಾದರೂ ಕೇಳುವಾಗ ಅವರು ನಿಮ್ಮ ಮಕ್ಕಳು ಹೀಗೆ ಇದ್ದಾರಂತೆ ಒಂದು ಕೆಟ್ಟ ರೀತಿಯಲ್ಲಿ ಇಷ್ಟರ ತನಕ ಹೇಳಲಿಲ್ಲ. ನಾವು ಕೂಡ ಅವರೊತ್ತಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸ್ನೇಹಿತರ ಥರ, ಅವರು ಟೀಚರ್ಸ್ ಆಗಿದ್ದರೂ ಕೂಡ ಕ್ಲಾಸಿನ ಒಳಗೆ ಅವರು ಟೀಚರ್ಸ್ ಆಗಿರ್ತಾರೆ. ಹೊರಗಡೆ ಬಂದಿರುವಾಗ ನಮ್ಮೊಂದಿಗೆ ಅವರು ಕೂಡ ಒಂದು ಒಳ್ಳೆಯ ರೀತಿಯ ಸ್ನೇಹಿತರಾಗಿ ಇಷ್ಟರ ತನಕ ನಮ್ಮೊಂದಿಗೆ ಅವರು ಒಗ್ಗಟ್ಟಿನಲ್ಲಿದ್ದಾರೆ. ಆದರೂ ಕೂಡ ನಾವು ಒಂದೇ ಹೇಳೋದು ಏಕಂತೇಳಿದರೆ, ನಮ್ಮ ಈ ಶಾಲೆಯಿಂದ ಪಿ ಟಿಯ ಮಕ್ಕಳ ಒಂದು ನೀವು ಪೋಷಕರು ಇದಕ್ಕೆ ಬನ್ನಿ ಅಂತೇಳಿ ನಮಗೆ ಮೊದಲೇ ಮೆಸೇಜ್ ಹಾಕಿ ತಿಳಿಸಿರ್ತಾರೆ. ಹೆಚ್ಚಿನ ಇದರಲ್ಲಿ ಯಾಕೆಂತೇಳಿದರೆ ಬರೆದು ಕಲಿಸಿರ್ತಾರೆ. ಆದರೆ ಈ ಸಲ ನಮ್ಮ ಒಂದು ಶಾಲೆಯಲ್ಲಿ ಏನು ಮಾಡಿದರೆ, ನಮಗೆ ಒಂದು ನಮ್ಮ ಪೋಷಕರಿಗೆ ತಿಳಿದಿರಬೇಕಂತೇಳಿ, ನಮ್ಮ ಮಕ್ಕಳ ಬಗ್ಗೆ ತಿಳಿದಿರಬೇಕು, ಅವರು ಆ್ಯಬ್ಸೆಂಟ್ ಆಗ್ತಾರಾ, ಮಕ್ಕಳು ಶಾಲೆಗೆ ಬರ್ತಾರಾ ಇಲ್ವಾ ಅಂತ ಹೇಳಬೇಕಂತ ಹೇಳಿ ಗೊತ್ತಾಗಬೇಕಂತ ನಮಗೆ ಒಂದು ಆ್ಯಪ್ ಮಾಡಿದ್ದಾರೆ. ಆ ಆ್ಯಪಲ್ಲಿ ನಮಗೆ ಗೊತ್ತಿಲ್ಲದಿದ್ದರೂ ಕೂಡ ನಾವು ಶಾಲೆಯಲ್ಲಿ ಬಂದು ತಿಳ್ಕೊಳ್ಬೇಕು. ಎರಡನೇದಾಗಿ ನಮಗೆ ಯಾಕೆ ಅವರು ಪಿ ಟಿ ಎಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಸದಸ್ಯರಾಗಿ ಬರ್ತೀರಂತ ಕೇಳುವಾಗ ಎಲ್ಲರೂ ಹಿಂದಕ್ಕೆ ಹೋಗ್ತೀರಿ. ಅದು ಯಾಕೆ ಅಂತ ಕೇಳಿ ನನಗೆ ಕೂಡ ಇನ್ನೂ ಕೂಡ ಒಂದು ಡೌಟ್ ಇದೆ. ಯಾಕೆಂತೇಳಿದರೆ, ನಮ್ಮ ಮನೆಯಲ್ಲಿ ನಾವು ಹೇಗೆ ಒಂದು ಜವಾಬ್ದಾರಿ ತಗೊಳ್ತೇವೋ ಅದೇ ರೀತಿ ನಾವು ಕೂಡ ಈ ಶಾಲೆಯಲ್ಲಿ ಒಂದು ಪಿ ಟಿ ಎ ಸದಸ್ಯರಾಗಿ ನಾವು ಜವಾಬ್ದಾರಿ ತಗೊಳ್ಳೋದು. ಯಾಕಂತೇಳಿದರೆ, ಈ ಪಿ ಟಿ ಎ ಸದಸ್ಯರಾಗಿದ್ದರೆ ಬಾಕಿ ಇದರಲ್ಲಿ ಅವರಿಗೆ ಎಲ್ಲ ಪೋಷಕರನ್ನು ಕರೆದು ಹೇಳುವಂತಹ ಒಂದು ಅವಕಾಶ ಇರುವುದಿಲ್ಲ. ಎರಡನೇದಿಗೆ ನಮಗೆ ಪಿ ಟಿ ಎ ಸದಸ್ಯರಾಗಿದ್ದರೆ ನಮ್ಮ ಕ್ಲಾಸ್ ವೈಸಲ್ಲಿ ಆ ಮಕ್ಕಳಿಗೆ ತಿಳಿದಿರ್ತಾರೆ, ಇಂಥವರೇ ನಮ್ಮ ಶಾಲೆ, ನಮ್ಮ ಅಮ್ಮ, ಗಂಡು ಮಗುವಾಗಲಿ ಹೆಣ್ಣು, ನಮ್ಮ ಅಮ್ಮ ಇದರಲ್ಲಿ ಸದಸ್ಯರಾಗಿದ್ದಾರೆ, ನಮಗೆ ಇಂಥ ಸಮಸ್ಯೆ ಆಗ್ತದೆ, ಅಥವಾ ಒಳ್ಳೆಯದು ಹೇಳಿದ್ರು ಕೆಟ್ಟದ್ದು ಹೇಳಿದ್ರು ಕೂಡ ಅದು ಎಲ್ಲವನ್ನು ನಾವು ಶಾಲೆಯಲ್ಲಿ ತಿಳಿಸ್ಬೇಕು ಟೀಚರ್ಸ್ನವರಿಗೆ. ಅದು ನಿಮಗೆ ಎಷ್ಟು ನಾನೀಗ ಹೇಳಿದ್ದು ಎಷ್ಟು ಅರ್ಥ ಆಗಿದೆ ಇಲ್ವೋ ಗೊತ್ತಿಲ್ಲ, ಆದರೆ ಆದಷ್ಟು ಇನ್ನು ಮುಂದಕ್ಕಾದರೂ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನನ್ನ ಮಕ್ಕಳು ಎಷ್ಟು ಒಳ್ಳೆಯದಾಗ್ತಾರೋ ಗೊತ್ತಿಲ್ಲ, ಆದರೂ ನಾವು ಇಲ್ಲಿ ಇರೋದಂತೇಳಿ ನಮ್ಮ ಈ ಶಾಲೆಯ ಮಕ್ಕಳು ಎಲ್ಲರೂ ಒಂದೇ ಅಂತ ನಾವು ತಿಳ್ಕೊಂಡಿರೋ. ಯಾರೇ ತಪ್ಪು ಮಾಡಿದ್ರು, ಯಾರು ಒಳ್ಳೆಯದು ಮಾಡಿದರೂ ಕೂಡ ಆ ವಿಷಯವನ್ನು ನಾವು ಶಾಲೆಗೊಂದು ತಿಳಿಸುವಂತಹ, ಅಂದರೆ ನಿಮಗೀಗ ಇರ್ಬೋದು ನಾವೇನಾದರೂ ಇಲ್ಲಿ ಹೇಳಿದರೆ ನಮ್ಮ ಮಕ್ಕಳನ್ನು ನೋಟೆಡ್ ಮಾಡ್ತಾರ ಅಂತ. ಖಂಡಿತವಾಗ್ಲೂ ಇಲ್ಲ. ಯಾಕಂತೇಳಿದರೆ ಈಗ ಇಲ್ಲಿರುವ ಎಲ್ಲ ಅಧ್ಯಾಪಕರು ಮಕ್ಕಳಿಗೆ ಮಾತ್ರ ಅಲ್ಲ ಗುರುಗಳಾಗಿರೋದು. ನಾವು ಕೂಡ ಒಂದು ಶಾಲೆಯಿಂದ ಚಿಕ್ಕ ಕ್ಲಾಸಿನಿಂದ ಕಲಿತು ಈಗಲೂ ಕೂಡ ನಾವು ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತೇವೆ, ನಮಗೆ ಕಲಿಸಿದ ಟೀಚರ್ಸ್ ಅಂತೇಳಿ. ಆದರೆ ಇಲ್ಲಿ ಕೂಡ ನಾವು ಕೊಡಬೇಕಾದಿಷ್ಟೇ, ನಮ್ಮ ಮಕ್ಕಳ ಟೀಚರ್ ಅಂತೇಳಿ ಅವರು ನಮಗೂ ಒಂದು ಗುರುಗಳಾಗಿರ್ತೇವೆ. ನಾವೀಗ ಮನೆಯಲ್ಲಿರುವಾಗ ಹೇಗೆ ಮಕ್ಕಳಿಗೆ ಒಂದು ಪೋಷಕರಾಗಿ ಇರ್ತೇವೋ ಅದೇ ರೀತಿ ಎಲ್ಲ ಟೀಚರ್ಸ್ನವರು ಕೂಡ ನಮಗೆ ಒಂದು ಗುರುಗಳ ಇದರಲ್ಲೇ ಇರೋದು. ಶಿಕ್ಷಕರ ದಿನಾಚರಣೆ ಎಂದು ಮಾತ್ರ ಅಲ್ಲ, ನಾವು ಶಿಕ್ಷಕರ ದಿನಾಚರಣೆ ಅಂತ ಅದನ್ನು ಅದಂದರೆ ಈಗ ಒಂದು ಶಿಕ್ಷಕರ ದಿನಾಚರಣೆ ಒಳ್ಳೆ ರೀತಿಯಲ್ಲಿ ಕೊಂಡೋಗ್ತಿದೆ. ಆದರೆ ಈ ಶಿಕ್ಷಕರು ಯಾವಾಗಲೂ ನಮ್ಮ ಲೈಫ್ ಲಾಂಗ್ ಇರುವಂತಹ ಒಂದು ಶಿಕ್ಷಕರು. ಮಕ್ಕಳು ನಾವು ಮನೆಯಲ್ಲಿ ಎಷ್ಟು ಕಲಿಸಿರ್ತೇವೋ ಮಕ್ಕಳು ಅದಕ್ಕಿಂತ ಜಾಸ್ತಿಯಾಗಿ
ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಎಷ್ಟೋ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ತಾರೆ ಅಂತ ಹೇಳಿದರೆ, ನಮಗೆ ಒಂದು ದಿವಸದ ರಜೆ ಸಿಕ್ಕಿದರೆ, ಒಂದು ದಿವಸ ಬೇಡ, ಬರೀ ಒಂದು ಅರ್ಧ ದಿವಸ ರಜೆ ಸಿಕ್ಕಿದರೆ ಸಾಕು, ಈ ಮಕ್ಕಳು ಎಷ್ಟು ಉಪದ್ರ ಮಾಡ್ತಾರೆ. ಒಂದು ಮಗ ಆ ಕಡೆಯಿಂದ ಅಮ್ಮ ಅಂತ ಕರೆದ್ರೆ, ಒಂದು ಕಡೆಯಿಂದ ಈ ಮಗು ಅಮ್ಮ ಅಂತ ಕರೆದ್ರೆ, ಆವಾಗ ನಮಗೆ ಈ ಮಕ್ಕಳಿಗೆ ಶಾಲೆ ಇದ್ರೇ ಬೆಸ್ಟ್ ಇತ್ತಂತೇಳಿ ನಾವು ಒಂದು ಚಿಂತನೆ ಮಾಡಬೇಕು. ಯಾಕಂತ ಹೇಳಿದ್ರೆ, ಈ ಶಾಲೆಗೆ ಬಂದ ನಂತರ ಆ ಒಂದು ಬೆಳಿಗ್ಗೆ 8:30ಯಿಂದ 4 ಗಂಟೆ 4:15 ತನಕ, ಕೆಲವೊಮ್ಮೆ ಟೀಚರ್ಸ್ನವ್ರು ಹೋಗುವಾಗ 5 ಗಂಟೆ ಕೂಡ ಆಗ್ತದೆ. ಆ ಹೊತ್ತಿನ ತನಕ ಮಕ್ಕಳನ್ನವರು ಯಾವ ರೀತಿಯಲ್ಲಿ ಇದು ಅಷ್ಟೊಂದು ಪೋಷಣೆ ಮಾಡ್ತಿದ್ದಾರಂತೇಳಿ ನಮಗಿಂತಲೂ ಯಾಕಂದರೆ ಈಗ ನಾವು ನಂಬಿರುವುದು ನಮಗೆ ಎಷ್ಟು ಸಂಸ್ಕಾರ ಕಲಿಸ್ಬೋದು ಅಷ್ಟನ್ನು ನಾವು ಕಲಿಸ್ತೇವೆ. ಈ ಚಿಕ್ಕ ಮಕ್ಕಳನ್ನು ಪ್ರೈಮರಿಯಿಂದ ಹಿಡಿದು, ಮೊದಲೆಲ್ಲ ಅಂಗನವಾಡಿ ಇತ್ತು, ಈಗೆಲ್ಲ ಅಂಗನವಾಡಿ ಹೋಗಿ ಪ್ರೈಮರಿಗೆ ನಾವು ಅಂಗನವಾಡಿ ಕಲಿಸುವಾಗ ಕೂಡ ನನ್ನ ಮಕ್ಕಳು ಓದೋದು ಒಂದೇ ವಾರ, ನನ್ನ ದೊಡ್ಡ ಮಗ ಒಂದೇ ದಿವಸ ಹೋದ, ಚಿಕ್ಕ ಮಗ 1 ವಾರ. ಆವಾಗಲೇ ನಾವು ಹೇಳ್ತಿದ್ದೆವು ಇಷ್ಟೆಲ್ಲ ಮಕ್ಕಳಿಗೆ ಕಲಿಸುವ, ನಮಗೆ ಬೇಸರ ಆಗ್ತಿತ್ತು ಆವಾಗ. ಇವಾಗ ಆಗಲ್ಲ, ಈಗ ಮಕ್ಕಳಿಗೆ 2 ವರ್ಷ ಆದ ಕೂಡಲೇ ಯಾವಾಗ ಎಲ್ಲಿ ಒಮ್ಮೆ ಪ್ರೈಮರಿ ಸ್ಟಾರ್ಟ್ ಆಗಲಿಲ್ಲ ಅಂತ ಕಾಯ್ತಿದ್ದೇವೆ. ಹೌದಾ ಅಲ್ವಾ? ಹೌದು ತಾನೇ? ಯಾಕಂತೇಳಿದರೆ ನಮಗೆ ಮಕ್ಕಳಂತ ಹೇಳುವಾಗಲೇ ಮಕ್ಕಳನ್ನು ಯಾವಾಗ ಕಲಿಸಲಿಲ್ಲ, ಅದೇ ಬೇಸರ ಆಗಿರ್ತದೆ. ಕಲಿಸಿದ ನಂತರ ಏನಾದರೂ ಚಿಕ್ಕ ಪುಟ್ಟ ಮಕ್ಕಳಿಗೆ ವ್ಯತ್ಯಾಸ ಆದರೂ ಕೂಡ ಅದನ್ನು ನಾವು ದೂರೋದು ಶಾಲೆಯನ್ನು ಅಥವಾ ಟೀಚರ್. ದಯವಿಟ್ಟು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತೇಳಿದರೆ ನಮಗಿಂತ 100 ಪಟ್ಟು ಆ ಮಕ್ಕಳ ಒಂದು ಜವಾಬ್ದಾರಿ ಅವರ ಮೇಲೆ. ನಮಗೆ ಮನೆಯಲ್ಲಿ ಎಷ್ಟು ಜವಾಬ್ದಾರಿ ಇರ್ತವೋ ಅಷ್ಟನ್ನು ಮಾಡ್ತೇವೆ, ಆದರೆ ಆ ಮಕ್ಕಳು ಶಾಲೆಗೆ ಬಂದ ನಂತರ ಹಿಂತಿರುಗೋ ತನಕ ಕೂಡ ಆ ಎಲ್ಲ ಜವಾಬ್ದಾರಿಯನ್ನು ಕೂಡ ಅವರು ನಮ್ಮ ತಂದೆ ತಾಯಿಯ ಎಲ್ಲ ನಮ್ಮ ಕುಟುಂಬ ಸಮೇತದ ಒಂದು ಜವಾಬ್ದಾರಿಯನ್ನು ನಮ್ಮ ಶಾಲೆಯ ಟೀಚರ್ಸ್ನವರಾಗಲಿ ಸರ್ನವರಾಗಲಿ ಅಥವಾ ಯಾವುದೇ ಮುಖ್ಯಸ್ಥರಾಗಲಿ ವಹಿಸಿಕೊಂಡಿರ್ತಾರೆ. ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇರಬಹುದು, ದಯವಿಟ್ಟು ಕ್ಷಮೆ ಇರಲಿ ಮೇಡಮ್. ಯಾಕಂತೇಳಿದರೆ ಒಂದೆರಡು ಮಾತುಗಳನ್ನು ಮಾತನಾಡಲು ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮಿಂದ ಏನಾದರೂ ಸಹಾಯ ಬೇಕಿದ್ದರೆ, ಯಾಕಂದರೆ ನಿಮಗೆ ಈಗ ನೀವೇ ಹೇಳಿದಾಗೆ, ಯಾಕಂದರೆ ನಮ್ಮ ಮಕ್ಕಳನ್ನು ಅವರು ನೋಟೆಡ್ ಮಾಡ್ತಾರೆ, ಆ ಥರ ಏನಾದಿದ್ದರೆ ನಮ್ಮ ಸಂಪರ್ಕಕ್ಕೆ ನಮಗೆ ಒಂದು ತಿಳಿಸಿ, ನಾವು ಅದನ್ನು ಅವರಿಗೆ ಹೇಳ್ತೇವೆ. ಮತ್ತು ಎರಡನೇದೇನಂತೇಳಿದರೆ, ದಯವಿಟ್ಟು ಪೋಷಕರಲ್ಲಿ ಒಂದು ನನ್ನ ಕಳಕಳಿಯ ವಿನಂತಿ. ಯಾಕಂತೇಳಿ ದಯವಿಟ್ಟು ನೀವು ಮಕ್ಕಳಿಗೆ ಬರುವಾಗ ಮ್ಯಾಗಿ ಕೊಡಬೇಡಿ. ಬೇಗ ಆಹಾರ ಆಗ್ತದೆ ಅಂತೇಳಿ ನೂಡಲ್ಸ್ ಮ್ಯಾಗಿ ನೀವು ಕೊಟ್ಟು ಕಲಿಸ್ತೀರಿ, ಅದನ್ನು ದಯವಿಟ್ಟು ಒಂದು ಅವಾಯ್ಡ್ ಮಾಡಿ. ಯಾಕಂತೇಳಿದರೆ ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಕೈಯಲ್ಲಿರುವುದು. ಕೆಟ್ಟ ಆಹಾರ ಕೊಡೋದು, ಯಾಕಂದರೆ ಅನ್ನ ಕೊಟ್ಟರೆ ಮಕ್ಕಳು ಹಸಿವಾಗುವಾಗ ಊಟ ತಿಂತಾರೆ, ಅದು ಕೊಡೋದು. ಮತ್ತು ಇದು ಕಬಾಬ್ ಮಾಡಿ ಕೊಡೋದು, ಅಂಥದ್ದನ್ನೆಲ್ಲ ಯಾವುದು ಮಾಡಿ ಆದಷ್ಟು ಫಾಸ್ಟ್ ಫುಡ್ ಆಹಾರವನ್ನು ಅವಾಯ್ಡ್ ಮಾಡಿ. ಮಕ್ಕಳಿಗೆ ಟೇಸ್ಟ್ ಆಗ್ತದೆ, ಮಕ್ಕಳು ಹಠ ಬಿಡೋದಿಲ್ಲ. ಯಾಕಂದ್ರೆ ನಾವು ಕೂಡ ಹಠ ಮಾಡ್ತಿದ್ರು ಕೂಡ ಮಕ್ಕಳು ಯಾವುದನ್ನು ಕೇಳ್ತಾರೋ ಅದನ್ನು ಕೊಟ್ಟು ಕೊಡುವಂತಹ ವ್ಯವಸ್ಥೆ ಮಾಡಬೇಡಿ. ಸಂಡೇ ರಜೆ ಇರ್ತದೆ ಮಕ್ಕಳಿಗೆ, ನೀವು ಒಂದೇ ಹೇಳಿ ನಿನಗೆ ಬೇಕಿದ್ರೆ, ನಮಗೆ ಬೇಸರ ಆಗ್ತದೆ. ಫಸ್ಟ್ ಡೇ ಬೇಸರ ಮಾಡ್ತಾರೆ, 2ನೇ ದಿವಸ ಮಕ್ಕಳು ಅಳ್ತಾರೆ. 1 ವಾರ ಅಲ್ಬೋದು, 1 ವಾರದ ನಂತರ ಅದನ್ನೇ ತಿನ್ನಬೇಕು ಅವರು, ಹಸಿವಾಗೇ ಆಗ್ತದಲ್ಲ ಮಕ್ಕಳಿಗೆ. ಆದುದರಿಂದ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ಎಲ್ಲ ಮಕ್ಕಳಿಗೆ ಕೂಡ ನಾವೇನು ತಿಂತೇವೆ ಒಳ್ಳೆಯ ಆಹಾರವನ್ನು ಕೊಟ್ಟು ಕಲಿಸಿ. ಯಾಕಂತೇಳಿದರೆ ಮಕ್ಕಳ ಆರೋಗ್ಯ ಈಗ ತುಂಬ ಕೆಟ್ಟಿರುವ ಕಾರಣ ಒಳ್ಳೆಯ ಆಹಾರ ಕೊಟ್ಟು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿಬೇಡಿ. ನಮಗೆ ಈಸಿ ಆಗ್ತದೆ ಅಂತ ಹೇಳಿ ಮಕ್ಕಳ ಆರೋಗ್ಯವನ್ನು ಕೆಡಿಸುವಂತಹ ಒಂದು ಕೆಲಸಕ್ಕೆ ಹೋಗಬೇಡಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಧನ್ಯವಾದಗಳು. 2026-27ನೇ ಸಾಲಿನ ಭಗವತಿ ಪ್ರಾಥಮಿಕ ವಿಭಾಗದ ಶಾಲಾ ವಿದ್ಯಾರ್ಥಿ ನಾಯಕಿಯಾಗಿ ಕುಮಾರಿ ಸಮನ್ವಿ MR ಭಟ್ ಇವರು ಆಯ್ಕೆಗೊಂಡಿರುತ್ತಾರೆ. ಇದೀಗ ವೇದಿಕೆಯಲ್ಲಿ ಇವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿದ್ದಾರೆ. Good morning, our respected headmisters, teachers, dear parents, fellow pupils, distinguished guests. It is a great honor and privilege to stand before you today as the school pupil leader. I would like to begin by sincerely thanking our respected headmisters, teachers and all the pupils for believing in me and thanking me to serve in this important position. I am truly grateful for this trust and confidence you have placed in me. I promise to lead you with honesty, respect, discipline, fairness. I will also do my best to be a good role model for all the pupils to represent their views and concern respectfully. As your pupil leader, I will work hard to promote discipline, encourage teamwork and unity among the students, support academic excellence and help create a safe, clean and welcoming environment.
I will also cooperate with our teachers and school administration to ensure that every pupil feels valued, heard, and encouraged to achieve their best. Thank you. ಜ್ಞಾನದ ಬೆಳಕನ್ನು ಹಚ್ಚುವ ದೀಪ ಶಿಕ್ಷಕರಾದರೆ ಆ ಬೆಳಕಿಗೆ ದಿಕ್ಕು ತೋರುವವರು ಮುಖ್ಯೋಪಾಧ್ಯಾಯರು. ಈ ಸುಂದರ ಚಿಂತನೆಯೊಂದಿಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿರುವ ಭಗವತಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಇವರು ಪೋಷಕರನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ತೆ. ಈಗಾಗಲೇ ಸಮಯ ತುಂಬ ಆಗಿದೆ, 12:30 ಆಗಿದೆ. ಸೊ ಇದು ನನ್ನ ಕರ್ತವ್ಯ. ಯಾಕೆ ಹೇಳಿದರೆ ಎಲ್ಲ ಪೇರೆಂಟ್ಸ್ ಒಮ್ಮೆಲೆ ಸಿಕ್ಕೋದು ಇದು ಒಂದು ಜನರಲ್ ಬಾಡಿ ಮೀಟಿಂಗಿಗೆ ಮಾತ್ರ. ಆ್ಯಕ್ಚುಲಿ ನಾವು ಕ್ಲಾಸ್ ವೈಸ್ ಮೀಟಿಂಗ್ ಮಾಡಬೇಕಿತ್ತು. ನಿಮಗೆ ಗೊತ್ತು, ಮಳೆ ಕಾರಣದಿಂದಾಗಿ ನಮಗೆ ಕ್ಲಾಸ್ ವೈಸ್ ಮೀಟಿಂಗ್ ಮಾಡಲಿಕ್ಕಾಗಲಿಲ್ಲ. ಸೊ 1-2 ಪಾಯಿಂಟ್ಸನ್ನು ನಾನು ಈಗ ನಿಮ್ಮಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇನೆ. ಫಸ್ಟ್ ಏನು ಹೇಳಿದರೆ, ಸ್ಕೂಲ್ ಆ್ಯಪ್. ಈ ಸಲ ಎಲ್ಲರೂ ಸ್ಕೂಲ್ ಆ್ಯಪ್ ನೋಡಿದ್ದೀರಲ್ಲ. ನನಗೊಂದು ಬೇಸರ ಸಂಗತಿ ಹೇಳಿದರೆ, ಅದರಲ್ಲಿ 50% ಪೇರೆಂಟ್ಸ್ ಮಾತ್ರ ಸ್ಕೂಲ್ ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ. ಬಾಕಿ 50% ಪೇರೆಂಟ್ಸ್ ಗೊತ್ತಿಲ್ಲ. ಮೇಡಮ್ ನಮಗೆ ಗೊತ್ತಿಲ್ಲದಿದ್ದವರು ದಯಮಾಡಿ ಸ್ಕೂಲಿಗೆ ಬಂದು ಅದರ ಬಗ್ಗೆ ಒಂದು ವಿಷಯ ತಿಳ್ಕೊಳ್ಳಿ. ಯಾಕೆ ಹೇಳಿದರೆ, ಈ ಸಲ FA1 ಮಾರ್ಕ್ಸನ್ನು ನಾವು ಸ್ಕೂಲ್ ಆ್ಯಪಲ್ಲಿ ಹಾಕಿದ್ದೇವೆ. ಎಷ್ಟು ಜನ ನೋಡಿದ್ದೀರಿ ನಿಮ್ಮ ಮಕ್ಕಳ ಮಾರ್ಕ್ಸನ್ನು? ಓಕೆ, 50 ಅಲ್ಲ 70% ಇರ್ಬೋದು. ಥ್ಯಾಂಕ್ ಯು. ಸೊ ಯಾಕೆ ನಾವು ಮಾರ್ಕ್ಸನ್ನು ಆ್ಯಪಲ್ಲಿ ಹಾಕಿದ್ದೇವೆ? ಮಕ್ಕಳು ಈಗಲೇ ಹುಷಾರಾಗಿದ್ದಾರೆ, ನಮಗಿಂತ ಹುಷಾರಾಗಿದ್ದಾರೆ. ಸ್ಕೂಲಲ್ಲಿ 7 ಮಾರ್ಕ್ಸ್ ತೆಗೆದ್ರೆ ಮನೆಯಲ್ಲಿ ಅದು 17 ಆಗ್ತದೆ ಅಲ್ವಾ? 17 ಆಗ್ತದೆ. ಸೊ ಇದು ಪ್ರೂಫ್, ಸ್ಕೂಲಿಂದ ನಿಮಗೆ ಒಂದು ಪ್ರೂಫ್, ನಿಮ್ಮ ಮಗು ಇಂಥ ಒಂದು ಮಾರ್ಕ್ ತೆಗೆದಿದೆ ಹೇಳಿ. ಎಕ್ಸಾಮ್ ಮಾರ್ಕ್ಸ್ ಬರ್ತದೆ, ಮತ್ತು ಸ್ಕೂಲ್ ಫೀಸ್ ಪೇ ಮಾಡೋದು, ತುಂಬ ವಿಷಯಗಳು ನಾವು ಸಹ ಈಗ ಕಲಿತಾ ಇದ್ದೇವೆ. ನಮಗೂ ಸಹ ಟ್ರೈನಿಂಗ್ ಕೊಟ್ಟು, ನಿಮ್ಮ ಹಾಗೆ ನಮಗೆ ಸಹ ಅದರ ವಿಷಯ ಗೊತ್ತಿಲ್ಲ. ಫಸ್ಟ್ ಟೈಮ್ ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಹಣ ಖರ್ಚು ಮಾಡಿ ಈ ಸ್ಕೂಲ್ ಆ್ಯಪನ್ನು ನಿಮಗಾಗಿ ಮತ್ತು ನಮಗಾಗಿ ಕೊಟ್ಟಿದ್ದಾರೆ. ಟೀಚರ್ಸಿಗೂ ತುಂಬ ಯೂಸ್ ಆಗಿದೆ. ಒಂದು ಬಟನ್ ಒತ್ತಿದರೆ ಸಾಕು ಸ್ಕೂಲಿದ ವಿಷಯಗಳು ಬರ್ತದೆ. ಒಂದು ಮಗುವಿದ ನಂಬರ್ ಹಾಕಿದರೆ ಸಾಕು ಮಗುವಿದ ಫುಲ್ ಡೀಟೇಲ್ ಬರ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ದಯಮಾಡಿ ಅದನ್ನು ಯೂಸ್ ಮಾಡಲಿಕ್ಕೆ ಕಲಿತುಕೊಳ್ಳಿ. ತುಂಬ ಉಂಟು. ಒಂದು ಸಲ ನೀವು ಮಾಡಿದರೆ ನಿಮಗೆ ಒಂದು ಇಂಟ್ರೆಸ್ಟ್ ಬರ್ತದೆ. ಯಾವುದೇ ಆ್ಯಪನ್ನು ಯಾವುದನ್ನು ನಾವು ಪ್ರೆಸ್ ಮಾಡಿದರೆ ಯಾವ ವಿಷಯಗಳು ಬರ್ತದೆ ಅದನ್ನು ನೆಕ್ಸ್ಟ್ ಮೀಟಿಂಗಲ್ಲಿ ನಾನು ಕೇಳ್ತೇನೆ ನಿಮಗೆ ಎಷ್ಟು ಜನ ಸ್ಕೂಲ್ ಆ್ಯಪ್. ಈಗ ನಾನು 70 ಹೇಳಿದೆಲ್ಲ, ನೆಕ್ಸ್ಟ್ 100% ಪೇರೆಂಟ್ಸ್ ಸ್ಕೂಲ್ ಆ್ಯಪನ್ನು ಯೂಸ್ ಮಾಡಬೇಕು. ಮತ್ತು ನಾನು ರಿಟರ್ನ್ ಸಜೆಷನ್ಸ್ ಕೇಳಿದ್ದು ನಿಮ್ಮಲ್ಲಿ. ರಿಟರ್ನ್ ಸಜೆಷನ್ಸ್ ಕೊಡಿ. PTA ಮೀಟಿಂಗಲ್ಲಿ ಎಲ್ಲರೂ ಮಾತಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಕೊಟ್ಟ ಸಜೆಷನ್ಸಿಗೆ ಆನ್ಸರ್ಸ್ ನಾವು ಮಾಡ್ತೇವೆ ಹೇಳಿ. ಅದರಲ್ಲಿ 1-2 ರಿಟರ್ನ್ ಸಜೆಷನ್ಸ್ ಮಾತ್ರ ಬಂದಿದ್ದು. ಅಲ್ಲ, ಪೇರೆಂಟ್ಸಿಗೆ ಅರ್ಥ ಆಗಲಿಲ್ವಾ ಅಥವಾ ಕಂಪ್ಲೇಂಟ್ಸೇ ಇಲ್ಲವಾ ಸ್ಕೂಲಲ್ಲಿ ನನಗೆ ಗೊತ್ತಾಗೋದಿಲ್ಲ. ಮೋಸ್ಟ್ಲಿ ನಾನು ಕಂಪ್ಲೇಂಟ್ಸ್ ಇಲ್ಲ, ಟೀಚರ್ಸ್ ಮಾಡುವ ಪಾಠಗಳು ಮತ್ತು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ನಿಮಗೆ ಸ್ಯಾಟಿಸ್ಫೈ ಆದ ಕಾರಣ ನೀವು ನಮಗೆ ಯಾವ ಸಜೆಷನ್ಸ್ ಕೊಡಲಿಲ್ಲ ಹೇಳಿ ನಾನು ತಿಳ್ಕೊಳ್ತೇನೆ. ಹೌದಲ್ಲ? ಥ್ಯಾಂಕ್ ಯು. ಸಜೆಷನ್ಸ್ ಬಂದದ್ರಲ್ಲಿ 2. ಒಂದು ಸಜೆಷನ್ ಅವರು ಹೇಳಿದ್ದಾರೆ, ಸ್ಕೂಲ್ ಟೈಮಿಂಗ್ಸ್ ಚೇಂಜ್ ಮಾಡ್ಬೋದಾ ಹೇಳಿ. ಈವ್ನಿಂಗ್ 3:30 ಬಿಡುವ ಹಾಗೆ. ಈವ್ನಿಂಗ್ 3:30 ಬಿಟ್ಟರೆ ಡಿಪಾರ್ಟ್ಮೆಂಟ್ ರೂಲ್ ಹೇಳಿ ಒಂದು ಉಂಟು. ಯಾಕೆಂದರೆ ಡಿಪಾರ್ಟ್ಮೆಂಟ್ ರೂಲ್ ಪ್ರಕಾರ ಒಂದು ಸ್ಕೂಲ್ ಇಷ್ಟು ಆರ್ಸ್ ಒಂದು ವರ್ಕ್ ಮಾಡಲೇಬೇಕು. ನಾವೀಗ 3:30ಗೆ ಬಿಟ್ಟರೆ ಅದು ಟೈಮಿಂಗ್ಸ್ ತುಂಬ ಶಾರ್ಟೇಜ್ ಆಗ್ತದೆ. ಮಾರ್ನಿಂಗ್ ತುಂಬ ಬೇಗ ಬರಬೇಕಾಗ್ತದೆ 8:30ಗೆ. ಈಗಾಗಲೇ 9ಗೆ ಬರುವಾಗಲೇ ಮಕ್ಕಳ ಮುಖ ನೋಡಲಿಕ್ಕೆ ಆಗೋದಿಲ್ಲ. ಪಾಪ ಬ್ಯಾಗನ್ನು ಇಟ್ಕೊಂಡು ಬರುವಾಗ ತುಂಬ ಬೇಸರ ಆಗ್ತದೆ. ಸೊ ಸ್ಕೂಲ್ ಟೈಮಿಂಗ್ಸ್ ಚೇಂಜ್ ಮಾಡಲಿಕ್ಕಿಲ್ಲ. ಯಾರು ಆ ಸಜೆಷನ್ ಕೊಡ್ತೀರಾ ಪ್ಲೀಸ್ ದಯಮಾಡಿ ಇದನ್ನು ಒಂದು ಗಮನದಲ್ಲಿಟ್ಟುಕೊಳ್ಳಿ. ಇನ್ನೊಂದು ವಿಷಯ, ಯೂನಿಫಾರ್ಮ್. ಇದು ನಾನು ಹೇಳಬೇಕಾಗಿಲ್ಲ, ಕ್ಲಿಯರ್ ಪಿಕ್ಚರ್ ನಿಮಗೆ ಈಗಾಗಲೇ ಸಿಕ್ಕಿದೆ. ನಮ್ಮ PTA ಮೆಂಬರ್ಸ್, ಫಾರ್ಮರ್ ಪ್ರೆಸಿಡೆಂಟ್ ಮತ್ತು ನ್ಯೂ ಪ್ರೆಸಿಡೆಂಟ್ ಎಲ್ಲ ಅದರ ವಿಷಯ ಹೇಳಿದ್ದಾರೆ. ನಾನು ನಿಜ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕೆ ನೆನೆಸಿದೆ. ಎಲ್ಲ ಅವರು ಹೇಳಿದ್ದಾರೆ, ನನಗೇನು ಹೇಳಲಿಕ್ಕಿಲ್ಲ. ಮತ್ತು ನಿಮಗಾಗಲೇ ಗೊತ್ತುಂಟು, ಪಂಕ್ಚುವಾಲಿಟಿ ಮೇಯ್ನ್. ಮಕ್ಕಳು ಶಾಲೆಗೆ ಬರುವಾಗ ಪಂಕ್ಚುವಾಲಿಟಿ, ಬೆಳಿಗ್ಗೆ ಲೇಟ್ ಆಗುವಾಗ ಪಾಪ ಅವರಿಗೂ ಬೇಸರ. ಕ್ಲಾಸ್ ಟೀಚರ್ಸ್ ಈಗ ಅಟೆಂಡೆನ್ಸ್ ಹಾಕ್ತಾರೆ, ಅದು ಆ್ಯಪಲ್ಲಿ ಹಾಕೋದು. 9:45 ಒಳಗೆ ಟೀಚರ್ಸ್ ಅಟೆಂಡೆನ್ಸ್ ತೆಗಿಬೇಕು. ಸೊ ನೀವು ಲೇಟಾಗಿ ಮಕ್ಕಳನ್ನು ಕಳಿಸಿದರೆ ನಿಮ್ಮ ಮಗುವಿಗೆ ಆಬ್ಸೆಂಟ್ ಹೇಳಿ ಬರ್ತದೆ. ಟೀಚರ್ಸ್ ನೆನಪಿದ್ದರೆ ಅದನ್ನು ಸರಿ ಮಾಡ್ತಾರೆ, ಇಲ್ಲದಿದ್ದರೆ ಆಬ್ಸೆಂಟ್ ಆಗಿಯೇ ಉಳಿತದೆ. ಈಗ ಸ್ಟಾರ್ಟ್ ಆದ ಕಾರಣ ಸ್ವಲ್ಪ ಒಂದು ಎಕ್ಸ್ಕ್ಯೂಸ್ ಕೊಡುವ. ಇನ್ನು ಮುಂದೆ ಮಕ್ಕಳು 9:25ಗೆ ಸ್ಕೂಲಲ್ಲಿ ಇರಬೇಕು. ಮತ್ತು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ, ಸಜೆಷನ್ಸ್ ಕೊಟ್ಟವರು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ನೀವು ಟೆಸ್ಟ್ ಕೊಡ್ತೀರಿ ಮೇಡಮ್,
ಟೆಸ್ಟ್ ಕೊಟ್ಟ ಕಾರಣ ಮಕ್ಕಳು ಕಲಿತಾರೆ. ಎಲ್ಲ ಮಕ್ಕಳು ಒಂದೇ ಲೆಕ್ಕ ಇರುವುದಿಲ್ಲ. ಎಲ್ಲರೂ ನೆನೆಸ್ಬೇಡಿ ನನ್ನ ಮಗ 90 ತೆಗಿಬೇಕು 100 ತೆಗಿಬೇಕು. ಸರ್ ಹೇಳಿದಾಗೆ ಇವತ್ತಿನ ರಿಸೋರ್ಸ್ ಪರ್ಸನ್ ಚೇತನ್ ಸರ್ ಹೇಳಿದರು ಅಲ್ವಾ, ಮಾರ್ಕಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡೋದಲ್ಲ, ಮಕ್ಕಳ ಒಂದು ಭಾವನೆಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಲ್ವಾ. ಸೊ ಮಕ್ಕಳು ಮಾರ್ಕ್ ತೆಗಿಲಿಲ್ಲದ್ರೂ ಸಹ ಸ್ವಲ್ಪ ಅವರಿಗೆ ಎನ್ಕರೇಜ್ ಮಾಡಿ, ನಾವು ಸ್ಕೂಲಲ್ಲಿ ಆ ವಿಷಯ ಮಾಡ್ತೇವೆ, ಮಕ್ಕಳಿಗೆ ಎನ್ಕರೇಜ್ ಮಾಡಿ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಮಾರ್ಕ್ ತೆಗಿಲಿಕ್ಕೆ ನೋಡ್ತೇವೆ. ಈಗಿನ ಮಕ್ಕಳ ವಿಷಯ ನಿಮಗೆ ಗೊತ್ತುಂಟು, ಪೇರೆಂಟ್ಸಿಗೆ ಗೊತ್ತುಂಟು. ಪೇರೆಂಟ್ಸ್ ಹತ್ರ ಹೇಳಿದರೆ ಅವ ನನ್ನ ಮಾತು ಕೇಳೋದಿಲ್ಲ ಮೇಡಮ್. ನಿಮ್ಮ ಮಾತು ಕೇಳದಿದ್ದರೆ ಬೇರೆ ಯಾರ ಮಾತು ಕೇಳಬೇಕು ಅವರು? ನೀವು ಪೇರೆಂಟ್ಸ್ ಹೌದಾ, ನೀವು ಪೇರೆಂಟ್ಸ್ ಹೇಳಿದ ಮೇಲೆ ಮನೆಯಲ್ಲಿ ಸ್ವಲ್ಪ ಒಂದು ಜವಾಬ್ದಾರಿ ತಗೊಳ್ಳಿ. ಮಕ್ಕಳನ್ನು ಬಿಡುವುದಲ್ಲ, ಅವರ ಮೇಲೆ ಒಂದು ಕಾಳಜಿ ತಗೊಳ್ಳಿ. ನಿಮ್ಮ ಒಂದು ಸಮಯವನ್ನು ಅವರಿಗಾಗಿ ಸ್ಪೆಂಡ್ ಮಾಡಿ. ಸೊ ಮಕ್ಕಳನ್ನು ಒಂದು ಎಜುಕೇಟೆಡ್ ಮಕ್ಕಳಾಗಿ ಮಾಡಲಿಕ್ಕೆ ನಿಮ್ಮ ಒಂದು ಹೆಲ್ಪ್ ನಮಗೆ ಬೇಕು. ಸೊ ಇದನ್ನು ಹೇಳಿಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮುಖ್ಯ ಶಿಕ್ಷಕರಿಗೆ ಧನ್ಯವಾದಗಳು. ಉತ್ತಮ ನಾಯಕತ್ವದ ನಿಜವಾದ ಗುರುತು ಮಾತಿನಲ್ಲಿ ಅಲ್ಲ, ಕಾರ್ಯದಲ್ಲಿ ಕಾಣಿಸುತ್ತದೆ. ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರಸ್ ಉಳ್ಳಾಲ್ ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ವಂದನೆಗಳು. ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಈ ವಾರ್ಷಿಕ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಟ್ರಸ್ಟ್ನ ಅಧ್ಯಕ್ಷ ನನ್ನ ಮಿತ್ರರಾದಂಥ ಸತೀಶ್ ಉಳ್ಳಾಲ್ರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ನಿಮಗೆಲ್ಲರಿಗೂ ಒಳ್ಳೆಯ ಉತ್ತಮ ಸಲಹೆಯನ್ನು ಕೊಟ್ಟಂತಹ ಚೇತನ್ರವರೇ, ನನ್ನ ಈ ಶಾಲೆ ಸಂಸ್ಥೆಯ ಎಲ್ಲ ಟ್ರಸ್ಟ್ಗಳೇ ಹಾಗೂ ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆಯ HMಗಳೇ, ಹಾಗೆ ಆಗಮಿಸಿದ ಮತ್ತು ನಿರ್ಗಮಿಸಿದಂತಹ ಶಿಕ್ಷಕರಕ್ಷದ ಅಧ್ಯಕ್ಷರೇ, ಉಪಾಧ್ಯಕ್ಷರುಗಳೇ, ಇವತ್ತು ನಾವು ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಮಾತ್ರ ಮ್ಯಾನೇಜ್ಮೆಂಟ್, ಮಾತಾಡಲಿಕ್ಕೆ ನಮಗಿಲ್ಲ. ಮಾತಾಡೋದು ಯಾರಂದರೆ ನೀವು ಮತ್ತು ನಮ್ಮ ಶಿಕ್ಷಕ ವೃಂದದವರು. ಆದರೆ ಕೂತ್ಕೊಂಡು ಮೈಕ ಕೊಟ್ಟಿದ್ದಾರೆ, ಏನಾದರೂ ಎರಡು ಮಾತಾಡಬೇಕು ಅಷ್ಟೇ. ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಚೇತವನ್ರವರು ಹೇಳಿದ ವಿಷಯಗಳ ಮೇಲೆ ಎರಡು ಮಾತನ್ನು ಆಡ್ತಾ ಇದ್ದೆ. ಶಿಕ್ಷಕ ರಕ್ಷಕ ಅಂದರೆ ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ. ಒಂದು ನಾಣ್ಯ ಚಲಾವಣೆ ಆಗಬೇಕಾದ್ರೆ ಅದರ ಎರಡು ಮುಖ ಕೂಡ ಚೆನ್ನಾಗಿರಬೇಕು. ಒಂದು ನಾಣ್ಯವನ್ನು ತಗೊಂಡು ಒಂದು ಮುಖವನ್ನು ನೆಲಕ್ಕೆ ಉಜ್ಜಿ ನೋಡ ನೀವು ಚಲಾವಣೆ ಮಾಡಿ, ಚಲಾವಣೆ ಆಗ್ತದಾ ಚೇತನ್ರೇ? ಆಗಲ್ಲ. ಹಾಗೆ ಒಬ್ಬ ವಿದ್ಯಾರ್ಥಿ, ಆ ವಿದ್ಯಾರ್ಥಿಯ ಮೇಲೆ ಶಿಕ್ಷಕರದು ಮತ್ತು ರಕ್ಷಕರ ಎರಡು ಕಣ್ಣುಗಳು ಆ ವಿದ್ಯಾರ್ಥಿಗಳ ಮೇಲೆ ಇರಬೇಕು. ಆ ಮಕ್ಕಳಲ್ಲಿ ಹಿಡಿತ ಆ ಎರಡು ಕಣ್ಣುಗಳಿಗೆ ಇರಬೇಕು. ಆಗ ಮಾತ್ರ ಮುಂದೆ ಸಮಾಜದಲ್ಲಿ, ದೇಶದಲ್ಲಿ ಆ ವಿದ್ಯಾರ್ಥಿ ಚಲಾವಣೆ ಆಗಲಿಕ್ಕೆ ಸಾಧ್ಯ. ಇನ್ನೊಂದು ಮಾತು ಹೇಳಿದರು, ಮಕ್ಕಳ ಮನಸ್ಸು, ಚಿಕ್ಕ ಮಕ್ಕಳ ಪ್ರಾಥಮಿಕ ಶಾಲೆಯ ಮಕ್ಕಳ ಮನಸ್ಸು ಹೇಗಿದೆ ಅಂದರೆ, ಹಸಿ ಗೋಡೆಯ ಮೇಲೆ ಒಂದು ಭಾರವಾದ ವಸ್ತುವನ್ನು ನಾವು ಗಟ್ಟಿಯಾಗಿ ಎಸೆದಾಗ ಆ ವಸ್ತು ಅಲ್ಲಿಗೆ ಅಂಟಿಕೊಳ್ತದೆ. ಅರ್ಥ, ಈ ಮಕ್ಕಳಿಗೆ ನಾವು ಹೇಳಿದಂಥ ಮಾತು ಆ ಮಕ್ಕಳು ಮನಸ್ಸಿನಲ್ಲಿ ತೆಗೊಳ್ತವೆ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನಿಸ್ತದೆ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ಹೈಸ್ಕೂಲು ಆದಾಗ ಅಂದರೆ ಆ ಗೋಡೆ ಸ್ವಲ್ಪ ಒಣಗಿರ್ತದೆ. ನೀವು ಗಟ್ಟಿಯಾದ ವಸ್ತುನ ಆ ಗೋಡೆಗೆ ಹೊಡೆದಾಗ ಅಂಟಿಕೊಳ್ಳುವುದಿಲ್ಲ, ಆ ಗೋಡೆಯ ಕೆತ್ತೆ ಸ್ವಲ್ಪ ಹೋಗ್ತದೆ ಅಷ್ಟೇ, ಆ ವಸ್ತು ಅಲ್ಲೇ ಕೆಳಗೆ ಬೀಳ್ತದೆ. ಅದಕ್ಕೆ ಇನ್ನು ಮುಂದೆ ಕಾಲೇಜಿಗೆ ಹೋದಾಗ ಆ ಗೋಡೆ ಗಟ್ಟಿಯಾಗ್ತದೆ, ನೀವು ಹೊಡೆದ ಕಲ್ಲು ವಾಪಸ್ ನಿಮಗೆ ಬರ್ತದೆ. ಅಂದರೆ ಕಾಲೇಜಿಗೆ ಹೋದ ನಂತರ ಮಕ್ಕಳು ನಿಮ್ಮ ಮಾತನ್ನು ಕೇಳಲ್ಲ, ಅದನ್ನು ಕೂಡ ಉಲ್ಲೇಖ ಮಾಡಿದ್ದು ಸರಿಯಲ್ಲ. ಆಗ ಹಿರಿಯರು ಹೇಳಿದ್ದಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ.
ಹಾಗೆ ನಾವು ಗಿಡದಲ್ಲಿ ಮರಗಳನ್ನು ಬಗ್ಗಿಸಬೇಕು. ಅಂದರೆ ಮಕ್ಕಳಿಗೆ ಹೊಡೆಯುವುದಲ್ಲ. ತಿಳಿದವರು ಹೇಳಿದ್ದಾರೆ 1 ರಿಂದ 5 ವರ್ಷ ತನಕ ಮಕ್ಕಳನ್ನು ಬಹಳ ಬಹಳ ಪ್ರೀತಿಯಿಂದ ಸಾಕಬೇಕು. 5 ರಿಂದ 15 ವರ್ಷದ ಮಗಳು ನಮಗೆ ಒಂದು ಥರ ಶತ್ರು ಇದ್ದಾಗೆ. ಅವನನ್ನು ಎಲ್ಲದರಲ್ಲಿ ಹಿಡಿತದಲ್ಲಿ ಇಡಬೇಕು. 15 ವರ್ಷದ ನಂತರ ಅವನು ನಮಗೆ ಸ್ನೇಹಿತ. ಅದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಇವತ್ತು ನಮಗೆ ನಮ್ಮ ಮಕ್ಕಳಲ್ಲಿ ಪ್ರೀತಿ ಇದೆ. ಒಂದು, ಮಕ್ಕಳು ಹಠ ಮಾಡಿದಾಗ, ಯಾವುದೇ ವಸ್ತುವಿಗೆ ಹಠ ಮಾಡಕ್ಕೆ ಕೂಗಿದಾಗ 100ಕ್ಕೆ 100 ಕೊಡಲೇಬಾರ್ದು. ಯಾವ ಮಕ್ಕಳು ಯಾವುದೇ ವಸ್ತುವಿಗೆ ಒಂದು ಹಠ ಮಾಡಿದರೆ ಕೂಗ್ತಾರೆ, 100ಕ್ಕೆ 100 ಕೊಡಬೇಡಿ. ನೀವು ಕೊಟ್ಟಾಗ ಅವರಿಗೆ ಗೊತ್ತಾಗ್ತದೆ ಇಷ್ಟೇ ನಿಮ್ಮ ವೀಕ್ನೆಸ್. ಅದನ್ನೇ ಹಿಡಿತವಾಗಿಟ್ಟುಕೊಂಡು ನಿಮ್ಮನ್ನು ಬಗ್ಗಿಸ್ತಾರೆ. ಇದು ನಮ್ಮ ಮನೆಯ ಪ್ರಶ್ನೆ ಕೂಡ ಅಷ್ಟೇ, ಎಲ್ಲರ ಮನೆಯ ಪ್ರಶ್ನೆ ಕೂಡ ಅಷ್ಟೇ. ಮನಸ್ಸು ಗಟ್ಟಿ ಮಾಡಿ. ಬೇಡದ್ದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮಕ್ಕಳು ಹಠ ಮಾಡಿದಾಗ ಮನಸ್ಸನ್ನು ಗಟ್ಟಿ ಮಾಡಿ. ಏನಾಗಲ್ಲ, ಕೂಗ್ತಾನೆ ಕೂಗ್ತಾನೆ ಕೂಗ್ತಾನೆ, ಸಮಾಧಾನ ಆಗ್ತಾನೆ. ಮತ್ತೊಮ್ಮೆ ಇನ್ನೊಮ್ಮೆ ಹಠ ಹಿಡಲಿಕ್ಕೆ ಹೋಗಲ್ಲ. ನನ್ನದ್ದು ನಡೆಯುವುದಿಲ್ಲ, ತಂದೆ ತಾಯಿದು ಮಾತ್ರ ನಡೆಯುತ್ತದೆ ಅಂತ ಅರ್ಥ ಮಾಡಿಕೊಳ್ತಾನೆ. ಇದು ಮಕ್ಕಳಲ್ಲಿ ಇರುವಂತಹ ಆ ಒಂದು ಚಿಕ್ಕ ಸಮಸ್ಯೆ. ಇದನ್ನೆಲ್ಲ ಸರಿ, ನಾನು ಹೇಳೋದಕ್ಕಿಂತ ನೀವು ಇದನ್ನೆಲ್ಲ ತಿಳ್ಕೊಂಡಿದ್ದೀರಾ. ನಿಮ್ಮ ಮಕ್ಕಳನ್ನು ನೀವು ಹೇಗೆ ಬೆಳೆಸಬೇಕಂತ ನೀವನ್ನೆಲ್ಲ ಚೆನ್ನಾಗಿ ಕಲಿತಿದ್ದೀರ. ಅದು ಆ ಮುಂದಿನ ಆ ಮಕ್ಕಳ ಭವಿಷ್ಯ ನಾವು ನಂಬಿದಂಥ ತಾಯಿ ಭಗವತಿಯು ಉತ್ತಮವಾಗಿ. ಉತ್ತಮ ಅಧ್ಯಕ್ಷರು ಕೇವಲ ಆಡಳಿತಗಾರರಲ್ಲ, ಅವರು ಸಂಸ್ಥೆಯ ಕನಸುಗಳಿಗೆ ದಿಕ್ಕು ತೋರುವ ಮಾರ್ಗದರ್ಶಕರು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಸದಾಶಿವ ಉಳ್ಳಾಲ್ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಮಯ ಮೀರಿದೆ, ಹಿಂದುಗಡೆ ಚೇರ್ಗಳು ಖಾಲಿ ಆಗ್ತಾ ಬಂದಿದೆ. ಇವತ್ತು ಭಗವತಿ ಹೈಯರ್ ಪ್ರೈಮರಿ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆ. ಈ ಮಹಾಸಭೆಯ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಟ್ರಸ್ಟ್ನ ಕಾರ್ಯದರ್ಶಿಯವರಾದಂಥ ಚಂದ್ರ ಸುಳ್ಳಲ್ರವರೇ, ಈ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಒಳ್ಳೆಯ ಸಲಹೆಗಳನ್ನು ತಮ್ಮ ಮುಂದಿಟ್ಟಂಥ ಪ್ರೊಫೆಸರ್ರವರೇ, ಇವತ್ತು ನಾನು ಬರಬೇಕಾದ್ರೆ ಕೆಳಗಿಂದ ಬರುವಾಗ ನಮ್ಮ ಪ್ರೊಫೆಸರ್ ಹಾಡಿದಂಥ ಕೆಲವು ಸಲಹೆ ಮಾತುಗಳನ್ನು ಕೇಳಿಕೊಂಡು ಬಂದೆ. ಅವರ ಮಾತುಗಳು ಪ್ರತಿಯೊಬ್ಬರ ಮನಸ್ಸಿಗೆ ಹೊಕ್ಕಿದಾಗ ನೀವು ಅದನ್ನು ನಿಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಉತ್ತಮ ಪ್ರಜೆಯಾಗಿ ಮುಂದೆ ಬರ್ತಾನೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾವ ರೀತಿ ಅವರು ಹೇಳಿದ್ದಾರೆ ಅಂತ ಹೇಳಿದರೆ, ಒಂದು ಸಣ್ಣ ಮಕ್ಕಳಿಂದ ಹೈಸ್ಕೂಲಿಂದ ಕಾಲೇಜಾಗಿ ಆಮೇಲೆ IAS ಬರೆಯುವಂಥದ್ದು, IPS ಬರೆಯುವಂಥದ್ದು, UPSC ಎಕ್ಸಾಮ್ಗೆ ಹೋಗುವಂಥದ್ದು ಭಾಳ ಚೆಲುವಾದಾಗಿ ನಿಮ್ಮ ಮನಸ್ಸಿಗೆ ಹೋಗುವ ರೀತಿಯಲ್ಲಿ ಮಾಡಿದ್ದಾರೆ. ಇದನ್ನೆಲ್ಲ ನೀವು ಅರಿತುಕೊಂಡು ನಿಮ್ಮ ಮಕ್ಕಳ ಭವಿಷ್ಯತ್ತನ್ನು ಕಾಣುವಂಥ ಕೆಲಸ ನೀವು ಮಾಡಬೇಕು. ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಈಗಾಗಲೇ ನಮ್ಮ ಚಂದ್ರ ಸುಳ್ಳಲ್ರವರು ಹೇಳಿದ್ದು, ಮಕ್ಕಳು ಕೇಳ್ತಾರೆ ಅಂತ ಕೂಗ್ತಾನೆ ಅಂತ ಹೇಳಿ ನಾವು ಸುಮ್ಮನೆ ಬಿಟ್ಟರೆ ಅದು ಮುಂದಕ್ಕೆ ಭಾಳ ಕಷ್ಟ ಆಗ್ತದೆ. ನೀವು ಈಗಲೇ ನಿಮ್ಮ ಮಕ್ಕಳನ್ನು ಸರಿದಾರಿಗೆ ತರುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಶಾಲೆಯಲ್ಲಿರೋ ತನಕ ಶಿಕ್ಷಕರು ಇಲ್ಲಿ ನೋಡ್ತಾರೆ. ಶಾಲೆಯಿಂದ ಬಂದ ನಂತರ ಪೋಷಕರಾಗಿ ನಿಮ್ಮ ಕರ್ತವ್ಯ ಭಾಳಷ್ಟು ಇದೆ. ಅವನು ಶಾಲೆಯಲ್ಲಿ ಏನು ಕಲ್ತಿದ್ದಾನೆ, ಅವನ ಪಾಠ್ಯಪುಸ್ತಕಗಳಲ್ಲಿ ಏನಿದೆ, ಅಧ್ಯಾಪಕರು ಏನು ಹೇಳಿ ಕಳಿಸಿದ್ದಾರೆ ಅದನ್ನು ನೋಡಿಕೊಂಡು ಅವನಿಗೆ ಕಲಿಯುವಂಥ ಆ ಮನಸ್ಸು ಬರುವ ರೀತಿಯಲ್ಲಿ ನೀವು ಅವನನ್ನು ಮುಂದೆ ತಂದರೆ ಖಂಡಿತವಾಗಿ ಆ ವಿದ್ಯಾರ್ಥಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಈ ನಮ್ಮ ವಿದ್ಯಾಸಂಸ್ಥೆ ಕೂಡ ಒಳ್ಳೆಯ ಹೆಸರು ತರುವಲ್ಲಿ ಯಶಸ್ವಿ ಆಗ್ತಾನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೀವೆಲ್ಲರೂ ಈಗಾಗಲೇ ಸುಮಾರು 26 ವರ್ಷಗಳಿಂದ ಬಹಳ ಸಹಕಾರ ನೀಡಿದ್ದೀರಿ. ಭಗವತಿ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ನಡೆಯುವಂಥ ಎಲ್ಲ ವಿದ್ಯಾಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನಾವು ಈಗಾಗಲೇ ಪಕ್ಕದ ಒಂದು ಸ್ಥಳವನ್ನು ಖರೀದಿ ಮಾಡಿದ್ದೇವೆ.
ಮತ್ತು ಅದರ ಆಚೆ ಸ್ಥಳ ಕೂಡ ಖರೀದಿ ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನ ಪಡ್ತೇವೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಮಗದೊಮ್ಮೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದವರನ್ನು ನೆನೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದೀಗ ನನ್ನ ಸಹ ಶಿಕ್ಷಕಿ ಶ್ರೀಮತಿ ಸುಚಿತಾ ಶೆಟ್ಟಿ ಧನ್ಯವಾದ ಸಮರ್ಪಣೆ ನೀಡಲಿರುವರು. ಎಲ್ಲರಿಗೂ ಆತ್ಮೀಯ ನಮನಗಳು. ಧನ್ಯವಾದ ಎಂಬುದು ಕೇವಲ ಮಾತಿಗೆ ಹೇಳುವ ಪದವಲ್ಲ, ಅದು ಗೌರವದ ಅಭಿವ್ಯಕ್ತಿ. ಭಗವತಿ ಪ್ರಾಥಮಿಕ ಶಾಲೆಯ 2026-27ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಈ ಸಭೆಗೆ ಆಗಮಿಸಿದ ಗೌರವಾನ್ವಿತ ಅತಿಥಿಗಳಿಗೂ ಅಂತೆಯೇ ಉಪಸ್ಥಿತರಿರುವ ತಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸುವುದು ನನ್ನ ಆದ್ಯ ಕರ್ತವ್ಯ. ನಮ್ಮ ಆಹ್ವಾನವನ್ನು ಮನ್ನಿಸಿ ಇಂದಿನ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಶಿಕ್ಷಣ ಎಂಬುದು ವಿದ್ಯಾರ್ಥಿಗೆ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸಿಕೊಡಬೇಕು. ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಅಂತೆಯೇ ಶಿಕ್ಷಕರ ಪಾತ್ರವು ಅತಿ ಮುಖ್ಯ ಎಂಬುದರ ಬಗ್ಗೆ ತಮ್ಮ ಅನುಭವದ ವಿಚಾರಗಳನ್ನು ಸವಿಸ್ತಾರವಾಗಿ ಮಾತನಾಡಿದ ಪ್ರೊಫೆಸರ್ ಚೇತನ್ ಮುಂಡಾಜೆ, ಸಹಾಯಕ ಪ್ರಾಧ್ಯಾಪಕರು, ಕೇಂದ್ರೀಯ ವಿದ್ಯಾಲಯ, ಕೇರಳ, ಇವರಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಪೋಷಕರಿಗೆ ಉತ್ತಮ ಮಾಹಿತಿಯನ್ನು ನೀಡಿ ಅಂತೆಯೇ ನಮ್ಮ ಶಾಲೆಯ ಪ್ರಗತಿ ಪಥದಲ್ಲಿ ಸದಾ ಶ್ರಮಿಸುತ್ತಿರುವ ಮಂಗಳೂರು ನಗರ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ಶ್ರೀಯುತ ಸದಾಶಿವಳ್ಳಾಲ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಈ ವಿದ್ಯಾಸಂಸ್ಥೆಯ ಏಳಿಗೆಗಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ಹಾಗೂ ಶಾಲಾ ಸರ್ವ ಚಟುವಟಿಕೆಗಳಲ್ಲೂ ಸದಾ ನಮಗೆ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಭಗವತಿ ಎಜುಕೇಷನ್ ಟ್ರಸ್ಟಿನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ನಮ್ಮ ಶಾಲೆಯ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಾ ಬಂದಿರುವ ಭಗವತಿ ಎಜುಕೇಷನ್ ಟ್ರಸ್ಟಿನ ಕೋಶಾಧಿಕಾರಿಯವರಾದ ಶ್ರೀಯುತ ಮಾಧವ ತಲಪಾಡಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆ ನಮ್ಮ ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಭಾಗವಹಿಸುತ್ತಾ ನಮಗೆ ಸ್ಫೂರ್ತಿಯಾಗಿರುವಂತಹ ಭಗವತಿ ಎಜುಕೇಷನ್ ಟ್ರಸ್ಟಿನ ಟ್ರಸ್ಟಿ ಆಗಿರುವ ಶ್ರೀಯುತ ರಾಘವ ಎನ್ ಉಚ್ಚಿಲ್ ಇವರಿಗೂ ಮನದಾಳದ ಧನ್ಯವಾದಗಳು. 2025-26ನೇ ಸಾಲಿನ ಭಗವತಿ ಪ್ರಾಥಮಿಕ ಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆಯಾದ ಶ್ರೀಮತಿ ಅಮೃತ ಪಿ ಶೆಟ್ಟಿ ಅವರ ಗೈರು ಹಾಜರು. ಅದೇ ರೀತಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಶ್ರೀಯುತ ಪ್ರವೀಣ್ ಭಸ್ತಿಯವರು ಇವರು ತಮ್ಮ ಅವಧಿಯಲ್ಲಿ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಶಿಕ್ಷಕರು ಪೋಷಕರೊಂದಿಗೆ ಆತ್ಮೀಯತೆಯಿಂದ ಬೆರೆತು ಉತ್ತಮವಾಗಿ ಸಹಕರಿಸಿದ ತಮಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಪ್ರಾಥಮಿಕ ಶಾಲಾ ರಕ್ಷಕ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಶ್ರೀಮತಿ ಕವಿತಾ ಸಂತೋಷ್ ಹಾಗೂ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಶ್ರೀಮತಿ ರೇಣುಕಾ ಹಾಗೂ ಎಲ್ಲ ನೂತನ ಪದಾಧಿಕಾರಿಗಳಿಗೂ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಿಂದಿನ ಸಮಿತಿಯು ನಿರ್ವಹಿಸಿಕೊಂಡು ಬಂದಿರುವ ಉತ್ತಮ ಕೆಲಸಗಳನ್ನು ಮುಂದುವರಿಸಿಕೊಂಡು ಅಂತೆಯೇ ಹೊಸ ಯೋಜನೆಗಳೊಂದಿಗೆ ನಮ್ಮ ಮಕ್ಕಳ ಹಾಗೂ ಶಾಲೆಯ ಬೆಳವಣಿಗೆ ನಿಮ್ಮ ಅವಧಿಯಲ್ಲಿ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ತಮಗೆ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶಿಸ್ತು ಹಾಗೂ ಸಮರ್ಪಣಾ ಮನೋಭಾವದಿಂದ ಶಾಲೆಯನ್ನು ಮುನ್ನಡೆಸುತ್ತಾ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಉತ್ತಮ ರೀತಿಯಲ್ಲಿ ಬೆರೆಯುತ್ತಾ ಸಹ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುತ್ತಾ ಮುಂದುವರಿಯುತ್ತಿರುವ ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಜೆ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಪ್ರೌಢಶಾಲಾ ನಾಯಕಿ ಕುಮಾರಿ ಶನೋಮ್ ಮತ್ತು ಪ್ರಾಥಮಿಕ ಶಾಲಾ ನಾಯಕಿ ಕುಮಾರಿ ಸಮನ್ವಿ ಭಟ್
ಇವರಿಗೂ ಅಭಿನಂದನೆಗಳು ಹಾಗೂ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಸಭೆಯ ಕೇಂದ್ರ ಬಿಂದುಗಳಾದ ನಮ್ಮ ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಪ್ರಗತಿಗಾಗಿ ನಮ್ಮೊಂದಿಗೆ ಸಹಕರಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಿರಿ. ತಮಗೆಲ್ಲರಿಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಸಭಾ ಕಾರ್ಯಕ್ರಮಕ್ಕೆ ನೃತ್ಯದ ಮೂಲಕ ಸ್ವಾಗತ ನೀಡಿದ ವಿದ್ಯಾರ್ಥಿಗಳಿಗೂ ಅವರನ್ನು ತರಬೇತುಗೊಳಿಸಿದ ನೃತ್ಯ ಶಿಕ್ಷಕಿ ಶ್ರೀಮತಿ ಜಯಮಾಲಾ ಹಾಗೂ ಅವರೊಂದಿಗೆ ಸಹಕರಿಸಿದ ಶಿಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಹೊಸಕುರಲ್ ಮಾಧ್ಯಮದವರಿಗೂ ಹಾಗೂ ಕ್ರಿಸ್ಟಲ್ ಸ್ಟುಡಿಯೋ ಛಾಯಾಗ್ರಾಹಕ ಶ್ರೀ ಸಂತೋಷ್ ಮಾರ್ಲಾ ಹಾಗೂ ಧ್ವನಿವರ್ಧಕ ಒದಗಿಸಿಕೊಟ್ಟ ಗೌತಮ್ ಹಾಗೂ ನಿತಿನ್ ಇವರೆಲ್ಲರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ, ಅಂತೆಯೇ ವಿದ್ಯಾರ್ಥಿಗಳಿಗೂ, ಅಂತೆಯೇ ಈ ಸಭೆಯ ಕೊನೆಯ ತನಕ ನಮ್ಮೊಂದಿಗೆ ಇದ್ದಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಈ ವಿದ್ಯಾಸಂಸ್ಥೆಯ ಪರವಾಗಿ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.